ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗಗಳ ಘಟಕದ ಉಪಾಧ್ಯಕ್ಷರಾದ ಶ್ರೀ ಎನ್ ದಿವಾಕರ ಭಂಡಾರಿ, ಕಾಂಗ್ರೆಸ್ ಗ್ರಾಮ ಸಮಿತಿ ನಾರಾವಿ ಹಾಗೂ ರಕ್ಷಿತ್ ಶಿವರಾಮ್ ಅಭಿಮಾನಿ ಬಳಗದ ಸಂಸ್ಥಾಪಕರಾದ ಶ್ರೀಯುತ ಮುನಿರಾಜ್ ಜೈನ್, ಕಾಂಗ್ರೆಸ್ ಗ್ರಾಮ ಸಮಿತಿ ಕುತ್ತೂರು ಇದರ ಅಧ್ಯಕ್ಷರಾದ ಕೃಷ್ಣಪ್ಪ ಪೂಜಾರಿ, ಕಾಂಗ್ರೆಸ್ ಗ್ರಾಮ ಸಮಿತಿ ಕೊಕ್ರಾಡಿ ಇದರ ಅಧ್ಯಕ್ಷರಾದ ಶ್ರೀ ಮಂಜಪ್ಪ ಪೂಜಾರಿ, ಕಾಂಗ್ರೆಸ್ ಗ್ರಾಮ ಸಮಿತಿ ಸುಲ್ಕೇರಿ ಇದರ ಅಧ್ಯಕ್ಷರಾದ ವಾಸುದೇವರಾವ್, ಕಾಂಗ್ರೆಸ್ ಗ್ರಾಮ ಸಮಿತಿ ಅಂಡಿಂಜೆ ಇದರ ಅಧ್ಯಕ್ಷರಾದ ಲೂಯಿಸ್ ಡಯಾಸ್ ರವರು ವೇದಿಕೆಯಲ್ಲಿ ಅಭ್ಯಾಗತರಾಗಬೇಕಾಗಿ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಬಂಧುಗಳೇ, ಕರ್ನಾಟಕದಲ್ಲಿ ನಮ್ಮೆಲ್ಲರ ನಿರೀಕ್ಷೆಯಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರವ ಅಸ್ತಿತ್ವಕ್ಕೆ ಬಂದಿದೆ. ತನ್ನ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಯಾವ ಅಂಶಗಳನ್ನು ಪ್ರಸ್ತಾಪಿಸಿತ್ತೋ ಅದೆಲ್ಲವನ್ನೂ ಸಹ ಅತ್ಯಂತ ವ್ಯವಸ್ಥಿತವಾಗಿ, ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಜನಸಾಮಾನ್ಯರಿಗೆ ತಲುಪಿಸುವಂತಹ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಒಂದು ಮಾತಿದೆ, ಕಾಂಗ್ರೆಸ್ ಹೇಳುವುದನ್ನು ಮಾಡುತ್ತದೆ, ಮಾಡುವುದನ್ನಷ್ಟೇ ಹೇಳ್ತದೆ. ಯಾಕಂದರೆ ಈ ಮೊದಲು ಸರ್ಕಾರವನ್ನು ರಚಿಸಿದ್ದಾಗಲೂ ಸಹ ನೀಡಿದ್ದಂತಹ 165 ಆಶ್ವಾಸನೆಗಳಲ್ಲಿ 158 ಆಶ್ವಾಸನೆಗಳನ್ನ ಈಡೇರಿಸಿದಂತಹ ಪಕ್ಷ ನಮ್ಮ ಹೆಮ್ಮೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ನಾವು ಅತ್ಯಂತ ಹೆಮ್ಮೆ ಪಡ್ತೇವೆ, ಗರ್ವ ಪಡ್ತೇವೆ. ಬಂಧುಗಳೇ, ಪಂಚ ಗ್ಯಾರಂಟಿ ಯೋಜನೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಜನರನ್ನು ತಲುಪ್ತಾ ಇದೆ. ಅದನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸಬೇಕು, ಅದಕ್ಕೆ ವೇಗವನ್ನು ನೀಡಬೇಕೆಂಬ ಸದಾಶಯದೊಂದಿಗೆ ಈಗಾಗಲೇ ಸರ್ಕಾರವು ಸಹ ಸರ್ಕಾರದ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಹಾಗೆ ಈ ದಿನ ನಾರಾವಿ, ಕುತ್ಲೂರು, ಕೊಕ್ರಾಡಿ, ಅಂಡಿಂಜೆ ಮತ್ತು ಸುಲ್ಕೇರಿ ಗ್ರಾಮಸ್ಥರ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಕುಟುಂಬ ಸಮ್ಮಿಲನ ಎಂಬ ವಿಶಿಷ್ಟವಾದ, ಅರ್ಥಪೂರ್ಣವಾದ, ಐತಿಹಾಸಿಕವಾಗಲಿರುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿಕ್ಕಿದ್ದೇವೆ. ಆಗಮಿಸಿರುವಂತಹ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ನಿರ್ವಿಘ್ನವಾಗಿ, ಸುಸೂತ್ರವಾಗಿ, ಸಾಂಗವಾಗಿ ಸಾಗಲಿ ಎಂಬ ಸದಾಶಯದೊಂದಿಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯೆ, ಕಾಂಗ್ರೆಸ್ ಮುಖಂಡೆಯಾದ ಶ್ರೀಮತಿ ಯಶೋಧ ನಿತ್ಯಾನಂದ. ಆರಾಧನೆ ಪ್ರಭೋ ಆರಾಧನೆ, ಆರಾಧನೆ ಪ್ರಭೋ ಆರಾಧನೆ, ಎನ್ನಯ ಜೀವದ ಸಮರ್ಪಣೆ, ಬಾಳಿನ ಮಿಡಿತದ ನಿವೇದನೆ, ಆರಾಧನೆ ಪ್ರಭೋ ಆರಾಧನೆ, ಪುಷ್ಪಾಂಜಲಿಯನು ನಿನ್ನಯ ಚರಣದಿ ಇಡುತ್ತಲಿ ಮಾಡುವೆ ಆರಾಧನೆ, ಎನ್ನಯ ಜೀವದ ಪ್ರತಿಕಣಗಳನ್ನು ಎನ್ನ ಜೀವವು ತುಂಬಿದೆ ಅರ್ಪಣೆ, ಆರಾಧನೆ ಪ್ರಭು ಆರಾಧನೆ, ಆರಾಧನೆ ಪ್ರಭು ಆರಾಧನೆ. ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮದ ನಿರ್ವಿಘ್ನತೆಗಾಗಿ ಪ್ರಾರ್ಥಿಸಿದಂತಹ ಯಶೋಧ ನಿತ್ಯಾನಂದ ಇವರಿಗೆ ವಂದನೆಗಳನ್ನ ಹೇಳ್ತಾ, ನಾರಾವಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಿಕ, ಯಶೋಧರವರು ಹಾಗೂ ಡಯಾನರವರು ವೇದಿಕೆಯಲ್ಲಿ ಅಭ್ಯಾಗತರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಅಭ್ಯಾಗತರಾಗಿರುವಂತಹ ಗಣ್ಯರಿಗೆ ಸ್ವಾಗತ ಹಾಗೂ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ನಾಡಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಆರ್ ಸಾಲಿಯಾನ್ ರವರಲ್ಲಿ ವಿನಂತಿಸ್ತಾ ಇದ್ದೇನೆ. ಗ್ರಾಮದೇವರು ಮತ್ತು ಗ್ರಾಮದಲ್ಲಿ ನೆಲೆಯಾಗಿ ನಿಂತಿರುವಂಥ ಎಲ್ಲ ಶಕ್ತಿಗಳನ್ನು ಸ್ಮರಿಸಿಕೊಳ್ಳುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಬಂಧು ಭಗಿನಿಯರೇ, ನಾರಾವಿ, ಕುತ್ಲೂರು, ಕೊಕ್ರಾಡಿ, ಅಂಡಿಂಜೆ ಮತ್ತು ಸುಲ್ಕೇರಿ ಗ್ರಾಮಸ್ಥರ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಕುಟುಂಬ ಸಮ್ಮಿಲನ ಎನ್ನುವಂಥ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ನಾವು ಇವತ್ತಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಪಕ್ಷವೊಂದು ಜನರಿಗೆ ಬೇರೆ ಬೇರೆ ರೀತಿಯ ಭರವಸೆಗಳನ್ನು ನೀಡುವುದು ಬಹಳ ಸಾಮಾನ್ಯವಾದಂಥ ವಿಚಾರ. ಆದರೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ನಂತರ ಆ ಪಕ್ಷ ನೀಡಿರುವಂತಹ ಎಲ್ಲ ಭರವಸೆಗಳನ್ನು ಈಡೇರಿಸುವುದು ಬಹಳ ಬಹಳ ಅಪರೂಪದ ಸಂಗತಿ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ
ಕಾಂಗ್ರೆಸ್ ಪಕ್ಷವು ಜನರಿಗೆ 5 ಉಚಿತ ಯೋಜನೆಗಳ ಗ್ಯಾರಂಟಿಯನ್ನು ನೀಡಿತ್ತು. ಆ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಕಡೆಗಳಿಂದಲೂ ಈ ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸುವುದು ಬಹಳ ಕಷ್ಟದ ವಿಚಾರ ಅನ್ನುವಂಥ ಒಂದು ಅಪನಂಬಿಕೆಯ ಮಾತುಗಳೇ ಕೇಳಿ ಬರ್ತಾ ಇತ್ತು. ಚುನಾವಣೆ ಮುಗಿದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಕೂಡಲೇ ಎಲ್ಲರ ಗಮನವು ವಿಶೇಷವಾಗಿ ಸರ್ಕಾರದ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ಹೇಗೆ ಜಾರಿಗೆ ಮಾಡ್ತದೆ, ಅದು ಸಾಧ್ಯನಾ ಅನ್ನುವ ವಿಚಾರದಲ್ಲಿ ಕುತೂಹಲದಿಂದ ಸರ್ಕಾರದ ಕಡೆ ಎಲ್ಲರ ದೃಷ್ಟಿಯು ನೆಟ್ಟಿತ್ತು. ಎಲ್ಲರ ಅಪನಂಬಿಕೆ ಅಪವಾದಗಳನ್ನು ಮೀರಿ ನಿಂತು ನೀಡಿರುವಂಥ ಎಲ್ಲ ಭರವಸೆಗಳನ್ನು ಈಡೇರಿಸುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಸರ್ಕಾರ ಜಾರಿಗೆ ತಂದಿತು. ಬಹುಶಃ ಇವತ್ತು ರಾಜ್ಯದ ಮೂಲೆ ಮೂಲೆಯ ಎಲ್ಲ ಗ್ರಾಮಗಳ ಎಲ್ಲ ಜನರಿಗೆ, ಎಲ್ಲ ಮನೆಗಳಿಗೆ ಈ ಯೋಜನೆಗಳು ಮುಟ್ಟಿವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಈ 5 ಯೋಜನೆಗಳಲ್ಲಿ ಒಂದಲ್ಲ ಒಂದು ಯೋಜನೆಯ ಫಲಾನುಭವಿಗಳಿಲ್ಲದ ಮನೆಯೇ ಸಿಗಲಿಕ್ಕಿಲ್ಲ ಅಂತ ಹೇಳ್ಬೋದು. ಆದರೆ ಕೆಲವೊಂದು ತಾಂತ್ರಿಕ ತೊಂದರೆಗಳಿಂದಾಗಿ ಕೆಲವರಿಗೆ ಬೆರಳೆಣಿಕೆಯಷ್ಟು ಸಂಖ್ಯೆಯಲ್ಲಿ ಎಡರು-ತೊಡರುಗಳಿಂದಾಗಿ ಯೋಜನೆ ಮುಟ್ಟುವುದು ಸಾಧ್ಯ ಆಗಿಲ್ಲ ಅನ್ನುವಂಥ ವಿಚಾರ ಗಮನಕ್ಕೆ ಬಂದಿದೆ. ಇದನ್ನು ಗಮನಕ್ಕೆ ಬಂದ ತಕ್ಷಣ ಸರಿಪಡಿಸಿಕೊಂಡು ಎಲ್ಲರಿಗೂ ಸರ್ಕಾರದ ಯೋಜನೆ ಮುಟ್ಟುವಂಥ ಪ್ರಯತ್ನವನ್ನು ಈಗಾಗಲೇ ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಒಂದು ಸರ್ಕಾರದ ಐತಿಹಾಸಿಕ ಕಾರ್ಯಕ್ರಮ ಪಂಚ ಯೋಜನೆಗಳ ಈ ಫಲಾನುಭವಿಗಳ ಒಂದು ಸಮಾವೇಶದ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಆ ಪ್ರಕಾರವಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥವರು ಶ್ರೀ ರಕ್ಷಿತ್ ಶಿವರಾಮ್ರವರು. KPCCಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನ್ಯಾಯವಾದಿಗಳಾಗಿದ್ದುಕೊಂಡು ಬೆಳ್ತಂಗಡಿಯಲ್ಲಿ ಬೆಸ್ಟ್ ಫೌಂಡೇಶನ್ ಅನ್ನುವಂಥ ಒಂದು ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ತಾಲೂಕಿನ ಮೂಲೆ ಮೂಲೆಯಲ್ಲಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದಂಥವರು. ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾಲೂಕಿನ ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅನೇಕ ಹೊಸ ಹೊಸ ವಿಚಾರಗಳನ್ನು ಜನರ ಮುಂದೆ ತೆರೆದಿಟ್ಟು ಒಂದು ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದಂಥ ವ್ಯಕ್ತಿ. ಇವತ್ತು ಅವರು ಆಡಳಿತ ಭಾಗದಲ್ಲಿ ಯಾವುದೇ ಒಂದು ಸ್ಥಾನದಲ್ಲಿ ಇಲ್ಲದಿದ್ದರೂ ಕೂಡ ತಾಲೂಕಿನ ಜನರ ಅನೇಕ ಬೇಡಿಕೆಗಳಿಗೆ ಸರ್ಕಾರದ ಅನುದಾನವನ್ನು ದೊರಕಿಸಿಕೊಡುವಲ್ಲಿ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇರುವಂಥವರು. ಮುಂದಿನ ದಿನಗಳಲ್ಲಿ ತಾಲೂಕಿನ ಒಂದು ಸಮಗ್ರ ಅಭಿವೃದ್ಧಿಯಲ್ಲಿ ಅವರ ಪಾತ್ರವೂ ಕೂಡ ಮಹತ್ತರವಾಗಿ ಆಗುವ ಹಾಗೆ ಆಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ರಕ್ಷಿತ್ ಶಿವರಾಮ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ರಕ್ಷಿತ್ ಶಿವರಾಮ್ ಇವರಿಗೆ ಶ್ರೀಯುತ ಮುನಿರಾಜ್ ಜೈನ್ ಇವರು ಶಾಲನ್ನು ಹೊದಿಸಿ ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ರಕ್ಷಿತ್ ಶಿವರಾಮ್ ಅವರ ಅಭಿಮಾನಿ ಸಂಘವನ್ನು ಬಳಗವನ್ನು ಕಟ್ಟಿಕೊಂಡು ಅನೇಕ ಸಮಾಜ ಸೇವಾ ಚಟುವಟಿಕೆಯನ್ನು ಮಾಡಿರುವಂತಹ ವ್ಯಕ್ತಿ ಶ್ರೀಯುತ ಮುನಿರಾಜ್ ಜೈನ್ ರವರು ಈ ಸಂದರ್ಭದಲ್ಲಿ ರಕ್ಷಿತ್ ಶಿವರಾಮ್ ಅವ್ರನ್ನ ಶಾಲನ್ನು ಹೊದಿಸಿ ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇವತ್ತಿನ ಸಮಾರಂಭದ ಉದ್ಘಾಟನೆಯನ್ನು ಮಾಡಬೇಕಾಗಿದ್ದಂಥ ಮಾನ್ಯ ಹರೀಶ್ ಕುಮಾರ್ ಮತ್ತು ಸಮಾರಂಭದ ಪ್ರಧಾನ ಭಾಷಣಕಾರರಾಗಿರುವಂತಹ ಸುಧೀರ್ ಕುಮಾರ್ ಮರಳಿ ಇವರು ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಅವರಿಬ್ಬರ ಅನುಪಸ್ಥಿತಿಯಲ್ಲಿ ಅವರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ನಮ್ಮ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇರುವಂಥವರು ಶ್ರೀಮಾನ್ ವಿನಯ್ ಕುಮಾರ್ ಸುರಕೆ ಅವರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ, ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ, ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ, ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ, ಹೀಗೆ ಅನೇಕ ವರ್ಷಗಳ ಕಾಲ ಆಡಳಿತ ವ್ಯವಸ್ಥೆಯ ಒಂದು ಭಾಗವಾಗಿ ಕೆಲಸ ಮಾಡಿದಂತಹ ಅಪಾರ ಅನುಭವವುಳ್ಳವರು. ಪಕ್ಷದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದಂಥ ಒಂದು ಹಿರಿಯ ರಾಜಕಾರಣಿ. ಅವರ ಕೈಯಲ್ಲಿ ಅಧಿಕಾರ ಇರಲಿ ಇಲ್ಲದೇ ಇರಲಿ ಸದಾಕಾಲ ಜನರ ಮಧ್ಯೆ ಇದ್ದುಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿರುವಂಥ ಒಬ್ಬ ಸಜ್ಜನ ಪ್ರಾಮಾಣಿಕ ರಾಜಕಾರಣಿ ಶ್ರೀಯುತ ಶ್ರೀ ವಿನಯ್ ಕುಮಾರ್ ಸುರಕೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ವಿನಯ್ ಕುಮಾರ್ ಸುರಕೆ ಇವರಿಗೆ ನಾರಾವಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಶ್ರೀಯುತ ಸಂತೋಷ್ ಕಾಂತಬೆಟ್ಟು ಇವರು ಗೌರವದ ಶಾಲನ್ನೆತ್ತು ಪುಷ್ಪವನ್ನೆತ್ತು ಗೌರವಿಸಬೇಕಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ.
ಇನ್ನೋರ್ವ ಮುಖ್ಯ ಅತಿಥಿ ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮ ಸಮೀಪದ ಕಾಶಿಪಟ್ಟಣ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಪೆರಾಡಿ ವ್ಯವಸಾಯ ಸೇವಾ ಸಂಘದ ಮಾಜಿ ಅಧ್ಯಕ್ಷರು, ಕ್ಷಮಿಸಿ ಕಾಶಿಪಟ್ಟಣ ಗ್ರಾಮ ಪಂಚಾಯತ್ನ ಹಾಲಿ ಸದಸ್ಯರು, ಹಾಗೆ ನಗರ ಕಾಂಗ್ರೆಸ್ನ ಅಧ್ಯಕ್ಷರಾಗಿಕೊಂಡು ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿರುವಂಥ ನಮ್ಮ ಮಧ್ಯೆ ಇರುವಂಥ ಶ್ರೀಯುತ ಸತೀಶ್ ಕಾಶಿಪಟ್ಟಣ ಇವರಿಗೆ ನಿಮ್ಮೆಲ್ಲ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಸತೀಶ್ ಕಾಶಿಪಟ್ಟಣ ಇವರಿಗೆ ಶ್ರೀಯುತ ವಿಲಿಯಂ ಕೊಡ್ಜೇರವರು ಗೌರವದ ಶಾಲನ್ನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೊಡ್ತಾ ಇದ್ದಾರೆ. ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ನ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀ ನಾಗೇಶ್ ಗೌಡ ಇವರು ಕೂಡ ನಮ್ಮ ಜೊತೆಯಲ್ಲಿ ಸಮಾರಂಭದಲ್ಲಿ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರಿಗೂ ನಿಮ್ಮೆಲ್ಲ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಅಭ್ಯಾಗತರಾಗಿರುವಂತಹ ಶ್ರೀಯುತ ನಾಗೇಶ್ ಗೌಡ ಬ್ಲಾಕ್ ಕಾಂಗ್ರೆಸ್ ಬೆಳ್ತಂಗಡಿ ಗ್ರಾಮೀಣ ಘಟಕದ ಅಧ್ಯಕ್ಷರು, ಇವರಿಗೆ ಶ್ರೀಯುತ ಪ್ರಕಾಶ್ ಬಡಕಲ ಇವರು ಗೌರವದ ಶಾಲನ್ನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೊಡ್ತಾ ಇದ್ದಾರೆ. ಬೆಳ್ತಂಗಡಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ, ಸದಾ ಕ್ರಿಯಾಶೀಲ ವ್ಯಕ್ತಿತ್ವದ ಶ್ರೀಮತಿ ವಂದನಾ ಭಂಡಾರಿ ಇವರು ಕೂಡ ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ವಂದನಾ ಭಂಡಾರಿ ಇವರಿಗೆ ಶ್ರೀಮತಿ ಡಯಾನಾ ಪ್ರಮಿಳಾ ರೋಡ್ರಿಗಸ್ ರವರು ಶಾಲನ್ನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಬೆಳ್ತಂಗಡಿ ಕೃಷಿಕ ಸಮಾಜದ ಅಧ್ಯಕ್ಷರು, ಈ ಭಾಗದ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ಶ್ರೀ ಮಹಾವೀರ್ ಜೈನ್ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ಯೋಗೀಶ್ ಐಸಿರಿರವರು ಗೌರವದ ಶಾಲನ್ನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದಾರೆ. ನಾರಾವಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯರಾಗಿರುವಂಥ ಶ್ರೀ ರವೀಂದ್ರ ಪೂಜಾರಿ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ರೋಹನ್ ಅಯೋಧ್ಯವನ ಇವರು ಗೌರವದ ಶಾಲನ್ನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ನಾರಾವಿ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಶ್ರೀ ವಿಜಯ್ ಕುಮಾರ್ ಬಂಗ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ಜಗದೀಶ್ ಹೆಗ್ಡೆರವರು ಗೌರವದ ಶಾಲನ್ನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಜಿಲ್ಲಾ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಎಂ ದಿವಾಕರ್ ಭಂಡಾರಿ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ಪದ್ಮ ಪ್ರಸಾದ್ ರವರು ಗೌರವದ ಶಾಲನ್ನಿತ್ತು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಶ್ರೀ ಅಬ್ದುಲ್ ಕರೀಂ
ವೆನ್ಲಾಕ್ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿರುವಂಥ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಅಬ್ದುಲ್ ಕರೀಂ ಗೇರುಕಟ್ಟೆ, ಆರೋಗ್ಯ ರಕ್ಷಾ ಸಮಿತಿ, ವೆನ್ಲಾಕ್ ಆಸ್ಪತ್ರೆ, ಇವರನ್ನ ಸ್ವಾಗತಿಸಿದ ಶ್ರೀಯುತರಿಗೆ ನಿತ್ಯಾನಂದ ಬಲ್ಪಂತಿ ಇವರು ಗೌರವದ ಶಾಲನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೊಡ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಹಕೀಂ ಕೊಕ್ಕಡ ಇವರಿಗೂ ಕೂಡ ಎಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಹಕೀಂ ಕೊಕ್ಕಡ ಇವರಿಗೆ ಶ್ರೀಯುತ ಸುದೀಶ್ ಡಿ ಕುಮಾರ್ ರವರು ಗೌರವದ ಶಾಲನ್ನು ತುಡಿಸಿ ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾರೆ. ನಾರವಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ, ಹಾಲಿ ಸದಸ್ಯೆ ಶ್ರೀಮತಿ ಯಶೋಧ ನಿತ್ಯಾನಂದ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಮತಿ ಯಶೋಧ ನಿತ್ಯಾನಂದ ಇವರಿಗೆ ಶ್ರೀಮತಿ ಸುರೇಖರ್ ಅವರು ಗೌರವದ ಶಾಲನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಇನ್ನೋರ್ವ ಸದಸ್ಯೆ ಡಯಾನಾ ಪ್ರಮೀಳಾ ರೋಡ್ರಿಗಸ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಶ್ರೀಮತಿ ಡಯಾನಾ ಪ್ರಮೀಳಾ ರೋಡ್ರಿಗಸ್ ಇವರಿಗೆ ಪ್ರಜಾತ ರವರು ಗೌರವದ ಶಾಲನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಇನ್ನೋರ್ವ ಸದಸ್ಯರಾಗಿರುವಂಥ ಶ್ರೀಮತಿ ಮಲ್ಲಿಕಾ ನಿತ್ಯಾನಂದ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ಶ್ರೀಮತಿ ಮಲ್ಲಿಕಾ ನಿತ್ಯಾನಂದ ಇವರಿಗೆ ಗ್ರೇಸಿ ಸಲ್ದಾನರ್ ಅವರು ಗೌರವದ ಶಾಲನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಅನೇಕ ಮಾಜಿ ಸದಸ್ಯರುಗಳು, ನಾರವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸೇವಾ ಸಂಘದ ಅನೇಕ ನಿರ್ದೇಶಕರುಗಳು, ಹಾಗೆಯೇ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕರುಗಳು, ಬೆಳ್ತಂಗಡಿ ಕೃಷಿಕ ಸಮಾಜ ನಿರ್ದೇಶಕರುಗಳು, ಅನೇಕ ಉದ್ಯಮಿಗಳು, ಪಕ್ಷದ ಪದಾಧಿಕಾರಿಗಳು, ಸ್ಥಳೀಯ ಅನೇಕ ಗ್ರಾಮಗಳ ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೇದಿಕೆಯ ಮುಂಭಾಗದಲ್ಲಿ ಇನ್ನೂ ಕೂಡ ಅನೇಕ ಗ್ರಾಮಗಳ ಹಿರಿಯ ಮುಖಂಡರುಗಳು, ಹಿರಿಯರು ಎಲ್ಲರೂ ಉಪಸ್ಥಿತರಿದ್ದಾರೆ. ಅಲ್ಲದೆ ಪತ್ರಿಕಾ ಮಾಧ್ಯಮದ ಬಂಧುಗಳಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಭಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಈ ಕಾರ್ಯಕ್ರಮದ ಬಹಳ ಮುಖ್ಯವಾದ ಅಂಗವಾಗಿರುವಂತಹ ಸರ್ಕಾರದ ಪಂಚ ಯೋಜನೆಗಳ ಫಲಾನುಭವಿಗಳು, ಹಾಗೆ ಉಪಸ್ಥಿತರಿರುವಂಥ ಎಲ್ಲರೂ ಅವರಿವರೆನ್ನದೇ ಪ್ರತಿಯೊಬ್ಬರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಲು ಕಳೆದ ಹಲವು ದಿನಗಳಿಂದ
ಬಹಳ ಶ್ರಮಪಟ್ಟು ದುಡಿದಿರುವಂತಹ ಕಾರ್ಯಕರ್ತರುಗಳಿಗೆ ಹಾಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವವರು ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸ್ಥಳವನ್ನು ಒದಗಿಸಿಕೊಟ್ಟಂತಹ ಶ್ರೀ ಸನ್ಮತ್ ಕುಮಾರ್ ಜೈನ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತಗಳು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ವೇದಿಕೆಯಲ್ಲಿ ಅಭ್ಯಾಗತರಾಗಿರುವ ಹಾಗೂ ಆಗಮಿಸಿರುವಂತಹ ಎಲ್ಲ ಸಜ್ಜನ ನಾಗರಿಕ ಬಂಧುಗಳು, ಕಾಂಗ್ರೆಸ್ ಕುಟುಂಬದ ಸರ್ವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಆರ್ ಸಾಲ್ಯಾನ್ ತಮ್ಮನ್ನು ಸಹ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಶ್ರೀಮತಿ ಜ್ಯೋತಿ ಆರ್ ಸಾಲ್ಯಾನ್ ರವರಿಗೆ ಶ್ರೀಮತಿ ಯಶೋಧ ನಿತ್ಯಾನಂದ ಇವರು ಗೌರವದ ಶಾಲನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ಕುಟುಂಬ ಸಮ್ಮೇಳನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಾನ್ಯ ಹರೀಶ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಹರೀಶ್ ಕುಮಾರ್, ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಶ್ರೀಯುತ ಹರೀಶ್ ಕುಮಾರ್ ಅವರಿಗೆ ಶ್ರೀಯುತ ರಾಜೇಶ್ ಕುಲಾಲ್ ಇವರು ಗೌರವದ ಶಾಲನ್ನಿತ್ತು ಶ್ರೀಯುತ ರಾಜೇಶ್ ಕುಲಾಲ್ ರವರು ಶ್ರೀಯುತ ಹರೀಶ್ ಕುಮಾರ್ ಇವರಿಗೆ ಗೌರವದ ಶಾಲನ್ನಿತ್ತು ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಂಧುಗಳೇ, ನಾರಾವಿ, ಕುತ್ಲೂರು, ಕೊಕ್ರಾಡಿ, ಅಂಡಿಜೆ, ಸುಲ್ಕೇರಿ ಈ ಭಾಗದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಕುಟುಂಬ ಸಮ್ಮೇಳನ ಎಂಬ ವಿಶಿಷ್ಟವಾದ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ಮೂಲಕ ನಾಡಿಗೆ ನಾಡೆ ಒಂದು ಕುಟುಂಬದ ರೀತಿಯಲ್ಲಿ ಒಂದಾಗಬೇಕಾದಂತಹ ಕಾಲಘಟ್ಟ. ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಬೇಕಾಗಿ ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀಯುತ ಕೆ ಹರೀಶ್ ಕುಮಾರ್ ಅವರಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದಾರೆ. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮ ನಿರ್ವಿಘ್ನವಾಗಿ, ಸುಸೂತ್ರವಾಗಿ, ಸಾಂಗವಾಗಿ ಸಾಗಲಿ. ಆ ಮೂಲಕ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಒಂದು ಅರ್ಥಪೂರ್ಣತೆಯನ್ನು ಗಳಿಸಲಿ ಎಂಬ ಸದಾಶಯದೊಂದಿಗೆ ದೀಪ ಪ್ರಜ್ವಲನೆಯನ್ನು ನೆರವೇರಿಸಿದಂತಹ ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀಯುತ ಕೆ ಹರೀಶ್ ಕುಮಾರ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಮುಂದಕ್ಕೆ ಈ ಒಂದು ಕುಟುಂಬ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಶ್ರೀಯುತ ವಿನಯ್ ಕುಮಾರ್ ಸೊರಕೆರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಸಮಾರಂಭದ ಸಭಾಧ್ಯಕ್ಷರು,
ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಈ ಭಾಗದಲ್ಲಿ ಹೆಚ್ಚಿಗೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತಹ ಶ್ರೀಯುತ ರಕ್ಷಿತ್ ಶಿವರಾಮ್ರವರೇ, ಈ ಸಮಾವೇಶವನ್ನು ಉದ್ಘಾಟಿಸಿಕೊಟ್ಟಂಥ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರೂ ಆದಂಥ ಶ್ರೀಯುತ ಹರೀಶ್ ಕುಮಾರ್ ಅವರೇ, ಇಲ್ಲಿಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀಯುತ ಸತೀಶ್ ಕಾಶಿಪಟ್ನಾರವರೇ, ನಮ್ಮ ಗ್ರಾಮೀಣ ಕಾಂಗ್ರೆಸ್ಸಿನ ಬೆಳ್ತಂಗಡಿಯ ಅಧ್ಯಕ್ಷರಾದಂಥ ನಾಗೇಶ್ ಗೌಡ್ರೆ, ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷೆಯಾಗಿದ್ದಂಥ ಶ್ರೀಮತಿ ಜ್ಯೋತಿ ಆರ್ ಸಾಲ್ಯಾನ್ರವರೇ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀಮತಿ ವಂದನಾ ಭಂಡಾರಿಯವರೇ, ಕೃಷಿಕ ಸಮಾಜ ಬೆಳ್ತಂಗಡಿ ಇದರ ಅಧ್ಯಕ್ಷರಾದಂಥ ಮಾವೀರ ಜೈನ್ರವರೇ, ಶ್ರೀಯುತ ರವೀಂದ್ರ ಪೂಜಾರಿ ಅವರೇ, ಶ್ರೀಯುತ ವಿಜಯಕುಮಾರ್ ಬಂಗಾರ್ ಅವರೇ, ಎನ್ ದಿವಾಕರ ಭಂಡಾರಿ ಅವರೇ, ಮುನಿರಾಜ್ ಜೈನ್ರವರೇ, ಕೃಷ್ಣ ಪೂಜಾರ್ರೆ, ವೆಂಕಟ ಪೂಜಾರ್ರೆ, ವಾಸುದೇವರಾವ್ರವರೇ, ಲೂಯಿಸ್ ದಯಾಸ್ರವರೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತರೇ, ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ, ನೆರೆದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಬೆಳ್ತಂಗಡಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಆಶ್ರಯದಲ್ಲಿ ಕುಟುಂಬ ಸಮ್ಮಿಲನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಇವತ್ತು ಅದ್ದೂರಿಯಿಂದ ನಡೆಸುವಂಥ ಒಂದು ಕಾರ್ಯಕ್ರಮ, ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಮುನಿಯೊಬ್ಬ ತನ್ನ ದೇವರನ್ನು ಪ್ರಾರ್ಥಿಸುವ ಸಂದರ್ಭದಲ್ಲಿ ವಿಶ್ವಂ ಬಹುತ್ವೇಕಂ ನೀಡಮ್ಮು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾನೆ. ಅದರ ಅರ್ಥ ಇಷ್ಟೇ, ವಿಶ್ವವನ್ನು ಜಗತ್ತಿನ ಹಕ್ಕಿಯ ಗೂಡಾಗಿಸುವ ಅನ್ನುವಂಥ ರೀತಿ ಪ್ರಾರ್ಥನೆ, ಜಗತ್ತನ್ನು ಹಕ್ಕಿಯ ಗೂಡಾಗಿಸುವ ಅನ್ನುವಂಥ ಪ್ರಾರ್ಥನೆ. ಹಕ್ಕಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತಾ ಬೆಳಗಿನ ಮುಂಜಾವಿನ ಹೊತ್ತಿಯಲ್ಲಿ ಇಡೀ ಸಮಾಜವನ್ನು ಸುತ್ತಿ ರಾತ್ರಿ ಹೊತ್ತಿನಲ್ಲಿ ವಾಪಸ್ ಗೂಡಿಗೆ ಸೇರುವಂತೆ, ಒಂದು ಹಕ್ಕಿಗೆ ನೋವಾದರೆ ಇಡೀ ಹಕ್ಕಿಯ ಸಮುದಾಯವೇ ಆಕ್ರಂದನ ನೀಡುವಂತೆ, ಒಂದು ಅಗಲ ಅನ್ನ ಸಿಕ್ಕಿದ್ರೆ ಹಕ್ಕಿಗಳೆಲ್ಲ ಕರೆದು ಹಂಚಿ ತಿನ್ನುವಂತೆ ಅನ್ನುವಂಥ ರೀತಿ ಪ್ರಾರ್ಥನೆಯನ್ನು ಆ ಮುನಿ ಇವತ್ತು ಕೈಗೂಡಿಸಿಕೊಡ್ತಾನೆ. ಇವತ್ತು ನಮ್ಮಲ್ಲಿ ಇತ್ತೀಚಿನ ದಿವಸ ವೇಣೂರಿನಲ್ಲಿ ಪವಿತ್ರವಾದಂಥ ಮಸ್ತಕಾಭಿಷೇಕ ನಡೆದಿದೆ. ಹೆಚ್ಚಿನ ಅಂಶ 12 ವರ್ಷಕ್ಕೊಂದ್ಸಲ ನಡೆಯುವಂಥದ್ದು. ಕಳೆದ ಸಲ ಇವತ್ತು ನಮ್ಮ ಕಾರ್ಕಳದಲ್ಲಿ ಕೂಡ ಆ ಮಸ್ತಕಾಭಿಷೇಕ ಬಹಳಷ್ಟು ಸಂಭ್ರಮದಿಂದ ಪಾವಿತ್ರತೆಯಿಂದ ನಡೆಯುವಂಥ ಕಾರ್ಯಕ್ರಮ ಆಗಿದೆ. ವೇಣೂರಲ್ಲಿ ಕೂಡ ಇವತ್ತು ಆ ಮಸ್ತಕಾಭಿಷೇಕ ಕಾರ್ಯಕ್ರಮ ದಿವಸ ಆ ಮಸ್ತಕಾಭಿಷೇಕ ಪ್ರಾರಂಭ ಆದ ನಂತರ ಆ ಬಿಂಬ, ಬಾಹುಬಲಿಯ ಬಿಂಬ ಬಹಳಷ್ಟು ಪ್ರಜ್ವಲಿಸಿ ಕಾಣುವಂಥ ಅವಕಾಶಗಳನ್ನು ನಾವು ಕಂಡಿದ್ದೇವೆ. ಆ ಮಸ್ತಕಾಭಿಷೇಕ ಪೂರ್ತಿ ಆಗುವಂಥ ಸಮಯದಲ್ಲಿ ಬರೀ ಬಿಂಬ ಮಾತ್ರ ಪ್ರಜ್ವಲಿಸಿದ್ದಲ್ಲ, ಇಡೀ ಸಮಾಜವೇ ಪ್ರಜ್ವಲಿಸುವಂಥ ಒಂದು ಕಾರ್ಯಕ್ರಮವಾಗಿ ಅದು ಮೂಡಿ ಬಂದಿದೆ. ಇವತ್ತು ನಾವು ದೇವಸ್ಥಾನದಲ್ಲಿ 12 ವರ್ಷಕ್ಕೊಂದ್ಸಲ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ಆ ಬಿಂಬಕ್ಕೆ ಸಾಕಷ್ಟು ರೀತಿಯ ಪ್ರಸನ್ನತೆ, ಶಕ್ತಿ ಬರಬೇಕು ಅಂತೇಳಿ ನಾವೆಲ್ಲರೂ ಕೂಡ ದೇವರ ಎದುರು ಕಡೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. ನಾವು ಮಾಡಿದಂಥ ತಪ್ಪನ್ನೆಲ್ಲ ಮನ್ನಿಸುವ ಅನ್ನುವಂಥ ರೀತಿಯಲ್ಲಿ ಅದನ್ನೆಲ್ಲ ಹೀರುವಂಥ ಒಂದು ಶಕ್ತಿಯ ಆ ಬಿಂಬಕ್ಕೆ ಬೇಕು. ಅದೇ ದೃಷ್ಟಿಯಲ್ಲಿ ಮೊನ್ನೆ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಆದಂಥ ಸಮಯದಲ್ಲಿ ಅಂಥ ಒಂದು ಮಸ್ತಕಾಭಿಷೇಕ ಆಯಿತು. ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಬಿಟ್ಟರೆ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಕೂಡ
ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಒಂದು ರೀತಿಯ ಮಸ್ತಾಭಿಷೇಕದ ಇದನ್ನು ಮಾಡಿದರು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ಪ್ರಸನ್ನತೆಯ ಒಂದು ಸರ್ಕಾರ ಏನಿದೆ, ಕೊಟ್ಟಂಥ ಆಶ್ವಾಸನೆಯನ್ನು ಎಲ್ಲವನ್ನೂ ಕೂಡ ಹೆಚ್ಚಿನ ಅಂಶ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಚುನಾವಣಾ ಸಮಯದಲ್ಲಿ ಕೊಟ್ಟಂಥ ಆಶ್ವಾಸನೆಯನ್ನು ಬರೇ 8 ತಿಂಗಳಲ್ಲಿ ಪೂರೈಕೆ ಮಾಡಿದಂಥ ಸರ್ಕಾರ ದೇಶದಲ್ಲಿ ಅಲ್ಲಿಯೂ ಕೂಡ ಇಲ್ಲ. ಅಂಥ ಒಂದು ಆಶ್ವಾಸನೆಗಳನ್ನು ಈಡೇರಿಸಿ ಯಾರು ಪ್ರಜೆಗಳಿದ್ದಾರೆ, ಯಾರು ಇವತ್ತು ರೈತರ ಮುಖದಲ್ಲಿ ಇರ್ಬೋದು, ಬಡವರ ಮುಖದಲ್ಲಿ ಇರ್ಬೋದು, ಕಾರ್ಮಿಕರ ಮುಖದಲ್ಲಿ ಇರ್ಬೋದು, ಗ್ರಾಮೀಣ ಪ್ರದೇಶದ ಜನರ ಮುಖದಲ್ಲಿ ಇರ್ಬೋದು, ಅದು ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿಯ ಜನರೆಲ್ಲರ ಮುಖದಲ್ಲಿ ಕೂಡ ಪ್ರಸನ್ನತೆಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಗ್ಯಾರಂಟಿ ಸ್ಕೀಮಿನ ಮುಖಾಂತರ ಇವತ್ತು ಸರ್ಕಾರ ಕೊಟ್ಟಿದೆ. ಹೆಚ್ಚಿನ ಅಂಶ ಅದನ್ನು ಪ್ರಚಾರಪಡಿಸಿದ ಸಮಯದಲ್ಲಿ, ಚುನಾವಣಾ ಸಮಯದಲ್ಲಿ ಭಾಳಷ್ಟು ಜನ ಹೇಳಿದರು, ಇದೆಲ್ಲ ಆಗ್ಲಿಕ್ಕುಂಟ, ಹೋಗ್ಲಿಕ್ಕುಂಟ, ಇದನ್ನು ಕಸದ ಬುಟ್ಟಿಗೆ ಹಾಕಿ, ಇದನ್ನು ಬೇಲಿಗೆ ಬಿಸಾಡಿ, ನಮ್ಮಲ್ಲಿ ಒಬ್ಬ ನಮ್ಮ ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ, BJP ಅಧ್ಯಕ್ಷ ಹೇಳ್ದ, ಒಂದು ವೇಳೆ ಇದು ಅನುಷ್ಠಾನ ಆದರೆ ನಾನು ತಲೆ ಬೋಳಿಸಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರು ಕಡೆ ಕೂರ್ತೇನೆ ಅಂತೇಳಿ. ಹೆಚ್ಚಿನ ಅಂಶ ಈ ದಿನದ ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿರುವಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರರು, ವಕೀಲರಾದಂತಹ ಪ್ರಬುದ್ಧ ಮಾತುಗಾರಿಕೆಯ ಮೂಲಕ ಜನಸಾಮಾನ್ಯರನ್ನ ಎಚ್ಚರಿಸುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಿರುವಂತಹ ಸನ್ಮಾನ್ಯ ಸುಧೀರ್ ಕುಮಾರ್ ಮುರೊಳ್ಳಿ ಅವರು ಆಗಮಿಸಿದ್ದಾರೆ. ತಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಸರ್. ಶ್ರೀಯುತ ಸುಧೀರ್ ಕುಮಾರ್ ಮುರೊಳ್ಳಿ ಇವರಿಗೆ ಶ್ರೀಯುತ ರೋಹನ್ ಪೀರರ್ ಅವರು ಕುಟುಂಬ ಸಮ್ಮೇಳನ ಕಾರ್ಯಕ್ರಮದ ಗೌರವದ ದ್ಯೋತಕವಾಗಿ ಶಾಲನ್ನು ಹೊದಿಸಿ ಪುಷ್ಪವನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ನಾನು ಸುಧೀರ್ ಮರಳಿ ಅವರು ಬಂದಾಗ ನಾನು ಭಾಷಣ ನಿಲ್ಲಿಸಿರುವಂಥದ್ದು ಸ್ವಾಗತ ಮಾಡೋದಕ್ಕಿಂತಲೂ ಜಾಸ್ತಿ ಆ ಮಂಡ್ಯ ಗೀಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಕಚೇರಿ ಎದುರುಗಡೆ ಕೂರ್ತಾನೆ ಅಂತ ಹೇಳಿದಾರಲ್ಲ, ಅವನಿಗೆ ಮೊನ್ನೆ ನನ್ನ ಕೊಪ್ಪಕ್ಕೆ ಹೋಗಿದ್ದೆ, ಆ ದಿವಸ ಬ್ಲೇಡ್ ಕಳಿಸಿಕೊಟ್ಟಿದ್ದಾರೆ. ಒಂದು ಹಟ್ಟಿ ಬ್ಲೇಡು ಸಾಕಷ್ಟು ಸುಲಭ ಆಗಲಿ ಅವನಿಗೆ. ಅವನು ಕೊಟ್ಟಂಥ ಆಶ್ವಾಸನೆ ಏನುಂಟು, ಗ್ಯಾರಂಟಿ ಸ್ಕೀಮ್ ಬಂದರೆ ನಾನು ತಲೆ ಬೋಳಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಎದುರುಗಡೆ ಕೂರ್ತೇನೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಲ್ಲ, ಅವನ ಆಶ್ವಾಸನೆ ಈಡೇರಲಿ ಅಂತೇಳಿ ಬ್ಲೇಡ್ ಕಳಿಸಿದ್ದು ಹೆಚ್ಚು ನಿಮಿಷ ಕೊಪ್ಪದಿಂದ ಕಳಿಸ್ಕೊಟ್ರು. ಇವತ್ತು ಜನರಿಗೆ ಅನುಕೂಲ ಆಗುವಂಥ ಗ್ಯಾರಂಟಿ ಸ್ಕೀಮಿನ ಬಗ್ಗೆ ಹೆಚ್ಚಿನ ಅಂಶ 100ರಲ್ಲಿ 80% ಜನರಿಗೆ ಈ ಸವಲತ್ತು ಸಿಗ್ತದೆ. ಮನೆ ನಡೆಸುವಂಥವಳು ಆ ಮನೆಯ ಯಜಮಾಂತಿ. ಯಾವುದೇ ಕಷ್ಟ ಬರಲಿ, ಯಾವುದೇ ನೋವು ಬರಲಿ, ಸುರಿಗೆ ಅದನ್ನು ಎದುರಿಸುವಂಥವಳು ಆ ಮನೆಯ ಒಡತಿ. ಅವಳಿಗೆ ಆರ್ಥಿಕ ಸಹಕಾರ ಕೊಟ್ಟರೆ ಆ ಮನೆಯನ್ನು ಭಾಳ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸಾಮರ್ಥ್ಯ, ಆರ್ಥಿಕ ಸ್ವಾತಂತ್ರ್ಯ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿಕೊಂಡು ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, 1,17,00,000 ಮಹಿಳೆಯರಿಗೆ ಒಂದೇ ದಿವಸ ಗೃಹಲಕ್ಷ್ಮಿ ಯೋಜನೆ ದಿವಸ ಯಜಮಾಂತಿ ಅಂತೇಳಿ ಘೋಷಣೆ ಆಯಿತು ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ 1,17,00,000 ಯಜಮಾಂತಿಗಳ ಘೋಷಣೆ ಒಂದು ದಿವಸದಲ್ಲಿ ಆಯಿತು. ಅವರೆಲ್ಲರಿಗೂ ಕೂಡ ಆರ್ಥಿಕ ಸಹಕಾರ ಕೊಡುವಂಥದ್ದು, ಬಸ್ಸಿನಲ್ಲಿ ಪ್ರಯಾಣ ಮಾಡುವಂಥದ್ದು, ಬಸ್ಸಿನಲ್ಲಿ ಪ್ರಯಾಣ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದ ನಂತರ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ. ಇವತ್ತು ತಾವು ಆ ಶಕ್ತಿ ಕಾರ್ಯಕ್ರಮ ಮಾಡಿದ ನಂತರ ಸಾಕಷ್ಟು ಮಹಿಳೆಯರು ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ಪೂಜೆ ಮಾಡಿಸ್ತಾ ಇದ್ದಾರೆ, ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ.
ಅದೇ ರೀತಿಯಾಗಿ ಇವತ್ತು ಅಕ್ಕಿ 5 kg ಇದ್ದನ್ನು 10 kg ಕೊಡುವಂಥದ್ದು, ಅದೇ ರೀತಿಯಾಗಿ ಯುವ ನಿಧಿ ಕಾರ್ಯಕ್ರಮವನ್ನು ಕೊಡುವಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲಿ ಫೀಸ್ ಕಟ್ಟದೆ ಹೋದರೆ, ಎಲೆಕ್ಟ್ರಿಕ್ ಫೀಸ್ ಕಟ್ಟದೆ ಹೋದರೆ ಫೀಸನ್ನು ಎಳ್ಕೊಂಡು ಹೋಗ್ತಾರೆ. ಆದರೆ ಇವತ್ತು ಯಾರು ಕೂಡ 200 ಯೂನಿಟ್ನವರೆಗೆ ಫೀಸನ್ನು ಮುಟ್ಟುವಾಗಿಲ್ಲ. ಈ ರೀತಿಯಲ್ಲಿ ಅತಿ ಅನುಕೂಲ ಆಗುವಂಥ ಜನರಿಗೆ ಅತ್ಯಂತ ಅನುಕೂಲ ಆಗುವಂಥ ರೀತಿಯ ಕಾರ್ಯಕ್ರಮವನ್ನು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ಇವತ್ತು ಅನುಷ್ಠಾನಕ್ಕೆ ತಂದಿದೆ. ಇಂಥ ಸಮಯದಲ್ಲಿ ಹೆಚ್ಚಿನ ಅಂಶ 5,000ದಿಂದ 6,000 ತಿಂಗಳಿಗೆ ಸಾಧಾರಣ 60,000 ರೂಪಾಯಿ ಒಂದು ವರ್ಷಕ್ಕೆ, 5 ವರ್ಷಕ್ಕೆ ಸಾಧಾರಣ ಹತ್ತಿರ 3 ಲಕ್ಷ ರೂಪಾಯಿಯ ಒಂದು ಸಹಾಯಾರ್ಥ ಪ್ರತಿ ಮನೆಗೆ ಕೂಡ 80% ಮನೆಗೆ ಕೂಡ ಸಿಗುವಂಥ ಸಮಯದಲ್ಲಿ ನಮ್ಮ ವಿರೋಧ ಪಕ್ಷದವರು ಹೇಳ್ತಾರೆ ಅದು ಬಿಟ್ಟಿ ಗ್ಯಾರಂಟಿ ಅಂತೇಳಿ. ಬಿಟ್ಟಿ ಗ್ಯಾರಂಟಿ ಅಂತೆ. ಇವತ್ತು ಬೆಳ್ತಂಗಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸಮಾವೇಶ ನಡೆಯಿತು. 8ರಿಂದ 10,000 ಜನ ಸೇರಿ ಆ ಮಹಿಳೆಯರು ಆ ಸಮಾವೇಶದಲ್ಲಿ ಭಾಗವಹಿಸಿದ್ರು. 100ರಲ್ಲಿ 80% ಜನರಿಗೆ ಈ ಕಾರ್ಯಕ್ರಮ ಮುಟ್ತದೆ. ಇದು ಬಿಟ್ಟಿ ಕಾರ್ಯಕ್ರಮ ಅಂತೆ. ಕಾಂಗ್ರೆಸ್ ಪಕ್ಷ ಯಾವ ಕಾರ್ಯಕ್ರಮ ಹಾಕ್ಕೊಂಡ್ರು ಕೂಡ ಅದರ ಬಗ್ಗೆ ತಾತ್ಸಾರ. ಕಾಂಗ್ರೆಸ್ ಪಕ್ಷ ಮಾಡಿರೋ ತಪ್ಪೇನು? ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇವತ್ತು ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರು ಉಳುವನೆ ಭೂಮಿಯ ಒಡೆಯ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಅವರ ಆಕಾಂಕ್ಷೆಗಳು ಏನಿತ್ತೋ ಅದನ್ನು ಅನುಷ್ಠಾನ ತರುವಂಥ ಕೆಲಸ ಕಾರ್ಯಗಳಾಯಿತು. ಅಕ್ರಮ ಸಕ್ರಮ ಕಾನೂನಿನ ಮುಖಾಂತರ ಲಕ್ಷಾಂತರ ಜನರಿಗೆ ಭೂಮಿ ಕೊಡುವಂಥ ಕಾರ್ಯಕ್ರಮ ಆಯಿತು. ಎಷ್ಟೋ ಇವತ್ತು ಮನೆ ಇಲ್ಲದವರಿಗೆ ಮನೆ ನಿವೇಶನ ಇಲ್ಲದವರಿಗೆ ಮನೆ ನಿವೇಶನ ಕೊಡುವಂಥ ಕಾರ್ಯಕ್ರಮ, ಅಥವಾ ಇವತ್ತು ವೇತನ ಕೊಡುವಂಥದ್ದು, ಮಾಸಾಸನ ವೇತನ ಕೊಡುವಂಥ ಕಾರ್ಯಕ್ರಮ, ಇವೆಲ್ಲವೂ ಕೂಡ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಂದಿರುವಂಥ ಕಾರ್ಯಕ್ರಮಗಳು. ನಾನು ಇಂದಿರಾ ಗಾಂಧಿ ಅವರ ಬಗ್ಗೆ ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಬೆಳ್ತಂಗಡಿಯ ಜನ ಇಂದಿರಾ ಗಾಂಧಿ ಅವರನ್ನ ಉತ್ತರ ಭಾರತದಲ್ಲಿ ಸ್ವಾತಂತ್ರ್ಯ ಸಮಯದಲ್ಲಿ ಅವರಿಗೆ ಮತದಾನ ಮಾಡಿ ಅವರನ್ನು ವಾಪಸ್ ಪಾರ್ಲಿಮೆಂಟ್ಗೆ ಕಳಿಸುವಂಥ ಕೆಲಸ ಕಾರ್ಯವನ್ನು ಬೆಳ್ತಂಗಡಿಯ ಈ ಜನತೆ ತಾವು ನಡೆಸಿಕೊಟ್ಟಿದ್ದೀರಿ. ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅನೇಕ ಬ್ಯಾಂಕ್ ರಾಷ್ಟ್ರೀಕೃತ ಮಾಡಿ ಬ್ಯಾಂಕಿನ ಸವಲತ್ತು ಬಡವರಿಗೆ ಸಿಗಬೇಕು ಅನ್ನೋಂಥ ಕಾರ್ಯಕ್ರಮ, ಅನೇಕ ಕ್ರಾಂತಿಕಾರಿಕವಾದಂಥ ಕಾರ್ಯಕ್ರಮವನ್ನು ಮಾಡಿ ಇಡೀ ಜಗತ್ತಿನಲ್ಲೇ ಇಂಥ ಒಬ್ಬರು ಶಕ್ತಿದಾಯಕವಾದಂಥ ಮಹಿಳೆ ಇನ್ನೋರ್ವಳು ಇಲ್ಲ ಅನ್ನುವಂಥ ರೀತಿಯ ಹೆಸರನ್ನು, ಕೀರ್ತಿಯನ್ನು ನಮ್ಮ ರಾಷ್ಟ್ರಕ್ಕೆ ತರುವಂಥ ಕೆಲಸ ಕಾರ್ಯ ಆಯಿತು. ಈ ರಾಷ್ಟ್ರಕ್ಕೋಸ್ಕರ, ಈ ದೇಶಕ್ಕೋಸ್ಕರ, ಈ ದೇಶದ ಐಕ್ಯತೆಗೋಸ್ಕರ ತನ್ನ ಪ್ರಾಣಾರ್ಪಣೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ನಾನು ಒರಿಸ್ಸಕ್ಕೆ ಹೋಗಿದ್ದೆ. ಅಲ್ಲಿ ಭುವನೇಶ್ವರದಲ್ಲಿ ಅವರು ಭಾಷಣ ಮಾಡಿದಂಥ ಕಡೆಯ ದಿವಸ ಭಾಷಣ ಮಾಡಿದಂಥ ವೇದಿಕೆಯಲ್ಲಿ ಇವತ್ತು ಕೂಡ ಅವರ ಪುಣ್ಯ ದಿವಸ ನಡೀತದೆ, ಪ್ರತಿ ವರ್ಷ ಕೂಡ ನಡೀತದೆ. ಆ ಸಮಯದಲ್ಲಿ ಆ ವೇದಿಕೆ ಮುಖಾಂತರ ಅವರು ಭಾಷಣವನ್ನು ಮಾಡಿದರು. ನನ್ನ ಪ್ರಾಣಕ್ಕೆ ಅಪಾಯ ಉಂಟು ಅನ್ನುವಂಥ ವಿಚಾರ ನನಗೆ ಗೊತ್ತಿದೆ, ಆದರೆ ಅದರಲ್ಲಿ ನನಗೆ ಹೆದರಿಕೆ ಇಲ್ಲ. ಒಂದು ವೇಳೆ ನನ್ನನ್ನು ಕೊಲೆ ಮಾಡಿದರೆ ನನ್ನ ದೇಹದಿಂದ ಬಿದ್ದಂಥ ಪ್ರತಿಯೊಂದು ತೊಟ್ಟು ರಕ್ತಗಳು ಕೂಡ ಈ ಭೂಮಿಗೆ ಬಿದ್ದರೆ ಈ ರಾಷ್ಟ್ರ ಪ್ರಜ್ವಲಿಸಿ ಬೆಳವಣಿಗೆ ಆಗ್ಬೋದು ಅನ್ನೋಂಥ ಮಾತನ್ನು ಆ ವೇದಿಕೆಯಲ್ಲಿ ಅವರ ಕೊಲೆ ಆಗುವುದಕ್ಕಿಂತ ಮುಂಚಿನ ದಿವಸ ಇಂದಿರಾ ಗಾಂಧಿ ಅವರು ಭಾಷಣ ಮಾಡಿದರು. ಮರು ದಿವಸ ಅವರನ್ನು 18 ಗುಂಡಿಕ್ಕಿ ಕೊಲೆ ಮಾಡುವಂಥ ಘಟನೆ ನಡೆಯಿತು. ಈ ದೇಶಕ್ಕೋಸ್ಕರ ಅವರ ಬಲಿದಾನ ಆಯಿತು. ದೇಶದ ಐಕ್ಯತೆಗೋಸ್ಕರ, ಸಮಗ್ರತೆಗೋಸ್ಕರ, ಏಕತೆಗೋಸ್ಕರ, ಬಡವರ ಕಲ್ಯಾಣಕ್ಕೋಸ್ಕರ ಇವತ್ತು ದುಡಿದಂಥ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸ್ವತಃ ತಾನೇ ಬಲಿದಾನ ಮಾಡುವಂಥ ಅವಕಾಶ ಆಯಿತು. ಅವರ ಮಗ ರಾಜೀವ್ ಗಾಂಧಿ ಇವತ್ತು ಎಳೆ ವಯಸ್ಸಿನಲ್ಲಿ ಪ್ರಧಾನಮಂತ್ರಿಯಾಗಿ 21ನೇ ಶತಮಾನಕ್ಕೆ ಹೋಗುವಂಥ ಸಮಯದಲ್ಲಿ ಅನೇಕ ಕನಸುಗಳನ್ನು ಇಟ್ಕೊಂಡು ಆ ಕನಸುಗಳ ಮುಖಾಂತರ ಈ ದೇಶವನ್ನು ಉನ್ನತಿಗೆ ತರಬೇಕು, ಜಗತ್ತಿನಲ್ಲಿ ಉನ್ನತಿಗೆ ಹೋಗಬೇಕು ಅನ್ನೋಂಥ ರೀತಿಯ ಕಾರ್ಯಕ್ರಮವನ್ನು ತಂದರು. ಇವತ್ತೇನು ಮೀಸಲಾತಿ, ಇವತ್ತು ಪಂಚಾಯತ್ನಲ್ಲಿ ಮೀಸಲಾತಿ ಏನು ಬಂದಿದೆ, ಅಥವಾ ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ನಲ್ಲಿ ಮೀಸಲಾತಿ ಏನು ಬಂದಿದೆ, ಅದು ದಿವಂಗತ ರಾಜೀವ್ ಗಾಂಧಿ ಅವರು ತಂದಂಥ ಬಿಲ್ಲು. ಅದರ ಮುಖಾಂತರ ಇವತ್ತು ಸರ್ವ ಜನರಿಗೆ ಕೂಡ ಅಧಿಕಾರ ಹಿಡಿಯುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು. ನವೋದಯ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ತಂತ್ರಜ್ಞಾನಗಳಲ್ಲಿ ಅನೇಕ ಉನ್ನತಿಯ ಕೆಲಸ ಕಾರ್ಯಗಳನ್ನು ಮಾಡಿದರು. ಸ್ಯಾಂಟ್ ಪಿಟ್ರೋಡ ಅನ್ನುವಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಹಳ್ಳಿಗಳಲ್ಲಿ STD ಬೂತ್ಗಳನ್ನು ರಚನೆ ಮಾಡೋದ್ರ ಮುಖಾಂತರ ಟೆಲಿಫೋನ್ ಸಂಪರ್ಕ ವ್ಯವಸ್ಥೆಯನ್ನು ರೂಢಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಅವರನ್ನು ಕೂಡ
ಚುನಾವಣಾ ಸಮಯದಲ್ಲಿ ಬಾಂಬ್ ಇಟ್ಟು ಅವರ ದೇಹವನ್ನು ಛಿದ್ರ ಮಾಡಿ ಅವರನ್ನು ಕೊಲೆ ಮಾಡುವಂಥ ಘಟನೆ ನಡೆಯಿತು. ಈ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಟ್ಟಂತ ಮಹಾತ್ಮ ಗಾಂಧೀಜಿಯವರನ್ನ ರಾಮ ಮಂದಿರದಲ್ಲಿ ಪ್ರಾರ್ಥನೆ ಮಾಡಿ ಹೊರಗಡೆ ಬರಬೇಕಾಗಿದ್ರೆ ಗುಂಡಿಟ್ಟು ಕೊಲೆ ಮಾಡುವಂಥ ಘಟನೆ ನಡೆಯಿತು. ಅವರ ಬಲಿದಾನ ಆಯಿತು. ಅನೇಕ ಮಹಾನ್ ಪುರುಷರುಗಳ ಬಲಿದಾನ ಈ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಅನೇಕ ಇವತ್ತು ನಿರಂತರವಾದಂಥ ಅಭಿವೃದ್ಧಿಯನ್ನು ಕೊಟ್ಟಿರುವಂಥ ಒಂದು ಕೊಡುಗೆ ಕಾಂಗ್ರೆಸ್ ಪಕ್ಷದ್ದು. ಆದರೆ ಕಾಂಗ್ರೆಸ್ ಪಕ್ಷ ಮಾಡಿದ ತಪ್ಪೇನು? ಭೂಮಿ ಮಸೂದೆಯಲ್ಲಿ ಭೂಮಿ ಕೊಟ್ಟಿರೋದು ತಪ್ಪ, ಅಕ್ರಮ ಸಾಕ್ರಮ ಕಾನೂನಿನ ಮುಖಾಂತರ ಜನರಿಗೆ ಹಕ್ಕುಪತ್ರ ಕೊಟ್ಟಿರುವಂಥ ತಪ್ಪ, ಅಥವಾ ಮಾಸಾಸನ ಇದನ್ನು ತಂದು ಅದನ್ನು ಪ್ರತಿಯೊಂದು ಮನೆಗೆ ಮುಟ್ಟಿಸುವಂಥ ಕೆಲಸ ಕಾರ್ಯ ಮಾಡೋದು ತಪ್ಪ, ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ತಂದಿರುವಂಥ ತಪ್ಪ, ಅಥವಾ ಇವತ್ತು ಗ್ಯಾರಂಟಿ ಸ್ಕೀಮನ್ನು ಕಾಂಗ್ರೆಸ್ ಪಕ್ಷ ತಂದಿರುವಂಥ ತಪ್ಪ? ನಾವು ಆಲೋಚನೆ ಮಾಡಬೇಕಾಗಿದೆ. ಹೆಚ್ಚಿನ ಅಂಶ ಈ ಭಾಗದಲ್ಲಿ ಸಾಕಷ್ಟು ಜನರು ತಾವಿದ್ದೀರಿ. ಈ ಕಡೆ ಮಳೆ ಬರ್ತದೆ, ಮಳೆ ಅಂದರೆ ಕಾಡು ಬರ್ತದೆ, ಪಶ್ಚಿಮ ಘಟ್ಟಗಳು ಬರ್ತದೆ. ಒಂದು ಸಂದರ್ಭದಲ್ಲಿ ಇವತ್ತು ಕಸ್ತೂರಿ ರಂಗನ್ ರಿಪೋರ್ಟ್ ಇವತ್ತು ಅದನ್ನು ತೆಗೆದು ಹಾಕಬೇಕು. ಯಾವ ರೀತಿಯಲ್ಲಿ ಕಸ್ತೂರಿ ರಂಗನ್ ರಿಪೋರ್ಟನ್ನು ಕೇರಳ ರಾಜ್ಯದಲ್ಲಿ ವಿರಹಿತಪಡಿಸಿದ್ದಾರೆ ಅದೇ ರೀತಿಯಲ್ಲಿ ಮಾಡಬೇಕು ಅನ್ನೋಂಥ ರೀತಿ ಆಂದೋಲನ ಪ್ರಾರಂಭ ಆಯಿತು. ನಾನು ಉಡುಪಿಯಲ್ಲಿ ಕೂಡ ಉಸ್ತುವಾರಿ ಸಚಿವನಾಗಿದ್ದೆ. ಆ ಸಂದರ್ಭದಲ್ಲಿ ಇವತ್ತು 16 ಕಡೆಯಲ್ಲಿ ಹೋಗಿ ಸಭೆ ಮಾಡಿದೆವು. ಎಲ್ಲಿವರೆಗೆ ಪರಿಸ್ಥಿತಿ ಎಲ್ಲಿವರೆಗೆ ಬಿಟ್ಟಿತ್ತು ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯಕ್ಕೆ ಹೋಗಲಿಕ್ಕೆ ಹೆದರಿಕುವಂಥ ಒಂದು ಪರಿಸ್ಥಿತಿ, ಅಂಥ ಚಳವಳಿ ಪ್ರತಿಭಟನೆಗಳಾಗಿತ್ತು. 16 ಕಡೆಗಳಲ್ಲಿ ಮಾಡಿ ಜನರ ಮಾಹಿತಿಯನ್ನು ಸಂಗ್ರಹ ಮಾಡಿ ಶ್ರೀಯುತ ರಮನಾಥ್ ರೈ ಅವರು ಅರಣ್ಯ ಸಚಿವರಾಗಿದ್ದರು. ಅವರ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟೆವು, ನಮಗೆ ಕಸ್ತೂರಿ ರಂಗನ್ ರಿಪೋರ್ಟ್ ಬೇಡ ಅಂತೇಳಿ. ಅವಾಗ ನಮ್ಮ ವಿರೋಧ ಪಕ್ಷದವರು ಬಹಳ ಹೋರಾಟವನ್ನು ಮಾಡ್ತಾ ಇದ್ರು. ಇವತ್ತು ಕೇಂದ್ರ ಸರ್ಕಾರ ಇತ್ತೀಚಿನ ದಿವಸ ಕಸ್ತೂರಿ ರಂಗನ್ ರಿಪೋರ್ಟನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಆದೇಶವನ್ನು ಕೊಟ್ಟಿದೆ. ಯಾವ ಒಬ್ಬ ಶಾಸಕ, ಯಾವ ಒಬ್ಬ ಜನಪ್ರತಿನಿಧಿ, ಯಾವ ಒಬ್ಬ ಲೋಕಸಭಾ ಸದಸ್ಯ ಕೂಡ ಚಕರ ಶಬ್ದ ತೆಗಿತಾ ಇಲ್ಲ. ಕಳೆದ ಸಲ ಲೋಕಸಭಾ ಚುನಾವಣಾ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಉಡುಪಿ ಬಂದಿದ್ದರು. ಆ ಸಮಯದಲ್ಲಿ ಬಂದವರು ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ರು, ವಿನಯ್ ಕುಮಾರ್ ಸೊರಕೆ ಪಾರ್ಲಿಮೆಂಟ್ನಲ್ಲಿ ಸದಸ್ಯನಾಗಿರುವಂಥ ಸಮಯದಲ್ಲಿ ಯಾರು ಇವತ್ತು ರಿಸರ್ವ್ ಫಾರೆಸ್ಟ್ ಅಂತಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಎಜರ್ಮೆಂಟ್ ಮೋಷನ್ ತಂದಿದ್ದ ಅಂತೇಳಿ ನಾನು ಎಜರ್ಮೆಂಟ್ ಮೋಷನ್ ತಂದಿದ್ದೆ. ಅಲ್ಲಿ ದೇವೇಗೌಡರು ಅಲ್ಲಿ ಲೋಕಸಭಾ ಸದಸ್ಯರು ಅವರು ಆ ಎಜರ್ಮೆಂಟ್ ಮೋಷನ್ನ ಮುಖಾಂತರ ಮಾತಾಡಿದರು. ಬಂಗಾರಪ್ಪನವರು ಲೋಕಸಭಾ ಸದಸ್ಯರಾಗಿದ್ದರು, ಅವರು ಎಜರ್ಮೆಂಟ್ ಮೋಷನ್ ಮುಖಾಂತರ ಮಾತಾಡಿದರು. ಮಾರ್ಗೆಟ್ ಆಳ್ವಾರ್ ಅವರು ಲೋಕಸಭಾ ಸದಸ್ಯರಾಗಿದ್ದರು, ಅವರು ಮಾತಾಡಿದರು. ಅದರ ಫಲವಾಗಿ ಸಾಧಾರಣ 32,000 ಹೆಕ್ಟಾರ್ ಭೂಮಿಯನ್ನು ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದಂಥ ಜನರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಕಾರ್ಯಗಳಾಯಿತು. ಇವತ್ತು ಆ ದೃಷ್ಟಿಯಲ್ಲಿ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಇದೆ. ಡೀಮ್ಡ್ ಫಾರೆಸ್ಟ್ ಸಮಸ್ಯೆಯನ್ನು ಇವತ್ತು ಒಂದು ಸೂತ್ರವನ್ನು ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿ ಡೀಮ್ಡ್ ಫಾರೆಸ್ಟನ್ನು ವಿರಹಿತಪಡಿಸುವಂಥ ತೀರ್ಮಾನ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆಗಿದೆ. ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ಸಾಕಷ್ಟು ಜನರಿಗೆ, ಈ ಭಾಗದ ಜನರಿಗೆ ಬದುಕು ಕಟ್ಟಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ, ಅದಕ್ಕೆ ಅನುಕೂಲ ಆಗಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದೆ. ಇವತ್ತು ಗ್ಯಾರಂಟಿ ಸ್ಕೀಮು ಕೂಡ ಇದಕ್ಕೆ ಅನುಗುಣವಾಗುವಂಥ ಒಂದು ಕಾರ್ಯಕ್ರಮವಾಗಿ ರೂಪಿತ ಆಗಿದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೆಚ್ಚಿನ ಅಂಶ ಸಾಕಷ್ಟು ನಮ್ಮ ವಿರೋಧ ಪಕ್ಷದವರು ಹೇಳ್ತಾರೆ, 15 ಲಕ್ಷ ಕಪ್ಪು ದುಡ್ಡು ತರ್ತೇವೆ, 15 ಲಕ್ಷ ರೂಪಾಯಿ ನಿಮಗೆ ಖಾತೆಗೆ ಅಂತೇಳಿ. ಯಾರಿಗಾದ್ರೂ ಬಂತ? ಜನ್ಧನ್ ಕಾರ್ಯಕ್ರಮ ಹೆಚ್ಚಿನ ಅಂಶ ಬ್ಯಾಂಕ್ಗಳಲ್ಲಿ ನನ್ನ ಖಾತೆ ಆಗಬೇಕು ಅಂತೇಳಿ ಸಾಕಷ್ಟು ನೂಕುನುಗ್ಗಲು ನೇರವಾಗಿ ಮೋದಿಯವರು 5,000 ರೂಪಾಯಿ ಕಳಿಸ್ತಾರೆ ಅಂತೇಳಿ ಜನ್ಧನ್ ಕಾರ್ಯಕ್ರಮ. ಯಾರಿಗಾದ್ರೂ ಬಂತ? ಮೊನ್ನೆ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಸಿಕ್ಕಿದ್ರು. ಆ ಸಂದರ್ಭದಲ್ಲಿ ನಾನೊಂದು 15 ದಿವಸ ರಜೆ ಹಾಕಿದ್ದೇನೆ. ಯಾಕೆ? ಅಲ್ಲ, ಜನ್ಧನ್ ಕಾರ್ಯಕ್ರಮ ಮೋದಿಯವರು ದುಡ್ಡು ಕಳಿಸಿದ್ದಾರೆ, ನೀವು ಕೊಡಲಿಲ್ಲ ಅಂತೇಳಿ ಬೇಜಿಗೆ ಬಂದು ಗುದ್ತಾರೆ. ನಾನೇನು ಮಾಡಲಿ ಅಂತೇಳಿ, ನಾನು ಎಲ್ಲಿಂದ ಕೊಡಲಿ ಅಂತೇಳಿ. ಆಧಾರ ನಿರಾಧಾರ ಪೆಟ್ರೋಲ್ 30 ರೂಪಾಯಿಗೆ, ಡೀಸೆಲ್ ಪೆಟ್ರೋಲ್ 40 ರೂಪಾಯಿಗೆ, ಡೀಸೆಲ್ 30 ರೂಪಾಯಿಗೆ. ಹೆಚ್ಚಿನ ಪೆಟ್ರೋಲಿಗೆ ಎಷ್ಟು ರೇಟು ಅಥವಾ ಡೀಸೆಲ್ಗೆ ಎಷ್ಟು ರೇಟು? ಗ್ಯಾಸು ಹೆಚ್ಚಿನ ಧರ್ಮಾರ್ಥ ಗ್ಯಾಸು ಎಲ್ಲಿ ಹೋಯಿತು? ಧರ್ಮಾರ್ಥ ಗ್ಯಾಸಿಗೆ ಎಷ್ಟು? ಕಾಂಗ್ರೆಸ್ ಪಕ್ಷ ಸರ್ಕಾರ ಇರುವಾಗ 400 ರೂಪಾಯಿ ಇದ್ದಂಥ ಗ್ಯಾಸಿಗೆ ಇವತ್ತು 1,200 ರೂಪಾಯಿವರೆಗೆ. ಮತ್ತು ಈ ರೀತಿಯಲ್ಲಿ ವಿಪರೀತವಾಗಿ
ರಕ್ತ ಹೀರುವಂಥ ಕೆಲಸ ಕಾರ್ಯವನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ರೈತರಿಗೆ ಯಾವುದೇ ರೀತಿಯ ರೈತರ ಇವತ್ತು ಆದಾಯವನ್ನು ದ್ವಿಗುಣಗೊಳಿಸ್ತೇವೆ ಅನ್ನುವಂಥ ರೀತಿ ಭರವಸೆಯನ್ನು ಕೊಟ್ಟು ಯಾವುದೇ ರೀತಿಯಲ್ಲಿ ಕೂಡ MSPಗೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಕಳೆದ ಸಲ ಹೋರಾಟ ಮಾಡಿ 800 ಜನ ಬಲಿದಾನ ಆಯಿತು. ಇವತ್ತು ಇಂಥ ಸಮಯದಲ್ಲಿ ಇವತ್ತು ರೈತರಿಗೆ ಇವತ್ತು ಅವರ ಹಕ್ಕುಗಳ ಬಗ್ಗೆ ಯಾವುದೇ ರೀತಿಯ ನ್ಯಾಯ ಇಲ್ಲ. ಎಷ್ಟೋ ಉದ್ಯೋಗ ರೈತ ವಿದ್ಯಾರ್ಥಿನಿಯರಿದ್ದಾರೆ, ಕಲ್ತಂಥ ಪದವೀಧರ ವಿದ್ಯಾರ್ಥಿನಿಯರಿದ್ದಾರೆ. 2 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದರು. 20 ಕೋಟಿ 10 ವರ್ಷದಲ್ಲಿ 20 ಕೋಟಿ ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು. ಇದ್ದಂಥ ಉದ್ಯೋಗನೇ ಹೋಗಿದೆ ಬಿಟ್ಟರೆ ಯಾವ ಉದ್ಯೋಗ ಕೊಡುವಂಥ ಕೆಲಸ ಕಾರಣವೂ ಆಗಲಿಲ್ಲ. ಇವತ್ತು ಆ ದೃಷ್ಟಿಯಲ್ಲಿ ಇವೆಲ್ಲವನ್ನು ಕೂಡ ಮುಂದಿಟ್ಕೊಂಡು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವತ್ತು ಭಾರತ್ ಜೋಡೋ ನ್ಯಾಯ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ತಾ ಇದ್ದಾರೆ. ಮುಂದಿನ ದಿವಸ ಇವತ್ತು ಯಾವುದರಲ್ಲಿ ಎಲ್ಲಿಯೂ ಕೂಡ ಪತ್ರಿಕೆ ಮಾಧ್ಯಮದಲ್ಲಿ ಇಂಥ ಒಂದು ಬೇಡಿಕೆ ಇದೆ, ಜನರಿಗೆ ಈ ರೀತಿ ಸಮಸ್ಯೆ ಇದೆ, ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವೆಲ್ಲ ಯಾವುದು ಕೂಡ ಪತ್ರಿಕೆಯಲ್ಲಿ ಬರ್ತಾ ಇಲ್ಲ. ಪತ್ರಿಕೆಯಲ್ಲಿ ಬರುವಂಥದ್ದು ಇವತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರುವಂಥದ್ದು ಒಂದು ದಾರಿ ಬಿಟ್ಟರೆ, ಪ್ರಚಾರ ಪಡಿಸುವಂಥ ಕೆಲಸ ಕಾರ್ಯ ಬಿಟ್ಟರೆ ಯಾವುದು ಕೂಡ ಮಾಧ್ಯಮದಲ್ಲಿ ಬರ್ತಾ ಇಲ್ಲ. ಇದನ್ನೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಜಾಗೃತರಾಗಬೇಕು. ಇವತ್ತು ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಮುಖಾಂತರ ನಾವೆಲ್ಲರೂ ಕೂಡ ನಾರಾವಿಯ ಮಹಾಜನತೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ರೀತಿಯಲ್ಲಿ ನಾವು ಜಾಗೃತರಾಗೋದ್ರ ಮುಖಾಂತರ ಮುಂದಿನ ದಿವಸ ಅದಕ್ಕೆ ಸರಿಯಾದ ರೀತಿಯ ಉತ್ತರವನ್ನು ಕೊಡಬೇಕು. ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಬಿಟ್ಟು ಗ್ಯಾರಂಟಿ ಅನ್ನುವಂಥ ರೀತಿಯಲ್ಲಿ ಯಾರು ಉದ್ಯೋಗ ಮಾಡ್ತಾರೆ ಅವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ತಮಗೆ ಶುಭ ಕೋರಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್. ತನ್ನ ಅಧಿಕಾರದ ಕಾಲಘಟ್ಟದಲ್ಲಿ ನಡೆಸಿದಂತಹ ಕ್ರಾಂತಿಕಾರಿ ಯೋಜನೆಗಳ ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಬಗ್ಗೆ ಮಾಹಿತಿಯನ್ನು ನೋಡಿ ಪಕ್ಷ ಸಂಘಟನೆಗೆ ಪೂರಕವಾದ ಮಾತುಗಳನ್ನಾಡಿದಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ತಮಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳ್ತಾ, ಬಂಧುಗಳೇ, ಈ ಸಂದರ್ಭದಲ್ಲಿ ಕುಟುಂಬ ಸಮ್ಮಿಲನ ಕಾರ್ಯಕ್ರಮದ ಮೂಲಕ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ವಿಚಾರಧಾರೆಗಳನ್ನು ಹಾಗೂ ಅಭಿವೃದ್ಧಿಪರ ಚಿಂತನೆಯನ್ನು ಒಪ್ಪಿ ಶ್ರೀಯುತ ವಿನಯ್ ಹೆಗ್ಡೆ ನಾರಾವಿರವರು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಸಂದರ್ಭದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಶ್ರೀಯುತ ವಿನಯ್ ಹೆಗ್ಡೆ ನಾರಾವಿರವರನ್ನ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ವಿಧಾನ ಪರಿಷತ್ನ ಶಾಸಕರಾದ ಶ್ರೀಯುತ ಹರೀಶ್ ಕುಮಾರ್ ರವರು ಶ್ರೀಯುತ ವಿನಯ್ ಹೆಗ್ಡೆ ರವರಿಗೆ ಪಕ್ಷದ ಧ್ವಜವನ್ನು ನೀಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ಬರಮಾಡಿಕೊಳ್ಬೇಕಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ವಿನಯ್ ಹೆಗ್ಡೆ ಸಮಾಜ ಸೇವಕರಾಗಿ, ಗುತ್ತಿಗೆದಾರರಾಗಿ, ಉದ್ಯಮಿಗಳಾಗಿ ಸದಾ ನಿರಂತರವಾಗಿ ಜನಸಾಮಾನ್ಯರೊಂದಿಗೆ ಗುರುತಿಸಿರುವಂತಹ ಶ್ರೀಯುತ ವಿನಯ್ ಹೆಗ್ಡೆ ನಾರಾವಿರವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಈ ಸಂದರ್ಭದಲ್ಲಿ ನಾರಾವಿಯ ಪುಣ್ಯಭೂಮಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಕುಟುಂಬ ಸಮ್ಮಿಲನ ಕಾರ್ಯಕ್ರಮದ ಮೂಲಕ ಸೇರ್ಪಡೆ ಆಗ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ, ವಿನಯಪೂರ್ವಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ಸ್ವಾಗತಿಸ್ತಾ ಇದ್ದೇವೆ ಸರ್. ಹಾಗೆ ನಮ್ಮೆಲ್ಲರ ಬಹು ನಿರೀಕ್ಷೆಯಂತೆ ಮತ್ತೋರ್ವರು ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ, APMC ಅಧ್ಯಕ್ಷರಾಗಿ, ಜಿಲ್ಲಾ KDP ಸಮಿತಿಯ ಸದಸ್ಯರಾಗಿ ನಿರಂತರವಾಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಡಗಿಸಿಕೊಂಡು ಕಾರಣಾಂತರಗಳಿಂದ ಪಕ್ಷದಿಂದ ದೂರ ಉಳಿದರೂ ಸಹ ತನ್ನ ಮಾತೃಪಕ್ಷದ ಮೇಲಿರುವಂತಹ ಪ್ರೀತಿ, ಆ ಮಾತೃಪಕ್ಷ ತನ್ನನ್ನು ಬೆಳೆಸಿದಂತಹ ರೀತಿಯನ್ನು ಮತ್ತೊಮ್ಮೆ ನೆನವರಿಕೆ ಮಾಡುತ್ತಾ ಈ ದಿನದ ಕುಟುಂಬ ಸಮ್ಮಿಲನ ಕಾರ್ಯಕ್ರಮದ ಮೂಲಕ ಮತ್ತೆ ಕಾಂಗ್ರೆಸ್ ಕುಟುಂಬವನ್ನು ಜೊತೆಯಾಗ್ತಾ ಇದ್ದಾರೆ. ಶ್ರೀಯುತ ಶ್ರೀನಿವಾಸ್ ಕಿನಿ ಅವರನ್ನು ಅತ್ಯಂತ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಅಭ್ಯಾಗತರಾಗಿರುವಂತಹ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೆ ಹರೀಶ್ ಕುಮಾರ್ ಅವರ ಹಾಗೂ ಶ್ರೀ ವಿನಯ್ ಕುಮಾರ್ ಸೊರಕೆ ಹಾಗೂ ವೇದಿಕೆಯಲ್ಲಿ ಅಭ್ಯಾಗತರಾಗಿರುವಂತಹ ಗಣ್ಯರು ಈ ಸಂದರ್ಭದಲ್ಲಿ ಶ್ರೀಯುತ ಶ್ರೀನಿವಾಸ್ ಕಿನಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ, ಜಿಲ್ಲಾ KDP ಸಮಿತಿಯ ಸದಸ್ಯರಾಗಿ, APMC ಅಧ್ಯಕ್ಷರಾಗಿ ಸಮಾಜ ಸೇವೆಯನ್ನು ಮಾಡಿರುವಂತಹ ಶ್ರೀಯುತ ಶ್ರೀನಿವಾಸ್ ಕಿಣಿಯವರು ಮತ್ತೆ ತನ್ನ ಮಾತೃಪಕ್ಷವನ್ನು ಜೊತೆಯಾಗ್ತಿದ್ದಾರೆ. ಇದು ಕಾರ್ಯಕರ್ತರಿಗೂ ಹೆಮ್ಮೆ. ಸೇರಿರುವಂತಹ ಎಲ್ಲರೂ ಸಹ ಅತ್ಯಂತ ಜೋರಾದ ಚಪ್ಪಾಳೆಯ ಕರತಾಡನದ ಮೂಲಕ ಅವರನ್ನು
ಪಕ್ಷಕ್ಕೆ ಬರಮಾಡಿಕೊಂಡು ಸ್ವಾಗತಿಸ್ತಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀಯುತ ಶ್ರೀನಿವಾಸ್ ಕಿಣಿ ಅವರು ಪಕ್ಷಕ್ಕೆ ಮರು ಸೇರ್ಪಡೆಯಾಗಿ ತನ್ನ ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕಾಗಿ ಈ ಸಂದರ್ಭದಲ್ಲಿ ಸರ್ವರ ಪರವಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಇದೀಗ ಶ್ರೀಯುತ ಶ್ರೀನಿವಾಸ್ ಕಿಣಿ. ವೇದಿಕೆಯ ಮುಂಭಾಗಡಿತ್ತಿನ ಮಾತರೆಗಳ ವಂದಿಸಾದು ಇನಿತ್ತ ಒಂಜಿ ನಾರಾವಿ ಕುತ್ಲೂರು ಕೊಕ್ರಾಡಿ ಅಂಡಿಂಜ ಬೊಕ ಸುಳ್ಕೇರಿ ಗ್ರಾಮದ ಗ್ರಾಮಸ್ಥರನ್ನ ಗ್ಯಾರಂಟಿ ಯೋಜನೆದ ಫಲಾನುಭವಿಗಳನ್ನ ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷರಾಯಿನ ರಕ್ಷಿ ಶಿವರಾಮೇರೆ ಅಂಚನೆ ವೇದಿಕೆ ಡಿಪ್ಪನಂಚಿದ್ನ ಮಾಜಿ ಸಚಿವರು ಸಂಸದರು ನಮ್ಮ ಹಿರಿಯರಾಯಿನ ವಿನಯ್ ಕುಮಾರ್ ಸುರಕೆರೆ, ಬ್ಲಾಕ್ ಕಾಂಗ್ರೆಸ್ದ ನಗರ ಘಟಕದ ಅಧ್ಯಕ್ಷರಾಯಿನ ಸತೀಶ್ ಕಾಶಿಪಟ್ನರೆ, ಅಂಚನೆ ಗ್ರಾಮೀಣ ಬ್ಲಾಕ್ದ ಅಧ್ಯಕ್ಷರಾಯಿನ ನಾಗೇಶ್ ಗೌಡ್ರೆ, ಜಿಲ್ಲಾ ಪಂಚಾಯತ್ದ ಮಾಜಿ ಅಧ್ಯಕ್ಷರಾಯಿನ ಜ್ಯೋತಿ ರವೀಂದ್ರ ಪೂಜಾರ್ರೆ, ಸುಧೀರ್ ಕುಮಾರ್ರೆ, ವೇದಿಕೆ ಪುನಃ ಹಿರಿಯರು ಅಂಚನೆ ಎನ್ನ ಅಮ್ಮೇರನ ಕಾಲರ್ದಿಂಚಿಲ ಎಂಕ್ ಎನ್ನ ಅಮ್ಮೇರಿಗೆ ಸಹಾಯ ಮಲ್ತು ನಿತ್ತನಂಚಿದ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಯಿನ ಹರೀಶ್ ಕುಮಾರ್ರೆ, ಸುಧೀರ್ ಕುಮಾರ್ರೆ, ವೇದಿಕಡಿಪ್ಪುನ ಮಾತ ಗಣ್ಯರನಕ್ಲೆ ಮುಂಭಾಗಡಿಪ್ಪುನ ಕಾಂಗ್ರೆಸ್ದ ಮಾತ ಹಿರಿಯ ಕಿರಿಯ ಕಾರ್ಯಕರ್ತರನಕ್ಲೆ ಈ ಒಂದು ಇಲ್ಲನ್ನು ಬಿಡ್ದು ಯಾನ 3 ವರ್ಷ ಪಿರಾಯಿ ಬೋರಿತ್ತೆ ಒಂಜಿ ಫಾರಿನ್ ಟ್ರಿಪ್ ಹೋಯ್ಲೆಕ್ಕ ಒಂಜಿ ಊರುಡಿತ್ತನ ಬಕ್ಕೊಂಜಿ ಊರಿಗೆ ಹೋಯಿಂದ ಆಸೆ ಆಪನ ಆ ಊರು ಎಡ್ಡೆ ಇಪ್ಪು ಅನ್ನೋದು ಅಂಚೆ ಯಾರೊಂದು ಟ್ರಿಪ್ ಒರಿ ಪಿರೆಯನ್ನು ಇಲ್ಲಾಗ ಬರ್ತದೆ ಅಂಡ್ ಪಿರೆಯನ್ನು ಇಲ್ಲಾಗ ಬಂದಾಗ ಏನನ್ನು ಈ ರೀತಿ ಸ್ವಾಗತ ಮಾಡ್ಪಿರಂದು ಯಾನು ಲೆಕ್ಕ ಬಾರ್ದಿತ್ತೀಜಿ ಇಲ್ಲಾಡ್ದು ಒಂತೆ ದಿನ ಪಿದೆ ಉಂತವರ ಯಾವು ಇಲ್ಲಾಡ ಹೊರಾನೆ ಪಿದೆ ಉಳಾಯ ನನ್ನ ಗೆತೊಣಾಯರು ಒಂತೆ ಪಿದೆ ಕುಲ್ಲದ ಮಗ ಬೊಕ್ಕ ಉಳಾಯ ಬಲ್ಲ ನನ್ನ ಪಣಪೇರದ ನಾನು ನೆನೆದಿತ್ತೆ ಆಂಡ ವೇದಿಕೆ ಡಿಪ್ಪರಂಚಿದ್ನ ಮಾತ ಗಣ್ಯರ್ನಕ್ಲು ಯಾನು ಸಂಪರ್ಕ ಮಲ್ತನ ಪಗಾವಡು ಏನ ನಕ್ಲು ಸಂಪರ್ಕ ಮಲ್ತನ ಪಗಾವಡು ಏನನ್ನು ಭಾರಿ ಆತ್ಮೀಯತೆಡು ಇಜ್ಜಿ ಮಗ ಈ ಮೂಲೆ ಇಪ್ಪುಡು ಮೂಲೆ ಉಂತಲ ಅನ್ಮಣ್ಪುನ ಒಂಜಿ ಪಾತ್ರ ಪಂಡದು ಏನನ್ನು ಪಿರ ಈ ಇಲ್ಲಾಗ್ಲೆ ತನ್ ಬರ್ತದೆ ಈ ಇಲ್ಲಾಡ ಹೆಂಗೆ ಪಿರ ಕುಲ್ಲಾದಿರು ನಿಕ್ಲೆಗೆ ಏಪಲ ಯಾನು ಚಿರಋಣಿ ಆದುಲ್ಲ ಖಂಡಿತವಾಗ್ಲ ನೆನ್ನೆ ಯಾನು ಏಪಲ ಜೀವನ ಮರಪರ ಸಾಧ್ಯ ಇಜ್ಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿತ್ತೆ KPCC ಮೆಂಬರ್ ಆದಿತ್ತೆ APMC ಅಧ್ಯಕ್ಷ ಆದಿತ್ತೆ ಪೂರಲ್ಲ ಆದಿತ್ತೆ ಒಂಜಿ ಸಂದೋಡು ಪೂರಲ್ಲ ಆದಿತ್ತೆ ಇಂದು ಕಾಂಗ್ರೆಸ್ದ ಅಂಚನೆ ವಸಂತ್ ಮಂಗೇರ್ನ ಭಿಕ್ಷೆ ಎಂಕ ಆದಿತ್ತು ಉಂದೆನೆ ಯಾನು ವಾ ಸಂದರ್ಭಗಳ ಮರಪರ ಬಲ್ಲಿತ್ತು ಅಣ್ಣ ಮರತ್ರಕ್ಕೆ ಸುರುಕಾರ್ನಿಗಳ ಮಾತ್ರ ಕ್ಷಮೆ ಕೇಳೊಂದಿಲ್ಲ ಏನನ್ನ ಕ್ಷಮಿಸಾದ್ರೆ ಒಂಜಿ ಕ್ಷಮಿಸಾದರೆ ನಾನು ನಿಖಲ್ನ ಒಂಜಿ ಇಲ್ಲದ ಒಂಜಿ ಬಾಲ್ಯ ನಿಖಲ್ ಪಿರ ಗೆತೊಂದಾರ ಕ್ಷಮಿಸಾದ್ರು ಅನ್ಪುನ ಒಂಜಿ ಉದ್ದೇಶರಿ ಒಂದು ಐನ ಅಂಚನೆ ಯಾನು ಅರ್ಥ ತೆರಿಯೊಂದು ನಿಖಲ್ ಕ್ಷಮಿಸಾದ್ರು ಅನ್ಪುನ ಒಂಜಿ ಭಾವನೆ ಪಿರ ಇಲ್ಲಾಡು ಉಳ್ಳ ಏನನ್ನು ನಿಖಲನೆ ಒಂಜಿಲ್ಲದ ಸದಸ್ಯ ಆದ ಒಂಜಿಲ್ಲದ ಬಾಲ್ಯ ಆದ ನಿಖಲನೆ ಒಂಜಿ ಬಾಲ್ಯ ಅನ್ಪುನ ಅದಷ್ಟು ಅಂತ ತೂಡ್ ಮಾಡಿ ನಿಖಲ್ ನಾನು ವಿನಂತಿಲೆ ಮಲ್ತಂದಿಲ್ಲ ಆಲಕ್ ಮಕ್ಕ ಮಾತ್ರ ತಂದೆ ಏನಾನು ಇಲ್ಲದಲ್ಲ ಪಿರ ಗೆತೊಂದು ಮಾತ್ರ ಕೃತಜ್ಞತೆಲ್ಲ ಕೊರೊಂದಿಲ್ಲ ಯಾನು ಕಾಂಗ್ರೆಸ್ ಅವು ಎಂಚ ಕಾಂಗ್ರೆಸ್ ಪಂಡ ಏನು ಅಮ್ಮೇರು ಕಾಂಗ್ರೆಸ್ ಏನು ಅಮ್ಮೇರು ತಾಲೂಕು ಬೋರ್ಡ್ ಮೆಂಬರ್ ಆದಿತ್ತರು DCC ಸದಸ್ಯ ಆದಿತ್ತರು ಅಮ್ಮೇರ್ನೊಟ್ಟಿಗೆ ಯಾನಲ್ಲ ಕಾಂಗ್ರೆಸ್ ಒಂದು ಮಾತ್ರ ಗೊತ್ತು ಬೇತೆ ಗೊತ್ತಿಜಾಪಗ ಶ್ರೀಯುತ ಹರೀಶ್ ಕುಮಾರ್ಗೆ ವಿಷಯ ಗೊತ್ತಿಪ್ಪು ಏನಾರು ಬಾರಿ ಎಲ್ಲಿಡ್ದಕ್ಕೆಲ್ಲ ತಗೊಂಡಿತ್ತಿನಾರು 91 ಇಸ್ವಿ 1991 ಇಸ್ವಿಡು ನಾರೋಡ ಪ್ರಕರಣ ನಡಪುಣು PK ಪೆರಾಡಿ ಪಣಪುನಾರು ಪಂಚಾಯತ್ ಸ್ಟಾಲನ್ನು ಏರ್ನ ಪುದಾಡಿ ಏಲ ಮುಡಿಗೆ ತಂಬೇರು ಉನ್ನಿಗ್ಲೆ ಮಾತ್ರ ಗೊತ್ತುಂಡು ಸಾಧಾರಣ ಒಂಜಿ 30 ವರ್ಷ ಪ್ರಾಯದಕ್ಲೆ ಪೂರ ಇಂದು ಗೊತ್ತಿಪ್ಪು 30 ವರ್ಷ ಪ್ರಾಯದಕ್ಲೆ ಏಲ ಮುಡಿಗೆ ತಂದು ಆ ಏಲ ಬಾಡಿಗೆ ಕಟ್ಟು ಜೇರು ಪಂಚಾಯತ್ ಸ್ಟಾಲ್ಗೆ ಬಾಡಿಗೆ ಕಟ್ಟಂದೆ ಆರ ದೀವೊಂದು ಇಪ್ಪುವೇರು ಪಂಚಾಯತ್ ಕಾರ್ಯದರ್ಶಿ ಜನ
ಪಂಚಾಯತ್ ಅಧ್ಯಕ್ಷರು ಬಾಡಿಗೆ ಎಂದು ಕೇಳಕ್ಲೆ ಜೋರು ಮಲ್ತು ಕಾಡಪ್ಪಿದ್ದಾರೆ ಆತ ಎತ್ತಂದ್ರೆ ಕೋರ್ಟಿಗೆ ಬೋದು ಇಂಜೆಕ್ಷನ್ ಕಳತ್ತೀರಿ ಆ ಕ್ಲಿಯರ್ಲ ಬರನ್ ಲೆಕ್ಕ ಬಾಡಿಗೆಲ್ಲ ಕೊರ್ರಜ್ಜಿ ಪಂಚಾಯತಲ್ಲಿ ಕೈತಲ್ಲಿ ಬರಲ್ಲ ಇಜ್ಜಿ ಈ ಒಂಜಿ ಪರಿಸ್ಥಿತಿ ನಿರ್ಮಾಣ ಆದಿಪ್ಪುಂಡು ಆ ಸಂದರ್ಭಡ್ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಕೈತಲ್ಲಿ ಪೋಯ್ಯಾರಣ ಬಾಡಿಗೆ ಕೇಂಡೆಂಚ ಬಾಡಿಗೆ ಕೊರ್ಪುನ್ಲಜ್ಜಿ ಬಿಲ್ಡಿಂಗ್ ಬಿಡ್ಪುನ್ಲಜ್ಜಿ ಆ ಸಂದರ್ಭ ಊರ್ ದಕ್ಲು ಪೂರ ಸೇರ್ದು ಇಂದೇ ಕೊಂಚಿ ಕೊನೆ ಹಂತಗೆ ನೀನು ಕೊಂಡೋಡು ಪಂಡದು ಊರ್ ದಕ್ಲು ಕೆಲವು ನ್ಯಾಯಪರ ಜನತೆ ಏರುಳ್ಳೇರು ಅಕ್ಲ ಬಿಲ್ಡಿಂಗ್ನ ಪೊತ್ತಾದಕ್ಕವೇರು ಬಿಲ್ಡಿಂಗ್ ಪೊತ್ತಾದಕ್ಕಿನ 1991 ಇಸ್ವಿ ಆ ಸಂದರ್ಭಡ್ ಸನ್ಮಾನ್ಯ ಬಂಗಾರಪ್ಪೇರು ಮುಖ್ಯಮಂತ್ರಿಲು ಮುಲ್ಪ ಬೆಳ್ತಂಗಡಿಲ್ಲ ಕಾಂಗ್ರೆಸ್ ಶಾಸಕರಿತ್ತಿನಾರು ಕಾಂಗ್ರೆಸ್ ಶಾಸಕರು ಬೆಳ್ತಂಗಡಿಲ್ಲ ಈ ಪಿ ಕೆ ಪೆರಾಡಿಯರು ಎನ್ನ ಮಿತ್ತು ಸೇರಿದು ಒಂದು 10 ಜನ ಕಂಪ್ಲೇಂಟ್ ಕೊರ್ಪೇರು ಕಂಪ್ಲೇಂಟ್ ಕೊಡ್ದು ಪೊಲೀಸಕ್ಲ ಎನ್ಕ್ವೈರಿ ಮಲ್ಪೇರು ಅಕ್ಲಾಗೆ FIR ಪಾಡ್ರ ಇಜ್ಜನ ಎಂಕ್ಲ ಮೇಲೆ ಚಾರ್ಜ್ ಶೀಟ್ ಮಲ್ಪಾರ ಒಬ್ಬ ಒಂಜಿ ದಾಖಲೆ ದಿಕ್ಕುಜಿ ಊರಡಿ ಏರ್ಲ ವಿಟ್ನೆಸ್ ಅನ್ಪಂಗ್ಲಿಜ್ಜರು ಸಾಕ್ಷಿ ಇಜ್ಜಿ ಏರ್ಲ ಸಾಕ್ಷಿ ಬೆಣಪುಜರು ಇಂಜಿತ್ ನಕ್ಲೆ ಪೊತ್ತಾದ್ರೆ ಅನ್ಪನೆಗೆ ಸಾಕ್ಷಿ ಬೆಣಪುಜರು ಆ ಸಂದರ್ಭಗಳು ಅಪಗದ ಬೆಳ್ತಂಗಡಿದ ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿಗಳೇ ಮನವಿ ಮಲ್ಪೇರು CID ಎನ್ಕ್ವೈರಿ ಅವಡಂದು ಆ ಸಂದರ್ಭ CID ಎನ್ಕ್ವೈರಿ ಆಪುಂಡು CID ಎನ್ಕ್ವೈರಿ ಮಲ್ಪರ ಏಪ ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿಗಳಿಗೆ ಮನವಿ ಮಲ್ತೀರ ಆನಿ ಈ ಪಕ್ಷನವರ ಏನು ಬುಡೋಡಾಂಡು ವಸಂತ್ ಬಂಗೇರ್ನೊಟ್ಟಿಗೆ ಸೇರೋಡಾಂಡು ಆ ಸಂದರ್ಭ ವಸಂತ್ ಬಂಗೇರ್ ಎಂಕ್ಲೆ ಕೊರ್ತುನ ಮಾತನ ಮಂದ ನೈತಿಕ ಬಲ ಮಾತನ ಒಂದ ಬಲ ಆ ಬಲಟ್ ಇತ್ತನ ಹಿಡ್ದವರ ಆ ಕೇಸಡು ಪಾರಾದು ಕಾಂಗ್ರೆಸ್ ಬುಡೋಡಾಂಡು ವಸಂತ್ ಬಂಗೇರ್ನೊಟ್ಟು ಸೇರೋಡಾಂಡು ಐಡ್ದು ಬಕ್ಕಲ ಆನ್ ಹಿಡ್ದು 3 ವರ್ಷ ಹಿಡ್ದು ಮುಟ್ಟಲ್ಲ ವಸಂತ್ ಮಂಗೇನೊಟ್ಟಿಗೆ ಇತ್ತು ತಂದೆ ಯಾನು ಪಕ್ಷ ಬಿಡ್ದು ಓದ್ತಿಜಿ ಪಕ್ಷ ಆರೇ ಬಿಡ್ಪಿದ್ರೆ ಆರ್ನೊಟ್ಟಿಗೆ ಯಾನು ಬಿಡ್ಪಿದೆ ನಾತಿ 6 ಪಕ್ಷ ಹಿಡ್ಪಿದ್ರೆ ಅವ್ರನೊಟ್ಟಿಗೆ ಯಾನು ಬಿಡ್ಪಿದೆ ಇನ್ನಿತ ದಿನ ಒಂಜಿ 3 ವರ್ಷ ಹಿಡ್ದುಂಬು ನಡತನ ಓವಾಂಜಿ ಚುನಾವಣೆದ ಓವಾಂಜಿ ಮನಸ್ತಾಪಡು ಬುಡ್ಚಿ ಹೆಂಗೆ ರಾಜಕೀಯ ಬುಡ್ಚಿ ಬುಡ್ದೇ ಬಿಡ್ಪೆ ಅನ್ಕೊಂಜಿ ಉದ್ದೇಶದಿ ಒಂದು ಯಾನು ಪಾರ್ಟಿ ಬುಡಿಯೆ ಬೇತೆ ಪಾರ್ಟಿಗೆ ಸೇರಿಯ ಆ ಪಾರ್ಟಿ ಎಂಕ್ ಖಂಡಿತವಾಗ್ಲ ಆ ಪಾರ್ಟಿ ಸಕ್ರಿಯವಾದ ಇತ್ತೇನೆ ನಿಕ್ಲೆ ಗೊತ್ತುಂಡು ಮುಲ್ಪ ಇತ್ತನ ಎನ್ನ ಊರ್ದ ಇಜಾಣ ಎನ್ನ ತಾಲೂಕದ ಮಾತೆರೆಗ್ಲ ಯಾನು ಬೊಕ್ಕೊಂಜಿ ಪಕ್ಷಡ್ ವಾನವನ್ನೇ ಗುರುತಿಸಾದಿತ್ತೆ ವಾನವನ ಇತ್ತೆ ಯಾನ ಪಕ್ಷದ ಸಕ್ರಿಯವಾದ ಇತ್ತೇನ ಇಜ್ಜೆ ಅನ್ಪೋ ವಿಷಯ ನಿಗಲ್ ತೆರಿಯಂದಿಪ್ಪರೆ ಯಾವು ಯಾನು ಖಂಡಿತವಾಗ್ಲ ಸಕ್ರಿಯವಾದ ಆ ಪಕ್ಷ ಇತ್ತಿಜಿ ಎಂಕಿಪ್ಪರ ಸಾಧ್ಯಲ ಆತಿಜಿ ಆಯ್ನ ಹಿಡ್ದವರ ಯಾನು ಆ ಪಕ್ಷನ ಬುಡುಪ್ರಂಚಿನ ಸಂದರ್ಭನೇ ಇಜ್ಜಿ ದಯಪಂಡ ಆ ಪಕ್ಷ ನಿಪ್ಪರ್ನೇ ಇತ್ತಿಜಿ ಆ ಚುನಾವಣೆದ ಒಂದು ಜಿಲ್ಲಾಗೆ ಹೋದ ಅವಡು ಕ್ಯಾನ್ವಾಸ್ ಮಲ್ಪನವಡು ಇಂಚಿಲ್ಲ ಮಲ್ದಿ ಯಾನು ಹೆಂಗೆ ಸಾಧ್ಯ ಆತಿಜಿ ಯಾನು ಟೋಟಲಿ ಆ ಪಕ್ಷನ ವಿರೋಧ ಮಲ್ತಂಡು ಇತ್ತನೆ ಆ ಪಕ್ಷ ಎಂಕಿಪ್ಪರ ಆಯ್ಜಿ ಐನ್ ಹಿಡ್ದಾರ ಇನಿ ಯಾನ್ ಪಿರಿ ಈ ಪಕ್ಷ ಆ ಪಕ್ಷ ಬಿಡ್ದು ಎನ್ನ ಪಕ್ಷಗೆ ಪಿರ ಬರ್ತದೆ ನಿಖಲ್ ಪೂರ ಎನ್ನ ಲೆತ್ತೊಂದಾರು ಖಂಡಿತವಾರ್ಲ ನಿಖಲ ಮಾತಿರ ಮಾರ್ಗದರ್ಶನಡು ವೇರಿ ಕಡಿಪುರ ಮಾತ ಹಿರಿಯ ಗಣ್ಯರ್ನ ಹಿರಿಯರ್ನಕ್ಲ ಒಂಜಿ ಮಾರ್ಗದರ್ಶನ ಯಾನು ನಿಖಲೊಟ್ಟಿಗೆ ಇಪ್ಪುವೆ ನಿಖಲೊಟ್ಟಿಗೆ ಇಪ್ಪರ ಹೆಂಗೆ ಅವಕಾಶ ಕೊಡು ಅನ್ಕೊಂಡು ಇನ್ನು ಪ್ರಾರ್ಥನೆ ತೊಟ್ಟುಗು ಎಂದೆರಡು ಪಾತ್ರನಂತಾಬೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನ ಅಲಂಕರಿಸಿ ನಂತರದ ದಿನಗಳಲ್ಲಿ ಕಾರಣಾಂತರದಿಂದ ಪಕ್ಷದಿಂದ ತುಸು ದೂರ ಉಳಿದರೂ ಸಹ ಈ ದಿನ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಮರು ಸೇರ್ಪಡೆಯಾಗಿ ಅತ್ಯಂತ ವಿನಯದಿಂದ ತನ್ನನ್ನು ಗುರುತಿಸಿಕೊಂಡು ಮಾತನಾಡಿದಂತಹ ಶ್ರೀಯುತ ಶ್ರೀನಿವಾಸ್ ಕಿಣಿ ಇವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಮುಂದಕ್ಕೆ ಸನ್ಮಾನ ಶ್ರೀಯುತ ಹರೀಶ್ ಕುಮಾರ್ ಅವರಿಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಈ ಭಾಗದ ವಿವಿಧ ಜನಪರ ಬೇಡಿಕೆಗಳಿಗೆ ಸ್ಪಂದನೆಯನ್ನು ನೀಡಿ ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸಿ ಅನುದಾನವನ್ನು ಇಟ್ಟು ಸಹಕಾರ ನೀಡಿದಂತಹ ಶ್ರೀಯುತ ಕೆ ಹರೀಶ್ ಕುಮಾರ್ ಇವರಿಗೆ ಗೌರವಾರ್ಪಣೆಯನ್ನು ಅರ್ಪಿಸುವ ಸಮಯ. ಶ್ರೀಯುತ ಕೆ ಹರೀಶ್ ಕುಮಾರ್ ಇವರು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸರ್ವರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಅಭ್ಯಾಗತರಾಗಿರುವಂತಹ ಗಣ್ಯರು ಶ್ರೀಯುತರಿಗೆ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕು ಮುಂಡೂರು ಗ್ರಾಮದ ಕಿನ್ನಿಂಜಮನೆಯ ಶ್ರೀ ಸಾಂತಪ್ಪ ಸಾಳಿಯನ್
ಶ್ರೀಮತಿ ಸೋಮಾವತಿ ದಂಪತಿಗಳಿಗೆ ಪ್ರಥಮ ಪುತ್ರನಾಗಿ 1958ರಲ್ಲಿ ತಾವು ಜನಿಸಿದ್ರಿ. ಪ್ರಾಥಮಿಕ ಶಿಕ್ಷಣವನ್ನು ಮೇಲಂತಬೆಟ್ಟು ಸರ್ಕಾರಿ ಶಾಲೆಯಲ್ಲಿ, ಪ್ರೌಢ ಮತ್ತು ಕಾಲೇಜು ಶಿಕ್ಷಣವನ್ನು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಪೂರೈಸಿರುವಿರಿ. 1978ರಿಂದ ನಿರಂತರ ರಾಜಕೀಯ, ಸಾಮಾಜಿಕ, ಸಹಕಾರಿ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ನೀವು ಕ್ರಿಯಾಶೀಲ ಸಂಘಟಕರಾಗಿರುತ್ತೀರಿ. ಚಿಕ್ಕ ಪ್ರಾಯದಲ್ಲಿಯೇ ಬೆಳ್ತಂಗಡಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ಯುವ ಜಿಲ್ಲಾ ಉಪಾಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ, 28ನೇ ವಯಸ್ಸಿನಲ್ಲಿ ಜಿಲ್ಲಾ ಪರಿಷತ್ನ ಸದಸ್ಯರಾಗಿ ತನ್ನ ಕಾರ್ಯಕ್ಷಮತೆಯನ್ನು ಸಾದರಪಡಿಸಿರುತ್ತೀರಿ. ಬೆಳ್ತಂಗಡಿ ಭೂನ್ಯಾಯ ಮಂಡಳಿಯ ಸದಸ್ಯರಾಗಿ, ಮಂಗಳೂರು ವಿವಿ ಸಿಂಡಿಕೇಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತೀರಿ. ತಮಗೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಸ್ಪರ್ಧಿಸುವ ಅವಕಾಶವೂ ದೊರೆತಿರುತ್ತದೆ. ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಜನಮೆಚ್ಚುಗೆ ಗಳಿಸಿರುತ್ತೀರಿ. ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರ, ಮೇಲಂತಬೆಟ್ಟು ಶ್ರೀ ನಾಗಬ್ರಹ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ, ಸೂರ್ಯ ಶ್ರೀ ಸದಾಶಿವರುದ್ರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿ, ಬೆಳ್ತಂಗಡಿ ಯುವ ಬಿಲ್ಲವ ವೇದಿಕೆಯ ಸ್ಥಾಪಕಾಧ್ಯಕ್ಷರಾಗಿ, ಬೆಳ್ತಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಹೀಗೆ 10 ಹಲವು ಸಂಘ ಸಂಸ್ಥೆಗಳಲ್ಲಿ ದುಡಿದ ಫಲವಾಗಿ ಇಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು ನಿಮ್ಮನ್ನು ಗುರುತಿಸಿ ಬೆಳ್ತಂಗಡಿ ತಾಲೂಕಿನ ಪ್ರಜೆಯಾದ ನಿಮ್ಮನ್ನು ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಮಾಡಿರುವುದು ತಾಲೂಕಿಗೆ ಮತ್ತು ನಡ ಕನ್ಯಾಡಿ ಗ್ರಾಮಸ್ಥರಿಗೂ ಬಹಳ ಹೆಮ್ಮೆಯಾಗಿರುತ್ತದೆ. ಉಡುಪಿ ತಾಲೂಕಿನ ಪರ್ಕಳದ ಶ್ರೀ ಮಾಧವಿ ಅಮೀನ್ ಮತ್ತು ಶ್ರೀಮತಿ ಗಿರಿಜಾ ದಂಪತಿಯ ಪುತ್ರಿ ನಮಿತಾರವರನ್ನ 1987ರಲ್ಲಿ ವರಿಸಿ ಅಭಿನಂದನ್ ಮತ್ತು ಅಪೇಕ್ಷಾ ಎಂಬ 2 ಮಕ್ಕಳನ್ನು ಪಡೆದು ಅಳಿಯ ಸುಶೀತ್, ಸೊಸೆ ದೀಕ್ಷಾ ಇವರೊಂದಿಗೆ ಸುಖಿ ಸಂಸಾರವನ್ನು ಸಾಗಿಸುತ್ತಿದ್ದೀರಿ. ತಾವು ತಮ್ಮ ಅನುದಾನದಿಂದ ನಾರಾವಿ ಚರ್ಚ್ ಬಳಿ ಹೈಮಾಸ್ ದೀಪ ಅಳವಡಿಕೆ, ಕಾವಲಿಗುಡ್ಡ ರಸ್ತೆ ಕಾಂಕ್ರೀಟೀಕರಣ, ಅರಸ್ಕಟ್ಟೆ 2 ಮೇಲ್ ಎಂಬಲ್ಲಿ ಬಸ್ಸು ತಂಗುದಾಣ ಮುಂತಾದ ಅನೇಕ ಕಾಮಗಾರಿಗಳಿಗೆ ಅನುದಾನವನ್ನು ಒದಗಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸಿರುತ್ತೀರಿ. ಈ ಸಂದರ್ಭದಲ್ಲಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಈ ದಿನ ತಾವು ಉದ್ಘಾಟನೆಯನ್ನು ಮಾಡಿರ್ತೀರಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಸಂದರ್ಭ ಮಾತಾಡಬೇಕಾಗಿ ಶ್ರೀಯುತರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಮುಂದಕ್ಕೆ ನಮ್ಮೆಲ್ಲರ ಬಹು ನಿರೀಕ್ಷೆಯಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರರು, ನ್ಯಾಯವಾದಿಗಳು, ತನ್ನ ಜನಪರ ನಿಲುವುಗಳ ಮೂಲಕ ಜನಸಾಮಾನ್ಯರಲ್ಲಿ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಯುವಕರನ್ನ ಹುರಿದುಂಬಿಸುವ ಸ್ಫೂರ್ತಿಯಾಗಿರುವಂತಹ ಶ್ರೀಯುತ ಸುಧೀರ್ ಕುಮಾರ್ ಮುರೊಳ್ಳಿಯವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಧಾನ ಭಾಷಣಕಾರರಾಗಿ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಶ್ರೀ ಸುಧೀರ್ ಕುಮಾರ್ ಮುರೊಳ್ಳಿ, ವಕ್ತಾರರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಬೆಳ್ತಂಗಡಿಯ ನಾರಾವಿ, ಕುತ್ಲೂರು, ಕೊಕ್ರಾಡಿ, ಅಂಡಿಂಚೆ, ಸುಲ್ಕೇರಿ ಈ ಗ್ರಾಮಗಳ ವ್ಯಾಪ್ತಿಯ ಗ್ಯಾರಂಟಿ ಫಲಾನುಭವಿಗಳ ಸಮ್ಮಿಲನ, ವಿಶೇಷವಾಗಿ ಕುಟುಂಬ ಸಮ್ಮಿಲನ ಅಂಥೇಳಿ ನಮ್ಮ ಕಾಂಗ್ರೆಸ್ನವರು ಅದನ್ನು ಜೋಡಿಸಿದ್ದಾರೆ. ಕುಟುಂಬ ವ್ಯವಸ್ಥೆಯನ್ನು ನಂಬಿಕೊಂಡಿರ್ತಕ್ಕಂಥ ಸಂಸ್ಕೃತಿಯ ಪಕ್ಷದವರಿಗೆ ಮಾತ್ರ, ಎಲ್ಲ ಕುಟುಂಬಗಳನ್ನು ಸಲಹಬೇಕು ಎನ್ನುವ ಮನೋಭಾವನೆ ಇರುವ ಪಕ್ಷದವರಿಗೆ ಮಾತ್ರ ಈ ಕುಟುಂಬ ಸಮ್ಮಿಲನ ಎನ್ನುವ ಕಾರ್ಯಕ್ರಮವನ್ನು ಜೋಡಿಸಲಿಕ್ಕೆ ಅರ್ಹತೆ, ಯೋಗ್ಯತೆ ಮತ್ತು ಆ ಕಾರ್ಯಕ್ರಮಕ್ಕೆ ಒಂದು ಘನತೆಯನ್ನು ತಂದುಕೊಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಬ್ಲಾಕ್ ಅಧ್ಯಕ್ಷ ಆದಂಥ ಸತೀಶ್ ಬಂಗೇರ ಅವರು, ದಿವಾಕರ್ ಭಂಡಾರಿ ಅವರು ನನಗೆ ಒತ್ತಾಯ ಮಾಡಿ ಹೇಳಿದಾಗ ಆ ಶಬ್ದವೇ ನಮ್ಮನ್ನು ಹತ್ತಿರಕ್ಕೆ ತರ್ತದೆ. ಕಾಂಗ್ರೆಸ್ ಕೆಲಸ ಮಾಡಿದ್ದು BJPಯವರ ಲೆಕ್ಕದಲ್ಲಿ ಅದು ಒಂದು ಕುಟುಂಬಿಕರ ಪಕ್ಷ ಅಂತ ಆಪಾದನೆ ಮಾಡುತ್ತೆ. ಆದರೆ ಕಾಂಗ್ರೆಸ್ ಕೆಲಸ ಮಾಡಿದ್ದು ಒಂದು ಕುಟುಂಬಕ್ಕಾಗಿ ಅಲ್ಲ, ಇಡೀ ಭಾರತದ ಕುಟುಂಬಕ್ಕಾಗಿ ಕೆಲಸ ಮಾಡಿರುವ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ನಾನು ಮೊನ್ನೆ ಕಾಶಿಪಟ್ಟಣದ ಸಭೆಗೆ ಬಂದಾಗ ನಾನು ಬರುವ ಮುಂಚೆ ನಮ್ಮ ಇಲ್ಲಿಯ MLA ಆಗುವ ಎಲ್ಲ ಅವಕಾಶ ಇದ್ದು ಸಹಿತ ಮೊನ್ನೆ ಸೋಲುಂಟಾಗಿರ್ತಕ್ಕಂಥ ರಕ್ಷಿತ್ ಶಿವರಾಮ್ ಅವರು, ನಾನು ಅದಕ್ಕೆ ಅಲ್ಲಿ ಮಾತಾಡ್ತಾ ಹೇಳಿದೆ, ನೀವು ರಕ್ಷಿತ್ ಶಿವರಾಮ್ ಅವ್ರನ್ನ ಸೋಲಿಸಿದ್ರಿ, ಗೆಲ್ಲಿಸಿದವ್ರನ್ನ ಎಂಥವ್ರನ್ನ ಅಂತ ಹೇಳಿದರೆ ಅದು ಈ ತಾಲೂಕಿನ ದೌರ್ಭಾಗ್ಯದ ಫಲವಾಗಿ ಒಬ್ಬ BJPಯ ಶಾಸಕರು ಗೆಲ್ಲುವಂತ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದರೆ 100 ಮೀಟರ್ ರಸ್ತೆಗೆ 250 ಮೀಟರ್ ಬ್ಯಾನರ್ ಕಟ್ಟುವ ಏಕೈಕ ಶಾಸಕ ಈ ದೇಶದಲ್ಲಿ ಇದ್ದರೆ ಅದು ನಿಮ್ಮ ಬೆಳ್ತಂಗಡಿಯ ಶಾಸಕ. ನಾನಿಲ್ಲಿ ನೋಡೋದು, ಅಪ್ಪ ಎಂಥ ಫ್ಯಾನ್ಸಿ ಡ್ರೆಸ್ಸಿನ ಕಾಂಪಿಟೇಷನ್ ಅಂದರೆ, ಒಂದು ಬ್ಯಾನರು ನೀಲಿ ಶರ್ಟು, ಒಂದು ಬ್ಯಾನರು ಕೆಂಪು ಶರ್ಟು, ಒಂದು ಬ್ಯಾನರು ಕೇಸರಿ ಶರ್ಟು, ಒಂದು ಬ್ಯಾನರು ಹಸಿರು ಶರ್ಟು. ರೋಡು ಎಷ್ಟು ಅಂತಂದರೆ, ನಮ್ಮ ಗ್ರಾಮಕ್ಕೆ 100 ಮೀಟರ್ ರಸ್ತೆ ಮಂಜೂರಿ ಮಾಡಿಕೊಟ್ಟ ಶಾಸಕರು. ಬ್ಯಾನರ್ ಎಷ್ಟು ಉದ್ದ ಅಂದರೆ 250 ಮೀಟರ್.
ಹಾಗಾಗಿ ವಿವೇಕವಂತ ಮತ್ತು ವಿದ್ಯಾವಂತನಾಗಿರ್ತಕ್ಕಂಥ ರಕ್ಷಿತ್ ಶಿವರಾಮ್ ಅವರಿಗೆ ಪಕ್ಷ ಅಭ್ಯರ್ಥಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟರೂ ಸಹಿತ ಸೋಲುಂಟಾಗಿತ್ತು. ಸೋಲುಂಟಾದದ್ದು ಅದು ರಕ್ಷಿತ್ ಶಿವರಾಮ್ಗೆ ಅಲ್ಲ, ಅದು ಸೋಲುಂಟಾದದ್ದು ನಮ್ಮ ಬೆಳ್ತಂಗಡಿಯ ಕ್ಷೇತ್ರಕ್ಕೆ. ಆದರೆ ಕಾಂಗ್ರೆಸ್ಸಿನ ಶಾಸಕರು ಗೆಲ್ಲಿಸದೇ ಇದ್ದರೂ ಸಹಿತ ಇವತ್ತು ಮನೆ ಮನೆಗೂ ಸಹಿತ ಇವತ್ತು ಕಾರ್ಯಕ್ರಮಗಳನ್ನು ತಂದುಕೊಟ್ಟು ಆ ಕಾರ್ಯಕ್ರಮದ ಆಧಾರದಲ್ಲಿ ನಿಮ್ಮೆಲ್ಲರನ್ನ ಸೇರಿಸಿ ಒಬ್ಬ ಸೋತಿರುವ ಶಾಸಕನಿಗೂ ಸಹಿತ ನಿಮಗೆಲ್ಲರಿಗೂ ಮುಖ ತೋರಿಸಿ ಇದು ನನ್ನ ಸರ್ಕಾರ ಅಂತ ಹೇಳುವ ಅವಕಾಶವನ್ನು ಮಾಡಿಕೊಟ್ಟಿದ್ದಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಶ್ರೀ ವಿನಯ್ ಕುಮಾರ್ ಸೊರಕೆ ಅಂತಹ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು, ಅವರಿಗೂ ಸಹಿತ ಗೆಲುವಾಗಿದೆ, ಸೋಲು ಆಗಿದೆ. ಸೋಲು ಯಾಕಾಯಿತು ಅಂತಂದರೆ ಜನರು ಕೆಲಸ ಮಾಡಲಿಲ್ಲ ಅಂತ ಸೋಲಾಗಿದ್ದಲ್ಲ. ಅವರಿಗೆ ಓಟ್ ಹಾಕಿದವರು ಹೇಳ್ತಾರೆ ಕಾಪುನಲ್ಲಿ ಏನು ಅಂತಂದರೆ, ಕಾಪುಗೆ ಕೆಲಸ ಮಾಡಿದವರು ಯಾರು ಅಂತಂದರೆ ವಿನಯ್ ಕುಮಾರ್ ಸರ್ಕೆ. ಮತ್ತು ಓಟ್ ಹಾಕಲಿ ಅವು ಕೊರ್ತುಜಿ ನಮ್ಮ ದಾಯಿಗೆ ಪೊಕ್ಕಡೆ ಸೊರಕೆ ಅಂತ ವ್ಯಕ್ತಿಯನ್ನು ಸೋಲಿಸಿದ್ರಲ್ಲ, ಕಾಪುವನ್ನು ತಾಲೂಕು ಮಾಡಿದರು, ಕಾಪುವನ್ನು ಮುನ್ಸಿಪಾಲ್ಟಿಯನ್ನಾಗಿ ಮಾಡಿದರು. ಇಡೀ ಕಾಪುಗೆ ಏನೇನು ಸವಲತ್ತು ಕೊಡಬೇಕು ರಾಜ್ಯವೇ ಕಂಡು ಕೇಳರಿಯದ ರೀತಿಯಲ್ಲಿ ಅಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಸವಲತ್ತುಗಳನ್ನು ಕೊಟ್ಟು ಸಹಿತ ವಿನಯ್ ಕುಮಾರ್ ಸೊರಕೆ ಅವರಿಗೆ ಯಾಕೆ ಸೋಲಾಯ್ತು ಅಂದರೆ ಅವು ಎಂಕ್ಲಿ ಗೊತ್ತುಜಿ ದಾಯಿಗೆ ಹಂಚಾತೀನಿ ನಿಕ್ಲನ ಓಟು ಅವು BJP ಕೊಡ್ತೀನಿ ದಾಯಿಗೆ ಪೊಕ್ಕಡೆ. ಇದು ನಮ್ಮವರಿಗೆ ಸೋಲಾದ ರೀತಿ. ನೀವು ತುಂಬ ಪ್ರೀತಿಯಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ MLC ಆದಂಥ ಹರೀಶ್ ಕುಮಾರ್ ಅವರನ್ನು ಸನ್ಮಾನ ಮಾಡಿದ್ರಿ. ಯಾಕೆ ಸನ್ಮಾನ ಮಾಡಿದ್ರಿ ಅಂದರೆ MLCಯ ಕಿರು ಅವಧಿಯಲ್ಲಿ ನಮ್ಮ ಊರಿಗೂ ಸಹಿತ ಸವಲತ್ತುಗಳನ್ನು ನೀವು ಮಾಡಿಕೊಟ್ಟಿದ್ದೀರಿ ಎನ್ನುವ ಋಣಭಾರವನ್ನು ಸಂದಾಯದ ರೂಪದಲ್ಲಿ ನೀವು ಅವರಿಗೆ ಸನ್ಮಾನವನ್ನು ಮಾಡಿದ್ರಿ. ಒಬ್ಬ MLC ಆಗಿರ್ತಕ್ಕಂಥವ್ರಿಗೆ ಇಡೀ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹೊಣೆಗಾರಿಕೆಯ ಹೊತ್ತಿನಲ್ಲಿ ಈ ಊರಿಗೂ ಸಹಿತ ತಾನು ಕೆಲಸವನ್ನು ಮಾಡಿದ್ದೇನೆ ಅಂತ ಹೇಳಿ ಧೈರ್ಯದಿಂದ ಬಂದು ಕೂರ್ತಕ್ಕಂಥ ಒಂದು ವ್ಯವಸ್ಥೆ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳಲ್ಲಿ ಮಾತ್ರ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೆ. ಮಹಿಳಾ ಕಾಂಗ್ರೆಸ್ನವರಿದ್ದಾರೆ, ಯುವ ಕಾಂಗ್ರೆಸ್ನವರಿದ್ದಾರೆ, ಹಿರಿಯರಿದ್ದಾರೆ. ಶ್ರೀನಿವಾಸ್ ಕಿಣಿಯವರು ನಾನು ಫಸ್ಟು ಕಾಂಗ್ರೆಸ್ಸಿನ ಸಭೆಗೆ ಬರುವಾಗ ಕಾಂಗ್ರೆಸ್ಸಿನ ಕಟ್ಟಾಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಾನು ಮತ್ತೆ ಬರುವಾಗ ಶ್ರೀನಿವಾಸ್ ಕಿಣಿಯವರು ಪಕ್ಷದಲ್ಲಿ ಇಲ್ಲ ಅಂದರು. ಇವತ್ತು ನನಗೆ ಭಾರಿ ಖುಷಿಯಾಗಿದೆ. ನಾರಾವಿಯ ಈ ಪುಣ್ಯ ನೆಲದಲ್ಲಿ ನಮ್ಮಿಂದ ಹೊರಹೋದಂಥ ಶ್ರೀನಿವಾಸ್ ಕಿಣಿಯವರು ಸಹಿತ ಬಂದು ಮತ್ತೆ ಕಾಂಗ್ರೆಸ್ಸಿನ ಕುಟುಂಬಕ್ಕೆ ಸೇರಿಕೊಂಡಿದ್ದಾರೆ ಅನ್ನುವಂಥದ್ದು ವಿಶೇಷ. ಮೊನ್ನೆ ಕಾಶಿಪಟ್ಟಣದಲ್ಲಿ ನಾಗೇಶ್ ಗೌಡರ ಮಾತನ್ನು ಸಹಿತ ಕೇಳಿದೆ. ಭಾರಿ ಗಟ್ಟಿಯಾಗಿ ಸತ್ಯವಂತನಾಗಿ ಮಾತಾಡ್ತಕ್ಕಂಥ ಧೀಮಂತಿಕೆಯನ್ನು ಅವರು ಹೊಂದಿದ್ದಾರೆ. ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಜ್ಯೋತಿ ಭಂಡಾರಿ ಅವರಲ್ಲ, ವಂದನಾ ಭಂಡಾರಿ ಅವರು ಸಹಿತ ಮೊನ್ನೆ ಕಾರ್ಯಕ್ರಮದಲ್ಲಿದ್ದರು. ಇವತ್ತು ನೀವೊಂದು ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಹೇಳೋದೇನು ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಹಿಂದಿನ ಯೋಜನೆಗಳ ಎಲ್ಲದರ ಬಗ್ಗೆಯೂ ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದರು. ಭೂ ಮಂಜೂರಾತಿ ಕೊಟ್ಟದ್ದು, ಮನೆ ಹಕ್ಕು ಪತ್ರ ಕೊಟ್ಟದ್ದು, ಸಾಲ ಮನ್ನಾ ಮಾಡಿದ್ದು, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದು, ವಿದ್ಯಾರ್ಥಿಗಳಿಗೆ ಸಾಲ ಯೋಜನೆ ಮಾಡಿದ್ದು, ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ತಂದಿದ್ದು, ಸಹಕಾರಿ ವ್ಯವಸ್ಥೆಯನ್ನು ರೂಪಿಸಿದ್ದು ಎಲ್ಲ ಮಾಡಿದ್ದು ಏನು ಅಂದರೆ ಯಾರ್ದು ಅಂದರೆ ಕಾಂಗ್ರೆಸ್ನವ್ರದ್ದು. BJPಯವ್ರದ್ದು ಏನು ಅಂತಂದರೆ ನಿಮ್ಮದೇ ದುಡ್ಡಲ್ಲಿ ನಿಮಗೆ ಬಾವುಟ ಕೊಡೋದು. ಈ ದೇಶದ್ದಲ್ಲ, ವಿಶ್ವದ ಏಕೈಕ ರಾಷ್ಟ್ರೀಯ ಪಕ್ಷ ಜನರ ಕೈಯಲ್ಲಿ ದುಡ್ಡು ತಗೊಂಡು ಅವ್ರ ಕೈಗೆ ಬಾವುಟ ಕೊಡುವ ಏಕೈಕ ಪಕ್ಷ ಇದ್ದರೆ ಅದು BJP ಪಕ್ಷ. ನಾವು ಜನರ ಹತ್ರ ಓಟನ್ನು ಕೇಳಿದ್ದೇವೆ. ಓಟನ್ನು ಕೇಳಿದ್ದ ಕಾರಣಕ್ಕಾಗಿ ಜನರಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಅದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿಯವರೆಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ. ನಮ್ಮ ಪ್ರಧಾನಮಂತ್ರಿಗಳು, ನನಗೆ ಕೆಲವರೆಲ್ಲ ಟೀಕೆ ಮಾಡ್ತಾ ಇರ್ತಾರೆ ಇವತ್ತು, ಹಾಗಾಗಿ ಒಬ್ಬ ಚಿತ್ರನಟರು ಅದಕ್ಕೊಂದು ಮೆಟಾಫರ್ ಕೊಟ್ಟಿದ್ದಾರೆ ನಮಗೆ. ನಾವು ಪ್ರಧಾನಮಂತ್ರಿಗಳೇ ಅಂದರೂ ಸಹಿತ ಅದು ತಪ್ಪಂತೆ, ಹೇಳಬಾರ್ದಂತೆ, ಅವ್ರನ್ನ ಟೀಕೆ ಮಾಡಬಾರ್ದಂತೆ. ಅದಕ್ಕಾಗಿ ನಾವೀಗ ಏನು ಹೇಳೋದಂದರೆ ಮಹಾಪ್ರಭುಗಳೇ ಅಂತ. ನಮ್ಮ ಮಹಾಪ್ರಭುಗಳು ಹೇಳ್ತಾರೆ, ನಾನು ಟೀ ಮಾರ್ತಾ ಇದ್ದೆ, ನಾನು ಪ್ರಧಾನಿಯಾಗಿದ್ದೇನೆ. ಟೀ ಮಾರಿದವರು ಇಲ್ಲ, ಟೀ ಕುಡಿದವರು ಇಲ್ಲ, ಇರಲಿ. ಆದರೆ ಈ ದೇಶದಲ್ಲಿ ಒಬ್ಬ ಟೀ ಮಾರ್ತಾ ಇದ್ದೆ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿಯೂ ಸಹಿತ ಈ ದೇಶದ ಪ್ರಧಾನಿಯಾಗುವ ಅವಕಾಶವನ್ನು ಈ ದೇಶದಲ್ಲಿ ಉಳಿಸಿದರೆ ಅದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು. ಈ ವ್ಯವಸ್ಥೆಯಲ್ಲಿ ಅವರು ಆಗಿದ್ದಾರೆ, ಸಂತೋಷ. ಹಳೆದಕ್ಕೆ ಹೋಗೋದಿಲ್ಲ. ಹೊಸ ಸರ್ಕಾರ ಬಂದಿದೆ, ಕೇಂದ್ರದಲ್ಲೊಂದು ಸರ್ಕಾರ ಇದೆ, ರಾಜ್ಯದಲ್ಲೊಂದು ಸರ್ಕಾರ ಇದೆ. ಎರಡನ್ನು ನಿಮಗೆ ಕಂಪೇರ್ ಮಾಡಿ ಹೇಳೋದಷ್ಟೇ ನನ್ನ ಕೆಲಸ. ಕೇಂದ್ರದಲ್ಲೊಂದು ಸರ್ಕಾರ ಬಂತು,
10 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರುವಾಗ ಏನು ಹೇಳಿದರು? ಅವರು ಪರವಾಗಿ ಚುನಾವಣಾ ಪ್ರಚಾರ ಮಾಡೋಕ್ಕೆ ಬಂದವರು ಹೇಳಿದರು, ನಾವು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಹೌದು ಅಂತಾದರೆ ಇಲ್ಲಿ ಬರೀ ಟಾರ್ ರಸ್ತೆಯನ್ನಲ್ಲ, ಚಿನ್ನದ ರಸ್ತೆಯನ್ನು ಮಾಡ್ತೇವೆ ಅಂತ ಅಂದರು. ಪಾಪ 15 ವರ್ಷದ ಸಂಸತ್ ಅವಧಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರೇ, ನಿಮ್ಮ ಏಕೈಕ ಸಾಧನೆ ಏನು ಅಂತ ಹೇಳಿದರೆ, ನಾನು ಪಂಪ್ವೆಲ್ಲನ್ನು ಮಾಡಿದ್ದೇನೆ. ಪಂಪ್ವೆಲ್ ಮೇಲ್ಸೇತುವೆ ಆದದ್ದು ಯಾರ ಕಾಲದಲ್ಲಿ? ನನ್ನ ಕಾಲದಲ್ಲಿ. ಮತ್ತು ಮುಂದಿನದ್ದೇನು ಮಾಡಿದ್ದೀರಿ? ನಾನು ಮುಂದಿನದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕಲಿಕ್ಕೆ ತಯಾರಿ ನಡೆಸಿದ್ದೇನೆ. ಯಾರಾದರೂ ಇದ್ದಾರೆ ಸುಮ್ಮನೆ? ಇಡೀ ದೇಶದಲ್ಲಿ ವಿಜಯಕುಮಾರ್ ಹೆಗ್ಡೆ ಅವರು, ಇಡೀ ದೇಶದಲ್ಲಿ ಒಬ್ಬ ಪ್ರತಿನಿಧಿ ತಾನು ಆಯ್ಕೆಯಾಗಿ ಬಂದಿರತಕ್ಕಂಥ ಕ್ಷೇತ್ರಕ್ಕೆ ಬೆಂಕಿಯನ್ನು ಹಾಕ್ತೇನೆ ಅಂತ ಹೇಳಿ ನಿರ್ಲಜ್ಜತೆಯಿಂದ ಘೋಷಣೆ ಮಾಡಿರ್ತಕ್ಕಂಥ ಏಕೈಕ ಮೂರ್ಖ ಸಂಸದರಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ನಳಿನ್ ಕುಮಾರ್ ಅವರು. ನಾನು ಎಲ್ಲ ಕಡೆ ಹೇಳ್ತೇನೆ, ನೀವು ಯಾಕೆ, ಕೆಲವರು ಹೇಳೋದು ನೀವು ಯಾಕೆ ನಳಿನ್ ಕುಮಾರ್ ಅಂತ ಹೇಳ್ತೀರಿ ಅಂತ. ನಾನು ಯಾವಾಗಲೂ ಹೇಳ್ತೇನೆ, ಅವರ ಹೆಸರಿನ ಮುಂದೆ ಇರತಕ್ಕಂಥ ಕಟೀಲಿಗೂ ಅವರಿಗೂ ಸಂಬಂಧ ಇಲ್ಲ. ಕಟೀಲು ನಮ್ಮೆಲ್ಲರನ್ನ ಪೊರೆಯುವ ದೈವ ತಾಯಿ ದುರ್ಗಾ ಪರಮೇಶ್ವರಿಯ ನೆಲ. ದುರ್ಗಾ ಪರಮೇಶ್ವರಿ ಅಂತಂದರೆ ಅದು ತ್ರಿವಿಧ ದಾಸೋಹಕ್ಕೆ ಹೆಸರಾದಂಥದ್ದು. ವಿದ್ಯೆಯನ್ನು ಕೊಡ್ತಾರೆ, ಅನ್ನವನ್ನು ಕೊಡ್ತಾರೆ, ನಮಗೆಲ್ಲ ಕಾರುಣ್ಯವನ್ನು ಕೊಡ್ತಕ್ಕಂಥ ಆ ಕ್ಷೇತ್ರದ ಹೆಸರನ್ನು ಈ ಜಿಲ್ಲೆಗೆ ಬೆಂಕಿಯನ್ನು ಇಡ್ತೇನೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿಯ ಹೆಸರಿನ ಜೊತೆಗೆ ನಾನು ಜೋಡಿಸಲಿಕ್ಕೆ ಸಾಧ್ಯ ಇಲ್ಲ. ಹೆಸರನ್ನು ಜೋಡಿಸೋದು ಅಂತಾದರೆ ನಾನು ನಳಿನ್ ಕುಮಾರ್ ಕುಂಜಾಡಿ ಅಂತ ಮಾತ್ರ ಕರೆಯೋದು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಅವರು ಹೇಳ್ತಾ ಇದ್ದಾರೆ. ನಾನು ಬರುವಾಗ ಇವರು ಮಾತಾಡ್ತಾ ಹೇಳಿದರು, ಅವರು ಮತ್ತು ಉಡುಪಿ ಜಿಲ್ಲೆಗೆ ಒಬ್ಬರು ಅಧ್ಯಕ್ಷರಾಗಿದ್ದರು. ಆ ಅಧ್ಯಕ್ಷರಾದವರು ಇಬ್ಬರು ಒಂದು ದಿವಸ ಪ್ರೆಸ್ ಮೀಟ್ನಲ್ಲಿ ಹೇಳಿ ಆಯಿತು. ಏನು ಹೇಳಿದರು ಅಂತಂದರೆ, ಕಾಂಗ್ರೆಸ್ನವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಜಾರಿಯಾಗಿದ್ದು ಹೌದು ಅಂತಾದರೆ ನಾವು ಮಂಡೆ ಬೋಳಿಸಿಕೊಂಡು ಕಾಂಗ್ರೆಸ್ಸಿನ ಕಚೇರಿಯಲ್ಲಿ ವಾಚ್ಮ್ಯಾನ್ ಆಗಿರ್ತೇವೆ ಅಂತಂದರು. ಪಾಪ ಅವರನ್ನು ಬಿಟ್ಟುಕೊಳ್ಳುವಷ್ಟು ಮೂರ್ಖತನ ಕಾಂಗ್ರೆಸ್ಸಿಗಿಲ್ಲ. ಯಾಕೆಂದರೆ BJP ಅವ್ರನ್ನ ಕಾಯಲಿಕ್ಕೆ ಬಿಟ್ಟರೆ ಭಾರಿ ಅಪಾಯ. ಆದರೆ ಮಂಡೆ ಬೋಳಿಸಿಕೊಳ್ತೇನೆ ಅಂತ ಹೇಳಿದರು. ನಾವು ಕಾದೆವು. 5ನೇ ಯೋಜನೆ ಯುವ ನಿಧಿ ಜಾರಿಯಾದ 3 ದಿವಸಕ್ಕೆ ಸೊರಕೆಯವರು ನಮ್ಮ ಊರಿಗೆ ಬಂದರು. ಹರೀಶಣ್ಣ ಸೊರಕೆಯವರು ಬಂದಾಗ ನಮ್ಮ ಅಲ್ಲಿಯ MLA ರಾಜೇಗೌಡರ ಮುಖೇನ ಮತ್ತು ವಿನಯ್ ಕುಮಾರ್ ಸೊರಕೆಯವರ ಮುಖೇನ ಈ ರಾಜ್ಯಾಧ್ಯಕ್ಷರಾಗಿದ್ದಂಥ ನಿಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಅವರಿಗೆ ಮತ್ತು ಉಡುಪಿಯ ಜಿಲ್ಲಾಧ್ಯಕ್ಷರಾದಂಥ ಸುರೇಶ್ ನಾಯಕ್ ಅವರಿಗೆ ಬ್ಲೇಡುಗಳನ್ನು ಕಳಿಸ್ಕೊಟ್ವಿ. ನೋಡಿ, ನಮ್ಮ ಕಮಲಕ್ಕೆ ಚಪ್ಪಾಳೆ ಹೊಡಿದ್ವಿ, ಖುಷಿ ಅವರಿಗೆ. ಯಾಕೆ ಬ್ಲೇಡನ್ನು ಕಳಿಸಿಕೊಟ್ಟಿದ್ದೀವಿ ಹೇಳಿದ್ರಲ್ಲ, ಒಂದು ಬ್ಲೇಡ್ ಅಲ್ಲ ರಕ್ಷಿತ್ ಅವರೇ, ಈ ನೆಲದಲ್ಲಿ ಸಿಕ್ಕಬಹುದಾದ ಎಲ್ಲ ಬ್ರ್ಯಾಂಡಿನ ಬ್ಲೇಡು. ಇಲ್ಲಾಂದರೆ BJP ಅವರು ಹೇಳ್ತಾರೆ, ನಾವು ಉಪಯೋಗಿಸುವ ಬ್ರ್ಯಾಂಡಿನ ಬ್ಲೇಡು ಕಳಿಸಲಿಲ್ಲ, ಹಾಗಾಗಿ ಮಂಡೆಗೀಸ್ಕೊಳ್ಳಿಲ್ಲ. ಹಾಗಾಗಿ ಮಾರ್ಕೆಟಲ್ಲಿ ಸಿಕ್ಕುವ ಎಲ್ಲ ನಮೂನೆಯ ಬ್ಲೇಡುಗಳನ್ನು ಒಟ್ಟು ಮಾಡಿ, ಅಣ್ಣ 5 ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದ್ದೇವೆ. ನಮ್ಮ ತಾಯಂದಿರಿಗೆ, ನಮ್ಮ ಹಳ್ಳಿಗರಿಗೆ, ನಮ್ಮ ರೈತರಿಗೆ, ನಮ್ಮ ಕಾರ್ಮಿಕರಿಗೆ, ನಮ್ಮ ಬಡವರಿಗೆ, ನಮ್ಮ ಜನರಿಗೆ ಭಾರಿ ಖುಷಿಯಾಗಿದೆ. ನಿನಗೆ ಮಂಡೆ ಬೋಳಿಸಿಕೊಳ್ಳಿಕ್ಕೂ ಸಹಿತ ಒಂದು ಗ್ಯಾರಂಟಿ ಕೊಟ್ಟಿದ್ದೇವೆ, ಬ್ಲೇಡ್ ಕಳಿಸಿಕೊಟ್ಟಿದ್ದೇವೆ. ಯಾವ ನಮೂನಿ ಬ್ಲೇಡ್ನಲ್ಲಿ ಬೇಕಾದರೂ ಮಂಡೆ ಬೋಳಿಸ್ಕೊಳ್ಳಿ ಅಂದ್ವಿ. ಮಂಡೆ ಬೋಳಿಸಿಕೊಂಡ ಉದಾಹರಣೆ ನನಗೆ ಕಾಣ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ನಾವು ಒಂದು ಗ್ಯಾರಂಟಿ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಯಾವ ಗ್ಯಾರಂಟಿ ಯೋಜನೆ? ಗೃಹಲಕ್ಷ್ಮಿ ಅಂತ ಕರೆದ್ವಿ. ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ತಾಯಿಯಂದರನ್ನ, ನಮ್ಮ ಅಕ್ಕಂದರಿಗೆ ಮಾತೆಯ ಸ್ವರೂಪದಲ್ಲಿ ಕಾಣ್ತಕ್ಕಂಥ ಸಂಸ್ಕೃತಿ, ದೈವಿ ಸ್ವರೂಪದಲ್ಲಿ ಕಾಣ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿಯ ವಕ್ತಾರರಾಗಿರ್ತಕ್ಕಂಥ ಕಾಂಗ್ರೆಸ್ನವರು ಹೇಳಿದ್ವಿ, ನಿಮಗೊಂದು ಯೋಜನೆ ಕೊಡ್ತೇವೆ, ಆ ಯೋಜನೆಗೆ ನಾವು ಇಡ್ತಕ್ಕಂಥ ಹೆಸರು ಗೃಹಲಕ್ಷ್ಮಿ. ಯಾರು ಯೋಜನೆಯ ಕಾರಣಕ್ಕೆ ತಿಂಗಳಿಗೆ 2,000 ರೂಪಾಯಿ ಅಕೌಂಟಿಗೆ ಹಣವನ್ನು ಪಡಿತಾರೆ ಅವರು ಬಡವರಂತ ನಾವು ಹೇಳ್ತಾ ಇಲ್ಲ, ಅವರು ದರಿದ್ರತನ ಇದೆ ಅಂತ ನಾವು ಹೇಳ್ತಾ ಇಲ್ಲ. ಆ ಜನರನ್ನು ಲಕ್ಷ್ಮಿಯರು ಅಂತ ಹೇಳಿ ಗೌರವಿಸ್ತಕ್ಕಂಥ ಒಂದು ಸಂಪನ್ನತೆ ಇದ್ದರೆ ಅದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ. ತಿಂಗಳಿಗೆ 2,000 ಕೊಡ್ತೇವೆ ಅಂತ ಹೇಳಿದ್ವಿ. ಸೊರಕೆ ಅವರು ಹೇಳಿದರು, ನಮ್ಮೂರಿನಲ್ಲಿ ಒಬ್ಬರು ಸರ್ಸಕ್ಕ ಅಂತಿದ್ದಾರೆ. ನಮ್ಮೂರಲ್ಲಿ ತುಳು ಮಾತಾಡೋರು ತುಂಬ ಜನ ಇದ್ದಾರೆ, ಮೇಷ್ಟ್ರೆ ತುಂಬ ಜನ ನಮ್ಮೂರಲ್ಲಿ ಇದ್ದಾರೆ. ಸರ್ಸಕ್ಕ ಅನ್ನೋರೊಬ್ಬರು ಒಂದು ದಿವಸ ನನ್ನ ಆಫೀಸ್ ಹತ್ರ ನಾನು ಕಾರ್ ನಿಲ್ಲಿಸುವಾಗ ಬ್ಯಾಂಕಿಗೆ ಓಡೋಗ್ತಿದ್ದಾರೆ ಹರೀಶಣ್ಣ. ನಾನು ಕೇಳಿದೆ, ಸರ್ಸಕ್ಕ ಒಡಕ್ ಪಪ್ಪುನು ಅಂತ. ಇತ್ತೆ ಪಾತೇರ್ ಜಾನ್. ನಾನು ಸರ್ಸಕ್ಕನಿಗೆ ಕೇಳಿದೆ, ಯಾಕೆ ಸರ್ಸಕ್ಕ? ಅಂಚಾತು BJP ದಕ್ಲಿ ಎಂಕ್ಲಿಗೆ ಕಟ್ಟು ಮಲ್ಪುವೆರು ಅಂಚಾದು ಯಾನು 2 ಇತ್ತೆ ಪಾತೇರ್ಜಿ 3 ತಿಂಗಳು ಬುಡ್ದು ಬರಪ್ಪೆ ಅಂದರು. ಯಾಕೆ ಅಕ್ಕ? ಇಲ್ಲ, ಒಂದು ಜನ್ಧನ್ ಅಂತ ಹೇಳಿ ಅಕೌಂಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಅದಕ್ಕಾಗಿ ಫೋಟೋ ತಂದಿದ್ದೇನೆ, ಅದಕ್ಕಾಗಿ ಕೆಲಸ ಬಿಟ್ಟು ಬಂದಿದ್ದೇನೆ ಅಣ್ಣ. ಜನ್ಧನ್ ಖಾತೆ ಮಾಡ್ತಾರೆ, ನನ್ನ ಖಾತೆಗೆ ತಿಂಗಳಿಗೆ 15,000 ದುಡ್ಡು ಮೋದಿಯವರು ಕಳಿಸಿಕೊಡ್ತಾರಂತೆ. ನೀವು ಹಾಗಾಗಿ ಡಿಸ್ಟರ್ಬ್ ಮಾಡಬೇಡಿ, ನಾನು ದುಡ್ಡು ಬಂದ ಮೇಲೆ ಬರ್ತೀನಿ ಅಂದರು. 3 ತಿಂಗಳು ಬಿಟ್ಟು ಸರ್ಸಕ್ಕ ಬಂದರು.
ಬಂದು ಸರ್ಸಕ್ಕ ಕಾಸು ಬತ್ತಂಡ ಕೇಳಿದೆ. ಅವ್ರು ಹೇಳಿದ್ದು ಸರ್ಸಕ್ಕ BJP ದಕ್ಲು ಮರಗಟ್ಟದು ಬೋರ್ಡ್. ನಾನು ಕೇಳಿದೆ ದಾಯಿಗೆ ಸರ್ಸಕ್ಕ ದಾನಿ ಎಂಚಂಡು. ಅಣ್ಣ ಜನಧನಿಗೆ ದುಡ್ಡು ಬರೋದಿರಲಿ, ನಾನು ಕೂಲಿ ಕೆಲಸ ಬಿಟ್ಟು ನನ್ನ ದುಡ್ಡಲ್ಲಿ ಫೋಟೋ ತಕ್ಕೊಂಡು ಕ್ಯೂನಲ್ಲಿ ನಿಂತು ಅಕೌಂಟ್ ಮಾಡಿ ಹೋದರೆ ಈಗ ನನ್ನ ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ, ಹಾಗಾಗಿ ದಂಡ ಹಾಕ್ತೇವೆ, ಅದಕ್ಕೆ ಅಕ್ಲು ಮಾತ್ರ ಮರಗಟ್ಟದ ಪೋಡ. ಕಾಂಗ್ರೆಸ್ನವರು ಸುಳ್ಳು ಹೇಳಲಿಲ್ಲ. ನಾವು ಹೇಳಿದ್ವಿ ತಿಂಗಳಿಗೆ 2,000 ರೂಪಾಯಿನ ಮನೆ ಯಜಮಾಂತಿಗೆ ಕೊಡ್ತೇವೆ ಅಂತೇಳಿ. ಆ ಹೇಳಿದನ್ನು ಅಧಿಕಾರಕ್ಕೆ ಬಂದ ವಾರದ ಒಳಗೆ ಜಾರಿ ಮಾಡಿ ಕೊಟ್ಟಿರ್ತಕ್ಕಂಥ ವಿಶ್ವದ ಏಕೈಕ ಪಕ್ಷ ಇದ್ದರೆ ಅದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ. 2,000 ಹಣ ಕೊಟ್ವಿ, ಅಕೌಂಟಿಗೆ ಹಣ ಬಿತ್ತು. BJPಯವರಿಗೆ ಹೊಟ್ಟೆ ಉರಿ. ಸೊರಕೆ ಅವರು ಹೇಳಿದ್ರಲ್ಲ, BJPಯವರು ಕಾಮೆಂಟ್ ಮಾಡಿದರು ಬಿಟ್ಟಿ ಭಾಗ್ಯ. BJPಯ ಆ ರೀತಿಯಾಗಿ ಕಾಮೆಂಟ್ ಮಾಡಿದ ಎಲ್ಲ ನಾಯಕರಿಗೆ ಹೇಳ್ತೇನೆ, ನೀವು ಬಿಟ್ಟಿ ಭಾಗ್ಯ ಅನ್ನುವುದರ ಮೂಲಕ ನಮ್ಮ ತಾಯಂದ್ರಗಳನ್ನು ಅವಮಾನ ಮಾಡಿದ್ದೀರಿ, ನಮ್ಮ ಅಕ್ಕಂದರುಗಳನ್ನು ಅವಮಾನ ಮಾಡಿದ್ದೀರಿ, ನಮ್ಮ ತಂಗಿಯರನ್ನು ಅವಮಾನ ಮಾಡಿದ್ದೀರಿ. ಇಡೀ ಸ್ತ್ರೀ ಸಂಕುಲವನ್ನು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಏನಾದರೂ ಮಾಡಿದರೆ ಅದು BJPಯ ನಾಯಕರುಗಳು. 2,000 ರೂಪಾಯಿ ಹಣ ಕೊಟ್ಟಿದ್ದಕ್ಕೆ ನಾನೊಬ್ಬರು ಹೆಣ್ಮಗಳನ್ನು ನಮ್ಮೂರಲ್ಲಿ ಕೇಳಿದೆ, ಅಮ್ಮ 2,000 ರೂಪಾಯಿ ಹಣ ಬಂತಲ್ಲ ನಿನಗೇನೇನು ಖುಷಿ ಅಂತ. ಅವ್ರು ಹೇಳಿದ್ರು, ಅಣ್ಣ ನಮ್ಮ ಮನೆಯವರಿಗೆ ದುಡಿಯೋಕ್ಕಾಗ್ತಿರ್ಲಿಲ್ಲ, ತಿಂಗಳಿಗೆ 600 ರೂಪಾಯಿ ಮಾತ್ರೆ ಬೇಕಿತ್ತು, 600 ರೂಪಾಯಿ ಮಾತ್ರೆ ಕಾಂಗ್ರೆಸ್ ಸರ್ಕಾರದ ಕಾರಣದಿಂದ ನಾನು ಗಂಡನಿಗೆ ತಂದು ಕೊಡ್ತಿದ್ದೀನಿ ಅಂತ ಹೇಳಿದರು. ಅಣ್ಣ ನಮ್ಮ ಮನೆಗೆ ನೆಂಟರು ಬಂದರೆ, ನನ್ನ ಮನೆಯಲ್ಲಿ ಪತಿಗೆ ಅನಾರೋಗ್ಯ ಇತ್ತು, ನನ್ನ ಮನೆಗೆ ನೆಂಟರು ಬಂದವರಿಗೆ ಒಂದು ಉಪ್ಪಿಟ್ಟು, ಒಂದು ಕೇಸರಿ ಬಾತು, ಒಂದು ಚಾನ, ಒಂದು ಕಾಫಿ, ಮಾಲ್ಟ್ ಮಾಡಿಕೊಡೋಕ್ಕೂ ಸಹಿತ ಕಷ್ಟ ಆಗ್ತಿತ್ತು. ಈಗ ನನ್ನ ಗಂಡನಿಗೆ ಮಾತ್ರೆ ತಂದು ಕೊಟ್ಟು 1,400 ರೂಪಾಯಿ ದುಡ್ಡು ಉಳಿಯುತ್ತೆ, ಯಾವುದೇ ನೆಂಟರು ಬಂದರೂ ಸಹಿತ ಖುಷಿಯಿಂದ ಆತಿಥ್ಯ ಮಾಡಿ ಕಳಿಸ್ತೀನಿ ಅಂತಂದರು. ಅಕ್ಕ ಮತ್ತೇನು ಮಾಡ್ತೀಯ ಕೇಳಿದೆ. ಒಬ್ಬಳೇ ಮಗಳು ತವರು ಮನೆಗೆ ಅಂತ ಬಂದು ವಾಪಸ್ ಹೋಗುವಾಗ ಗಂಡನಿಗೆ ಕಷ್ಟ ಇತ್ತು, ನಾನು ಆಕೆಗೆ ಬಾಗಿನ ಅಂತ ಹೇಳಿ 500 ರೂಪಾಯಿ ಕೊಟ್ಟು ಕಳ್ಸೋಕ್ಕಾಗ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದ ಯೋಜನೆಯ ಕಾರಣಕ್ಕಾಗಿ ನನ್ನ ಮನೆಗೆ ಬಂದಂಥ ನನ್ನ ಮಗಳ ಕೈಗೆ 500 ರೂಪಾಯಿ ಕೊಡ್ತೇನೆ, ನನ್ನ ಮೊಮ್ಮಗನ ಕೈಗೆ 100 ರೂಪಾಯಿ ಕೊಟ್ಟು ಬಿಸ್ಕತ್ತು ಚಾಕ್ಲೇಟು ತಗೊಂಡು ಹೋಗು ಅಂತ ಹೇಳ್ತೀನಿ. ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೆಲ್ಯೂಟ್ ಅಂತ ನಮ್ಮೂರಿನ ಒಬ್ಬಳು ಹೆಣ್ಮಗಳು ಹೇಳಿದ್ಲು. BJPಯವರಿಗೆ ಸೂಕ್ಷ್ಮತೆ ಬೇಡವಾ? ಮತ್ತೊಂದು ಯೋಜನೆಯನ್ನು ಕೊಟ್ವಿ, ಗೃಹ ಜ್ಯೋತಿ. ಅಲ್ಲೂ ಸಹಿತ ನಂಬಿಕೆ ಶ್ರದ್ಧೆಯ ಹೆಸರನ್ನು ಇಟ್ವಿ, ಗೃಹ ಜ್ಯೋತಿ ಅಂತ ಹೆಸರನ್ನು ಇಟ್ವಿ. ಯಾಕೆ ಆ ಯೋಜನೆಯ ಮುಖೇನ ಉಚಿತ ವಿದ್ಯುತ್ತನ್ನು ಕೊಟ್ವಿ ಅಂತಂದರೆ, ನಮ್ಮ ಗಂಡಸರು ಊರು ತುಂಬ ಸುತ್ತಾಡಿ ಬರ್ತಾರೆ, ಅವರಿಗೆ ಊರು ತುಂಬ ಸುತ್ತಾಡಿ ಬರ್ತಾರೆ, ಇವ್ರಿಗೆ ಊರು ತುಂಬ ಎಂಟರ್ಟೈನ್ಮೆಂಟ್, ಭಾಷಣ ಕೇಳ್ತಾರೆ, ಯಕ್ಷಗಾನ ನೋಡ್ತಾರೆ, ನಾಟಕ ನೋಡ್ತಾರೆ, ಎಲ್ಲ ನೋಡ್ತಾರೆ. ಮನೇಲಿ ಹೆಣ್ಮಕ್ಳು ಏನು ಮಾಡ್ತಿರ್ಬೇಕು ಅಂದರೆ ದೋಸೆ ಹಿಟ್ಟು ಕಡಿತಾ ಇರಬೇಕು. ಇವರು ಮನೆಗೆ ಹೋದ ಕೂಡಲೇ ಇವರು ಟಿ ವಿ ಅವರೇನಾದರೂ ಮನೆಯೊಂದು 3 ಬಾಗಿಲು, ಪುಟ್ಟಕ್ಕನ ಮದುವೆ ಅಂತ ಹೇಳಿ ಸೀರಿಯಲ್ ನೋಡ್ತಾ ಕೂತಿದ್ರೆ ನಮ್ಮ ಯಜಮಾನರಿಗೆ ಸಿಟ್ಟು ಬಂದಾಯಿತು. ಕರೆಂಟ್ ಬಿಲ್ಲು ಕಟ್ಟೋದು ಯಾರು, ಆಫ್ ಮಾಡು. ಮತ್ತು ಕತೆ ಬೇರೆ ಹೇಳೋದು, ಇವರು ಹೆಣ್ಮಕ್ಳು ಮಿಕ್ಸಿ ಆನ್ ಮಾಡಿದರೆ, ನಮ್ಮ ಅಜ್ಜಿ ಆವಾಗ ಮಿಕ್ಸಿ ಇಲ್ಲದೆ ಗುಂಡು ಕಲ್ಲಿನಲ್ಲಿ ತರಿತಾ ಇದ್ಲು, ಎಂಥ ರುಚಿಯಾದ ಚಟ್ನಿ, ಎಂಥ ರುಚಿಯಾದ ಮೀನು ಸಾರು, ಎಂಥ ಮಿಸಿಯಾದ ಬಸಳೆ ಸಾರು, ಈಗ ನೀವು ಮಿಕ್ಸಿಯಲ್ಲಿ ಹಾಕಿ ಶಬ್ದ ಮಾಡ್ತೀರಿ. ಇವ ಹೇಳೋದು ಯಾಕೆಂದರೆ ಇವನಿಗೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ. ಇದನ್ನು ಕಾಂಗ್ರೆಸ್ ಸರ್ಕಾರ ಗಮನಿಸಿತು. ಇವತ್ತು ಹೆಣ್ಮಕ್ಳು ಭಾರಿ ನೆಮ್ಮದಿಯಿಂದ ಕೂತು ಮನೆಯಲ್ಲಿ ಟಿ ವಿಯನ್ನು ನೋಡ್ಬೋದು, ಗ್ರೈಂಡರ್ ಆನ್ ಮಾಡ್ಬೋದು, ಮಿಕ್ಸಿ ಆನ್ ಮಾಡ್ಬೋದು, ಮೋಟರ್ ಚಾಲು ಮಾಡ್ಬೋದು. ಈ ರೀತಿಯ ಎಲ್ಲ ಸ್ವತಂತ್ರವನ್ನು ನಿಮ್ಮ ಕೈಗೆ ತಂದುಕೊಟ್ಟು ಗೃಹಜ್ಯೋತಿ ಯೋಜನೆಯ ಮುಖೇನ ಉಚಿತ ವಿದ್ಯುತ್ತನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಇದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತೊಂದು ಶಕ್ತಿ ಯೋಜನೆ. ಶಕ್ತಿ ಯೋಜನೆ, ನಿಮ್ಮೂರಲ್ಲಿ ಗೌರ್ಮೆಂಟ್ ಬಸ್ ಕಡಿಮೆ. ಮೊನ್ನೆ ಕಾಶಿಪಟ್ಟಣಕ್ಕೆ ಹೋಗೋದಾಗ ಹೇಳಿದ್ರು ನಾವು ಬಸ್ ಹಾಕ್ಸಿದ್ದೀವಿ ಅಂತಂದರು. ಹೆಚ್ಚೆಚ್ಚು ಬಸ್ಗಳನ್ನು ಇನ್ನು ಹಾಕ್ಸ್ಬೇಕಿಲ್ಲಿ. ಯಾಕೆ ಅಂತಂದರೆ ಪ್ರೈವೇಟ್ ಬಸ್ ಓನರ್ಸ್ ಬೇಜಾರು ಮಾಡಿಕೊಂಡ್ರು ಅಡ್ಡಿಲ್ಲ, ನಾನು ಸತ್ಯ ಹೇಳ್ತೀನಿ. ಗೌರ್ಮೆಂಟ್ ಬಸ್ಸಸ್ಗಳು ಜಾಸ್ತಿ ಬಂದುಬಿಟ್ರೆ ಶಕ್ತಿ ಯೋಜನೆ ಅಂತ ಯೋಜನೆ ಅಂತಂದಿದ್ದೀವಿ. ಆ ಯೋಜನೆಯಿಂದ ನಾರಾವಿಯಲ್ಲಿ ಬಸ್ ಹತ್ತೋದು, ಮಂಗಳೂರಿಗೆ ರೈಟ್ ಪೋಯಿ ಅಂತ ಬಸ್ಸಲ್ಲಿ ಕೂತ್ಬಿಟ್ರೆ ಪುಕ್ಷಟ್ಟೆ ಟಿಕೆಟು, ಯಾರಿಗಿಂತೂ ಯಾರಿಗಿಲ್ಲ. ಇದರಿಂದ ಸರ್ಕಾರಕ್ಕೆ ನಷ್ಟ ಆಗಲಿಲ್ಲ. ಯಾಕೆ ನಷ್ಟ ಆಗಲಿಲ್ಲ ಅಂದರೆ ಜನರಲ್ಲಿ ಒಂದು ಚಲನಶೀಲತೆ ಬಂತು, ಜನರಲ್ಲಿ ಒಡನಾಟ ಹೆಚ್ಚಾಯಿತು, ಓಡಾಟ ಹೆಚ್ಚಾಯಿತು. ಇದರಿಂದ ವ್ಯಾಪಾರೋದ್ಯಮಗಳು ಬೆಳೀತು. ಕೆಲವು ದೇವಸ್ಥಾನಗಳ ಧರ್ಮಾಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನು ಬರೆದರು,
ನೀವು ಕೊಟ್ಟಿರ್ತಕ್ಕಂಥ ಯೋಜನೆಯಿಂದ ಕಾರಣಕ್ಕಾಗಿ ತುಂಬ ಜನ ಬಡವರು ನಮ್ಮ ದೇವಾಲಯಕ್ಕೆ ಬರ್ತಿದ್ದಾರೆ. ಆ ದೇವಾಲಯಕ್ಕೆ ಬಂದು ನಮ್ಮ ದೇವಾಲಯದಲ್ಲಿ ಪೂಜೆ ಅರ್ಚನೆಯಲ್ಲಿ ಅವರು ಸಂತೃಪ್ತಿಗೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಸರ್ಕಾರಕ್ಕೆ ಒಂದು ಧನ್ಯವಾದ ಅಂತ ಧರ್ಮಾಧಿಕಾರಿಗಳು ಪತ್ರವನ್ನು ಬರೆದರು. ಮತ್ತೊಂದು ಯೋಜನೆಯನ್ನು ನಾವು ಜಾರಿಗೆ ತಂದ್ವಿ. ಅದೇನದು? ಯುವ ನಿಧಿ. ಯುವ ನಿಧಿ ಅಂದರೆ ಏನು ಅಂದರೆ, ಯುವಕರು ವಿದ್ಯಾಭ್ಯಾಸ ಮುಗಿಸಿದ ಕೂಡಲೇ ಪದವಿ ಡಿಪ್ಲೊಮಾ ಆದ ಕೂಡಲೇ ನಮ್ಮ ಅಮ್ಮನ ಅಂದಾಜು ಏನು ಅಂತಂದರೆ, ನನ್ನ ಮಗನಿಗೆ ಹಿಂದೆ ನಾನು ದುಡ್ಡು ಕೊಡೋದು ಬೇಡ, ಅವನೇ ದುಡ್ಡು ತಂದು ಕೊಡ್ತಾನೆ ಅಂತ. ಮೋದಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತಿದ್ರು, ಉದ್ಯೋಗ ಸಿಗುತ್ತೆ ಅಂತ ತಿಳ್ಕೊಂಡಿದ್ರು. ಮಗ ಡಿಗ್ರಿ ಮುಗಿಸ್ತಾನೆ, ಡಿಪ್ಲೊಮಾ ಮುಗಿಸ್ತಾನೆ, ತಕ್ಷಣವೇ ಮನೆಗೆ ಬಂದು ಅಮ್ಮನೆದುರುಗಡೆ, ಅಪ್ಪನೆದುರುಗಡೆ, ಅಣ್ಣನೆದುರುಗಡೆ ಕೈ ಚಾಚಕ್ಕೆ ಅವನಿಗೂ ಸ್ವಾಭಿಮಾನದ ಪ್ರಶ್ನೆ. ನಿನಗೆ ಹಣ ಬೇಕೇನೋ ಅಂತ ಕೇಳ್ತಕ್ಕಂಥ ಔದಾರ್ಯತೆ ನಮಗೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಯುವಕರು ಆತ್ಮಹತ್ಯೆಗೆ ಒಳಗಾಗಿರ್ತಕ್ಕಂಥದ್ದು ಜಾಸ್ತಿ. ಇದನ್ನು ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ನವರು ಯೋಚನೆ ಮಾಡಿದ್ರು, ಅವರಿಗೆ ಉದ್ಯೋಗ ದಕ್ಕುವವರೆಗೂ ಸಹಿತ ಪದವಿ ಮುಗಿಸಿ ಬಂದ ಕೂಡಲೇ ಅವರು ಸ್ವಾಭಿಮಾನದಿಂದ ಬದುಕಬೇಕು ಅನ್ನುವ ಕಾರಣಕ್ಕಾಗಿ ಯುವ ನಿಧಿ ಯೋಜನೆಯ ಮುಖೇನ ಒಬ್ಬ ಯುವಕರಿಗೆ 3,000 ರೂಪಾಯಿ ಕೊಟ್ವಿ. BJPಯವರಿಗೆ ಹೊಟ್ಟೆ ಉರಿತು. ನಳಿನ್ ಕುಮಾರ್, ನಿಮ್ಮ ಹರೀಶ್ ಪೂಂಜಾ ಯುವಕರ ಕೈಗೆ ದೊಣ್ಣೆ, ಕತ್ತಿ, ಕೊಡಲಿ, ಕತ್ತಿಯನ್ನು ಕೊಟ್ಟರೆ, ಕಾಂಗ್ರೆಸ್ನವರು ಯುವಕರ ಕೈಗೆ ಸ್ವಾಭಿಮಾನವನ್ನು ಕೊಟ್ವಿ. ಯುವಕರ ಕೈಗೆ ಉದ್ಯೋಗವನ್ನು ಹುಡುಕಿಸಿಕೊಳ್ತಕ್ಕಂಥ ಸ್ವಾಭಿಮಾನವನ್ನು ಕಲಿಸಿಕೊಟ್ವಿ. ಇದು ಕಾಂಗ್ರೆಸ್ಸಿನ ಯೋಜನೆ. ಅನ್ನಭಾಗ್ಯ. ಅಮ್ಮ, ಸಿದ್ದರಾಮಯ್ಯ ಈ ಹಿಂದೆ ಸರ್ಕಾರಕ್ಕೆ ಬಂದಾಗ ನಮ್ಮ ಸೊರಕೆಯವರು ಅದರಲ್ಲಿ ಸಚಿವರಾದ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದ್ವಿ. ಅಕ್ಕಿ ಕಡಿಮೆ ಆಗಿ ಒದ್ದಾಡಬಾರ್ದು ಅಂಥೇಳಿ ಈ ಸರಿ ಘೋಷಣೆಯನ್ನು ಮಾಡಿದ್ವಿ. 10 kg ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. BJPಯವರಿಗೆ ಹೊಟ್ಟೆ ಉರಿಯಿತು. ನರೇಂದ್ರ ಮೋದಿಯವರಿಗೆ ಹೋಗಿ ಚಾಡಿ ಹೇಳಿಕೊಟ್ರು. ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರದವರು ಹೋಗಿ ಹೇಳಿದ್ರು, ನಾವು ದುಡ್ಡು ಕೊಡ್ತೀವಿ ರೀ, ನಿಮ್ಮ ಉಗ್ರಾಣದಲ್ಲಿ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಅಕ್ಕಿನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ, ನಾವು ದುಡ್ಡು ಕೊಡ್ತೀವಿ, ನಮ್ಮ ಅಕ್ಕಿ ಕೊಡಿ ಅಂತಂದರೆ ಅಕ್ಕಿ ಕೊಡಲ್ಲ ಅಂತಂದರು. ಕಾಂಗ್ರೆಸ್ ಸರ್ಕಾರ ಹೇಳಿದ್ರು, ನೀವು ಅಕ್ಕಿ ಕೊಡದಿದ್ದರೆ ಅಡ್ಡಿ ಇಲ್ಲ, ನಾವು 5 kg ಅಕ್ಕಿ ಕೊಡ್ತಿದ್ದೀವಿ, ಉಳಿದಿದ್ದಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ನಿಮ್ಮ ಖಾತೆಗೆ ಹಣವನ್ನು ಹಾಕ್ತಕ್ಕಂಥ ಒಂದು ಯೋಗ್ಯತೆಯನ್ನು ತೋರಿಸಿದರೆ ಅದು ಕಾಂಗ್ರೆಸ್ ಪಕ್ಷ. ಇವರು ಏನು ಮಾಡಿದ್ರು? ಕೇಂದ್ರದವರು 15 ಕೋಟಿ. ನಮ್ಮ ಪಕ್ಕದ ಮನೇಲಿ ಒಬ್ಬರು ಇದ್ದರು, ಭಾರಿ ಹಳೆಯ ಕಾಂಗ್ರೆಸ್ಸು, ಓಟ್ ಹಾಕ್ತಿದ್ರು. ನೀವು ಹೇಗಿದ್ರು ಮಾಮೂಲಿ ಕಾಂಗ್ರೆಸ್ ಎಲ್ಲ ಹಾಕ್ತಿರಲ್ಲ ಅಂತ ಕೈ ಮುಗಿದೆ ಬೂತಲ್ಲಿದ್ದವನು ನಾನು. ಈ ಸರಿ ಒಂದು ಕೇಳಬೇಡಿ ಅಂದರು. ಯಾಕೆ ಅಂದರು? ಪಕ್ಕದಲ್ಲಿ ಕರೆದು ಗುಟ್ಟಲ್ಲಿ ಹೇಳಿದ್ರು, 15 ಕೋಟಿ, 15 ಲಕ್ಷ, 15 ಲಕ್ಷ ಅಕೌಂಟಿಗೆ. ಬೇಡ ಗೌಡ್ರೆ, ಇದು ಸರಿ ಇಲ್ಲ, ನಂಬಬೇಡಿ, BJPಯವರು ಕೊಟ್ಟ ಮಾತಿನಂತೆ ನಡೆಯೋದಿಲ್ಲ, ಬೇಡ ಅಂದೆ. ಇದೊಂದು ಸಾರಿ ನೋಡೋಣ. 15 ಲಕ್ಷ, 15 ಲಕ್ಷ ಬರುತ್ತೆ ಅಂತ ಓಟ್ ಹಾಕಿದ್ರು. ಯಜಮಾನ್ರಿಗೆ 15 ಲಕ್ಷ ಬರಲಿಲ್ಲ. ಮತ್ತೊಂದು ಸತಿ ಎಲೆಕ್ಷನಿಗೆ ಓಟ್ ಹಾಕೋಕ್ಕೆ ಬಂದರು. ಯಜಮಾನ್ರೆ, ಕಳೆದ ಸಾರಿ ಮೋಸ ಮಾಡಿದ್ದಾರೆ, ನಿಮಗೆ 15 ಲಕ್ಷ ಅಕೌಂಟಿಗೆ ಹಾಕ್ತೀವಿ ಅಂತ, ದಯವಿಟ್ಟು ಈ ಸರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ. ಇಲ್ಲ, ಕಪ್ಪು ಹಣವನ್ನು ತರಲಿಕ್ಕೆ ಒಂದು ಹಡಗನ್ನು ಕಳಿಸಿದ್ದಾರೆ. ಆ ಹಡಗು ಬರುವುದು ತಡ ಆಗಿದೆ. ಹಡಗು ಬಂದ ಕೂಡಲೇ ನಮ್ಮ ಅಕೌಂಟಿಗೆ 15 ಲಕ್ಷ ದುಡ್ಡು ಬರ್ತದೆ. ಸುಳ್ಳು ಯಜಮಾನ್ರೆ. ಇಲ್ಲ, 3-4 ಹಡಗುಗಳು ದೇಶದ 3-4 ದಿಕ್ಕಿಗೆ ಬರ್ತದೆ. ನಿಮ್ಮ ಮಲ್ಪೆಗೂ ಸಹ ಒಂದು ಬರ್ತದೆ, ಮಂಗಳೂರಿಗೂ ಬರ್ತದೆ. ಅದರಲ್ಲಿ ದುಡ್ಡು ಬರ್ತಿದ್ದಂಗೆ ಎಲ್ಲರಿಗೆ 15 ಲಕ್ಷ. ಮೊನ್ನೆ ಕೇಳಿದೆ ಯಜಮಾನ್ರ ಹತ್ರ, ಮತ್ತೆ ಎಲೆಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಮಹಾಪ್ರಭುಗಳು ಬರ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ, ನೀವು ಏನು ಮಾಡ್ತೀರಿ ಕೇಳಿದೆ. ನಮ್ಮೂರಿನ ಮಲ್ನಾಡಿನ ಭಾಷೆ, ಈ BJP ಪಕ್ಷದವರು ನೆಗೆದು ಬಿದ್ದು ಹೋಗಲಿ ಅಂತ ಹೇಳಿದರು. ಯಾಕೆ ಅಂತ ಹೇಳಿದರು, ಒಂದಾದರೂ ಕೆಲಸ ಮಾಡಿದ್ರ? ಏನು ಮಾಡಿದ್ರು? ಇವರು ಘೋಷಣೆನೇ ಜಾಸ್ತಿ. ಏನು ಘೋಷಣೆ ಅಲ್ರಿ? ಮನೇಲಿ ಹುಟ್ಟೋದು ಹೆಣ್ಣು ಮಗು ನಮ್ಮ ಮನೇಲಿ, ಪಾಟಿ ಚೀಲ ಕೊಡಿಸೋದು ನಾವು, ಸ್ಕೂಲ್ ಫೀಸ್ ಕಟ್ಟೋದು ನಾವು, ಆಟೋ ಚಾರ್ಜ್ ಕಟ್ಟೋದು ನಾವು, ಬಸ್ ಚಾರ್ಜಿಗೆ ಕಾಂಗ್ರೆಸ್ ಪಕ್ಷ ಫ್ರೀ ಮಾಡೋ ಮುಂಚೆ ದುಡ್ಡು ಕೊಡ್ತಿದ್ದಿದ್ದು ನಾವು. ಫೋಟೋ ಯಾರ್ದು? ನರೇಂದ್ರ ಮೋದಿಯವ್ರದ್ದು. ಬೇಟಿ ಪಡಾವೋ ಬೇಟಿ ಬಚಾವೋ. ಬೇಟಿಗೇನು ದುಡ್ಡು ಕೊಟ್ಟಿಲ್ಲ, ಫೋಟೋ ನರೇಂದ್ರ ಮೋದಿಯವ್ರದ್ದು. ಸ್ವಚ್ಛ ಭಾರತ, ಕಸ ನಮ್ಮನೆದು, ಪೊರ್ಕೆ ನಮ್ಮನೆದು, ಕಸ ಮರಿಯೋ ಮೊರ ನಮ್ಮದು, ಕಸ ಗುಡಿಸೋದು ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ತಂಗಿ. ಫೋಟೋ ಯಾರ್ದು? ನರೇಂದ್ರ ಮೋದಿಯವ್ರದ್ದು. ಸ್ವಚ್ಛ ಭಾರತ್. ಮೇಕ್ ಇನ್ ಇಂಡಿಯಾ, ಇಂಡಸ್ಟ್ರಿಯಲ್ ಲೇಔಟ್ ಮಾಡಿದ್ದು ನಾವು, ಉದ್ಯಮಗಳನ್ನು ತಂದಿದ್ದು ನಾವು, ರೈಲು ಯೋಜನೆ ತಂದಿದ್ದು ನಾವು, ವಿಮಾನ ಯೋಜನೆ ತಂದಿದ್ದು ನಾವು, ಬಂದರು ಅಭಿವೃದ್ಧಿ ಪಡಿಸಿದ್ದು ನಾವು. ಫೋಟೋ ಯಾರ್ದು? ನರೇಂದ್ರ ಮೋದಿಯವ್ರದ್ದು. ಮೇಕ್ ಇನ್ ಇಂಡಿಯಾ. ಮೊನ್ನೆ ಮತ್ತೊಂದು ವಾದವನ್ನು ಶುರು ಮಾಡಿದ್ದಾರೆ.
ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಅದೇನು ಅಂತಂದರೆ, ಕಳೆದ ಸರಿ ಓಟ್ ಆಗುವಾಗ ಒಂದು ಗುಹೆಯೊಳಗೆ ಹೋಗಿದ್ರು. ಈ ಸರಿ ಮಹಾಪ್ರಭುಗಳು ಸಮುದ್ರದ ಆಳಕ್ಕೆ ಹೋಗಿದ್ದಾರೆ. ಮಹಾಪ್ರಭುಗಳು ನಮ್ಮೆಲ್ಲರ ದೌರ್ಭಾಗ್ಯವಶಾತ್ ಮೇಲೆ ಬಂದಿದ್ದಾರೆ. ಚುನಾವಣೆಗಳಲ್ಲಿ ಹಲವು ಘೋಷಣೆಗಳನ್ನ ಹಿಡ್ಕೊಂಡು ನಿಮ್ಮ ಎದುರುಗಡೆ ಬರ್ತಾರೆ. ನಿಮ್ಮನ್ನು ಜಾತಿ ಮತಗಳ ಆಧಾರದ ಮೇಲೆ ಒಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೇಳಿ ಭಿನ್ನತೆಯನ್ನು ತರುವ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮೊಳಗಡೆ ಜಾತಿಯ ಉಪಪಂಗಡಗಳನ್ನು ಹುಡುಕಿ ರಾಜಕಾರಣ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅವರೆಲ್ಲರಿಗೂ ನಾವು ನೇರವಾಗಿ ಉತ್ತರವನ್ನು ಕೊಡಬೇಕು. ನಾವು ತಾಯಿ ಭಾರತ್ ಮಾತೆಯ ಮಕ್ಕಳು. ನಮಗೆ ಜಾತಿ ಮತಭೇದದ ಧರ್ಮಭೇದದ ವಿಷ ಬೇಕಾಗಿಲ್ಲ. ನಾವೆಲ್ಲ ಕೂಡಿ ಬಾಳ್ತೇವೆ. ಒಗ್ಗಟ್ಟಿನಲ್ಲಿ ಸುಖವಿದೆ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಇದೆ. ಗಾಂಧಿ ಹೇಳಿಕೊಟ್ಟಿರ್ತಕ್ಕಂಥ ಸತ್ಯ ಧರ್ಮದ ಪಾಲನೆಯ ಮಾತಿದೆ. ಅದರ ಆಧಾರದಲ್ಲಿ ಬದುಕ್ತೇವೆ. BJP ಅವ್ರನ್ನ ಹೊರಗಿರಿ ಅಂತ ಹೇಳಬೇಕು. ಕುಟುಂಬ ಮಿಲನದ ಮುಖೇನ ನಾವು ಒಟ್ಟಾಗಬೇಕು. ಅದಕ್ಕಾಗಿ ಆ ಶಬ್ದಕ್ಕೆ ತುಂಬ ಘನತೆಯಾದಂಥ ಅರ್ಥ ಇದೆ. BJPಯವರು ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡಿತಾ ಇದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಅವರಿಗೆ ಅಧಿಕಾರ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಅದನ್ನು ಕಾಂಗ್ರೆಸ್ಸಿನ ಸಂಸದ DK ಸುರೇಶ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ನವರು ಈ ದೇಶವನ್ನು ಯಾವತ್ತೂ ಒಡೆದಿಲ್ಲ. ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿದ ಕಾಂಗ್ರೆಸ್ನವರು ದೇಶಕ್ಕೆ ಸ್ವತಂತ್ರ ಬಂದ ನಂತರ 2 ಶ್ರೇಷ್ಠ ಬಲಿದಾನವನ್ನು ಮಾಡ್ತಾರೆ. ಪಂಜಾಬವನ್ನು ಭಾರತದಲ್ಲಿ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇಂದಿರಾ ಗಾಂಧಿಯವರು ಬಲಿದಾನ ಆಯಿತು. ತಮಿಳುನಾಡನ್ನು ಪ್ರತ್ಯೇಕ ರಾಷ್ಟ್ರ ಮಾಡಬಾರ್ದು, ಅದು ಭಾರತದಲ್ಲಿ ಉಳ್ಕೋಬೇಕು ಅನ್ನೋ ಸಂಕಲ್ಪ ಮಾಡಿದ ಕಾರಣಕ್ಕಾಗಿ ರಾಜೀವ್ ಗಾಂಧಿಯವರ ಬಲಿದಾನ ದಕ್ಷಿಣ ಭಾರತದಲ್ಲಾಯಿತು. ಉತ್ತರ ಭಾರತದಲ್ಲಿ ತಾಯಿ ಇಂದಿರಾ ಗಾಂಧಿಯವರ ಬಲಿದಾನದ ರಕ್ತದಿಂದ ಭಾರತದ ನೆಲ ಪಾವನಗೊಂಡಿದ್ದರೆ, ದಕ್ಷಿಣದಲ್ಲಿ ರಾಜೀವ್ ಗಾಂಧಿಯವರ ಬಲಿದಾನದ ರಕ್ತ ತರ್ಪಣದ ಮುಖೇನ ದಕ್ಷಿಣ ಭಾರತದ ನೆಲ ಪಾವನಗೊಂಡಿದೆ. ಈ ಮೂಲಕ ಉತ್ತರ ಮತ್ತು ದಕ್ಷಿಣವನ್ನು ಜೋಡಿಸ್ತಾ ಇರತಕ್ಕಂಥ ಸಂಸ್ಕೃತಿ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ಇವನಾರವ ಎಂದೆಣಿಸುವುದಿಲ್ಲ. ಇವರೆಲ್ಲರೂ ನಮ್ಮವರು ಅಂತ ಎಣಿಸ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ಪ್ರೀತಿಯನ್ನು ತೋರಿಸಿದರೆ ಅದು ಕಾಂಗ್ರೆಸ್ ಪಕ್ಷ. ಅಂತಹ ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಮೆದುರುಗಡೆ ಧೈರ್ಯವಾಗಿ ಬಂದು ನಿಂತಿದೆ. ನಳಿನಣ್ಣ ನಿಮ್ಮೂರಿಗೆ ಬಂದರೆ, ಹರೀಶ್ ಪೂಂಜಾ ಅವರು ನಿಮ್ಮೂರಿಗೆ ಬಂದರೆ, ಅಣ್ಣ ನಿಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ನಾನು ಮನೆಗೆ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಏನಾದರೂ ಅಂದರೆ ನಳಿನಣ್ಣ ಹೇಳ್ತಾರೆ, ಅಕ್ಕ ನಿನ್ನ ಕೈಯಲ್ಲಿ 10 ರೂಪಾಯಿ ತಗೊಂಡು ನಿನಗೆ ಒಂದು ಬಾವುಟ ಕೊಟ್ಟಿದ್ದೇವೆ. ನಳಿನಣ್ಣನಿಗೆ ಹೇಳಿ, ಅಣ್ಣ ಬಾವುಟ ಮುದ್ದೆ ಮಾಡಿ ಇಟ್ಟಿದ್ದೇವೆ, ತಕ್ಕೊಂಡು ಮನೆಗೆ ಹೋಗಿ ಹಾಸಿಗೆ ಮಾಡಿ ಮಲಗು ಅಂತ ಹೇಳಬೇಕು. ಯಾಕೆ ಅಂತಂದರೆ ಸುಮಾರು 35 ವರ್ಷಗಳಿಂದ ಮಂಗಳೂರಿನಲ್ಲಿ BJPಯ ಸಂಸದರು ಗೆದ್ದು ಹೋಗ್ತಾ ಇದ್ದಾರೆ. 35 ವರ್ಷಗಳಿಂದ. ಮಂಗಳೂರು ಅಂತಂತಂದರೆ ಬುದ್ಧಿವಂತರ ಜಿಲ್ಲೆ. ದಕ್ಷಿಣ ಕನ್ನಡ ಅಂತಂದರೆ ವಿಚಾರವಂತರ ಜಿಲ್ಲೆ. ದಕ್ಷಿಣ ಕನ್ನಡ ಅಂತಂದರೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಒಂದು ಸಮಪ್ರೀತಿಯ ಸಮಭಾವದ ಜಿಲ್ಲೆ. ಇಂಥ ಜಿಲ್ಲೆಗೆ ಒಬ್ಬ ಕಿಡಿಗೇಡಿ ಬರಬಾರ್ದು. ರಕ್ಷಿತ್ ಇದನ್ನು ಕೇಳಲಿಲ್ಲಲ್ಲ. ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದಾಗ ಸತೀಶ್ ಬಂಗೇರ್ರೆ, ನಳಿನ್ ಕುಮಾರ್ ಮಾತಾಡಲಿಲ್ಲ, ಹರೀಶ್ ಪೂಂಜಾ ಮಾತಾಡಲಿಲ್ಲ. ಅದು ಮಾತಾಡದಿದ್ದು ಹೋಗಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರಮಿಕರು ರೈತರು ಸೇರಿ ಕಟ್ಟಿರ್ತಕ್ಕಂಥ ಬ್ಯಾಂಕ್ ವಿಜಯ ಬ್ಯಾಂಕ್ ಹೋಗುವಾಗ ನಳಿನ್ ಕುಮಾರ್ ಮಾತಾಡಲಿಲ್ಲ. ಮಾತಾಡೋದಾದರೂ ಹೇಗೆ? ನಿಮ್ಮೂರಿಂದ ಕಳಿಸ್ಕೊಟ್ಟಿದ್ದು ಶೋಭಕ್ಕ ನಮ್ಮ ಸಂಸದರು, ನಿಮ್ಮೂರಲ್ಲಿ ನಳಿನಣ್ಣ ಸಂಸದರು. ಇಬ್ಬರಿಗೂ ಕನ್ನಡ ಬಿಟ್ಟು ಬೇರೆ ಬರೋದಿಲ್ಲ. ಧೈರ್ಯದಲ್ಲೇ ಕನ್ನಡದಲ್ಲೇ ಮಾತಾಡೋಣ ಅಂದರೆ ಇವ್ರದ್ದು ಏಕಿ ಮಿನಿಟ್ ಹಿಂದಿ ಬೇರೆ, ಅವ್ರಿಗೆ ಅರ್ಥ ಆಗಲ್ಲ. ನಿರ್ಮಲಾ ಸೀತಾರಾಮನ್ ಒಂದು ದಿವಸ ಇವರಿಬ್ಬರು ಅಣ್ಣ ತಂಗಿ ಹೋಗ್ತಿದ್ರೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರಂತೆ, ಐ ಆಮ್ ಇಂಟೆಂಟ್ ಟು ಮರ್ಜ್ ಬ್ಯಾಂಕ್ ಆಫ್ ಬರೋಡಾ ಇಂಟು ವಿಜಯ ಬ್ಯಾಂಕ್ ಇಂಟು ಬ್ಯಾಂಕ್ ಆಫ್ ಬರೋಡಾ ಅಂದ್ರಂತೆ. ಹರೀಶಣ್ಣ ಇವರಿಗೆ ಬರೋಡಾ ಅಂದಿದ್ದು ಮಾತ್ರ ಅರ್ಥ ಆಯಿತು. ಬರ್ಪರಾಕ ಬಲೆ 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 ಇವರಿಬ್ಬರು ಸ್ಪೀಡ್ನಲ್ಲಿ ಹೇಳಿದ್ದು. ಮತ್ತೊಂದು ದಿವಸ ಇಲ್ಲಿ ಜನ ಎಲ್ಲ ಹೇಳಿದರು, ಅಯ್ಯೋ ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ಹೋಯಿತು, ವಿಜಯ ಬ್ಯಾಂಕ್ ಹೋಯಿತು, ಅದು ನಷ್ಟದಲ್ಲಿರುವ ಬ್ಯಾಂಕ್ ಆಫ್ ಬರೋಡದ ಜೊತೆ ಸಬ್ಮರ್ಜ್ ಮಾಡಿದ್ರಿ, ಭಾರಿ ಬೇಜಾರಾಯಿತು ನಮಗೆ ಅಂತ ಹೇಳಿದ ಕೂಡಲೇ ಇವರಿಬ್ಬರು ಅರ್ಜಿ ಹಿಡ್ಕೊಂಡು ಹೋದರು ಅಣ್ಣ ತಂಗಿ. ಏನು ನಿರ್ಮಲಕ್ಕ, ವಿ ಶುಡ್ ಪ್ರೊಟೆಕ್ಟ್ ಅವರ್ ವಿಜಯ ಬ್ಯಾಂಕ್ ಅಂತ ಅಂದರು. ಯಾರು? ಶೋಭಕ್ಕ. ಆಗ ಅವ್ರು ಹೇಳಿದರು, ನಾನು ಕಳೆದ 1 ತಿಂಗಳು ಮುಂಚೆ ಬಂದಾಗ ನಿಮಗೆ ಹೇಳಿದ್ದಲ್ವಾ, ಐ ಆಮ್ ಇಂಟೆಂಟ್ ಟು ಮರ್ಜ್ ಯುವರ್ ವಿಜಯ ಬ್ಯಾಂಕ್ ವಿತ್ ಬ್ಯಾಂಕ್ ಆಫ್ ಬರೋಡಾ ಅಂತ. ಆಗ ನೀವು ಬಲೆ 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 ಅಂದ್ರೆಲ್ಲ ನಾನು ಮಾಡಿದೆ.
ಅಂದರೆ ವಿಚಾರ ಗೊತ್ತಿರುವ, ಭಾಷೆ ಗೊತ್ತಿರುವ, ವಿವೇಕವಂತಿಕೆ ಗೊತ್ತಿರತಕ್ಕಂಥ, ಜನರ ಪರವಾಗಿ ಮಾತಾಡ್ತಕ್ಕಂಥ ಮನಸ್ಥಿತಿ ಇರುವ ನಾಯಕನನ್ನು ಗೆಲ್ಲಿಸಿ ಕಳಿಸ್ತಕ್ಕಂಥ ಅನಿವಾರ್ಯತೆ ಇವತ್ತು ಮಂಗಳೂರಿಗೆ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಕಸ್ತೂರಿ ರಂಗನ್ ವರದಿಯನ್ನು ಸೊರಕೆ ಅವರು ಪ್ರಸ್ತಾಪ ಮಾಡಿದರು. ಕಸ್ತೂರಿ ರಂಗನ್ ಹೈಪವರ್ ಕಮಿಟಿಯ ಮೀಟಿಂಗ್ 3 ಮೀಟಿಂಗ್ ಆಗಿದೆ. 3 ಮೀಟಿಂಗಿಗೂ ಸಹಿತ ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆ, ನಿಮ್ಮ ನಳಿನ್ ಕುಮಾರ್ ಕಟೀಲ್, ನಮ್ಮ ಶೋಭಾ ಕರಂದ್ಲಾಜೆ, BY ರಾಘವೇಂದ್ರ, ಇವರು 3 ಹೈಪವರ್ ಕಮಿಟಿಗಳಿಗೆ ಅವರು ಗೈರು ಹಾಜರಿ ಆಗಿದ್ದಾರೆ ಅಂತಂದರೆ ಇವರು ಸಂಸದರಾಗಿ ಇರಲಿಕ್ಕೆ ನಾಲಾಯಕ್. ಇವರು ಏನು ಮಾಡಬೇಕಂದ್ರೆ ಊರಿನಲ್ಲಿ ಬಾವುಟ ಹಿಡ್ಕೊಂಡು ತಿರುಗಬೇಕು. ಯಾವ ಬಾವುಟ ಹಿಡ್ಕೋಬೇಕು ಅಂದರೆ ಅವರು ಸಂಘಟನೆಯ ಬಾವುಟ. ನಾನು ಅದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಹೇಳ್ತೇನೆ. ತುಂಬ ಸತಿ ಬಂದು ಹೇಳ್ತಾರೆ, ಒಂದೇ ಎಂಕ್ಲಿನ ಭಗವಧ್ವಜ ಅರಿಗ್ರಂಥ ಹಿರಿಯರಿದ್ದಾರೆ. ಅದು ಯಾವಾಗ ಭಗವಧ್ವಜ ಆಗುತ್ತೆ ಅಂದರೆ ನಮ್ಮ ದೇವಾಲಯದ ಗೋಪುರದ ಮೇಲೆ ಹಾರಾಡುತ್ತಿದ್ದರೆ ಮಾತ್ರ ಅದು ಭಗವಧ್ವಜ. ಅದನ್ನು ಇಂತಹ ಭ್ರಷ್ಟರು, ಇಂತಹ ಜನವಿರೋಧಿಗಳು ಆ ಬಾವುಟವನ್ನು ಹಿಡ್ಕೊಂಡು ಬಂದರೆ ಅವರ ಪಕ್ಷ ಮತ್ತು ಸಂಘಟನೆಯ ಧ್ವಜವಾಗುತ್ತದೆ ಹೊರತು ಅದು ಭಗವಧ್ವಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಧ್ವಜ ಇರುವುದು ನಮ್ಮ ಭಗವಂತನ ತಲೆಯ ಮೇಲೆ, ನಮ್ಮ ದೇವಾಲಯದ ಗೋಪುರದ ಮೇಲೆ ಅನ್ನುವಂಥದ್ದನ್ನು ಅವರಿಗೆ ಹೇಳಿ ಕಳಿಸಿ. ಈ ಚುನಾವಣೆಯಲ್ಲಿ ಈ ಕೆಲಸವನ್ನು ಮಾಡಬೇಕು. ಇದನ್ನು ನೀವೆಲ್ಲ ಮಾಡ್ತೀರಿ ಅನ್ನುವ ಮಾತನ್ನು ಹೇಳ್ತಾ ನನಗೆ ಖುಷಿಯಾದದ್ದು, ಇಷ್ಟೊಂದು ಜನ ತಾಯಂದರು ಎಷ್ಟು ಕೃತಾರ್ಥ ಮನಸ್ಸಿನಿಂದ ಕಾಂಗ್ರೆಸ್ನವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನೋ ಪ್ರೀತಿಯಿಂದ ಬಂದು ಇಷ್ಟೊಂದು ಜನ ತಾಯಂದರೆಲ್ಲ ಬಂದು ಕೂತಿದ್ದೀರಲ್ಲ, ನಿಮ್ಮೆಲ್ಲರ ಪಾದಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಕೊಟ್ಟಿದ್ದು ಇದು ನಿಮಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಲ್ಲ, ಇದು ನಿಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆಗೆ ನೀವು ನಿಲ್ಲಬೇಕು ಅನ್ನುವಂಥ ವಿನಮ್ರವಾದ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ತನ್ನ ಅಮೋಘವಾದ ಮಾತುಗಾರಿಕೆಯ ಮೂಲಕ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಅನೇಕ ವಿಚಾರಗಳನ್ನ ಹಂಚಿಕೊಂಡು ಸಂಘಟನಾತ್ಮಕ ಮಾತುಗಳನ್ನ ಆಡಿದಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರರು ಶ್ರೀಯುತ ಸುಧೀರ್ ಕುಮಾರ್ ಮುರಳಿ ಅವರಿಗೆ ಸೇರಿರುವಂತಹ ಸರ್ವರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ವೇದಿಕೆಯಲ್ಲಿ ಅಭ್ಯಾಗತರಾಗಿರುವಂತಹ ಗಣ್ಯರು ಶ್ರೀಯುತ ಸುಧೀರ್ ಕುಮಾರ್ ಮುರಳಿ ಅವರನ್ನ ಗೌರವಾರ್ಪಣೆ ಮಾಡಬೇಕಾಗಿ ಕೋರ್ತಾ ಇದ್ದೇನೆ. ಶ್ರೀಯುತ ಸುಧೀರ್ ಕುಮಾರ್ ಮುರಳಿ ಅವರು ಗೌರವಾರ್ಪಣೆಯ ಪೀಠವನ್ನು ಅಲಂಕರಿಸಬೇಕಾಗಿ ಕೋರ್ತಾ ಇದ್ದೇವೆ. ದೂರದ ಕೊಪ್ಪದಿಂದ ಆಗಮಿಸಿ ಅನೇಕ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷ ಸಂಘಟನೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಹಾಗೂ ರಾಜ್ಯದಲ್ಲಿ ಬಿಜೆಪಿ ನಡೆಸುತ್ತಿರುವಂತಹ ಗೊಂದಲಗಳು ಹಾಗೂ ಆಡಳಿತ ಪಕ್ಷದ ವಿರುದ್ಧ ನಡೆಸುತ್ತಿರುವಂತಹ ಸಂಚುಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಜನರಿಗೆ ಅರಿವಾಗಿಸುವ ನಿಟ್ಟಿನಲ್ಲಿ ತಿಳಿಯಪಡಿಸುವಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರರು, ನ್ಯಾಯವಾದಿಗಳು ಆಗಿರುವಂತಹ ಶ್ರೀಯುತ ಸುಧೀರ್ ಕುಮಾರ್ ಮುರಳಿ ಅವರಿಗೆ ಜೋರಾದ ಕೈ ಚಪ್ಪಾಳೆಯ ಮೂಲಕ ಗೌರವವನ್ನು ಅರ್ಪಿಸಬೇಕಾಗಿ ಕೋರ್ತಾ ಇದ್ದೇನೆ. ಗೌರವವನ್ನು ಸ್ವೀಕರಿಸಿದಂತಹ ಶ್ರೀಯುತ ಸುಧೀರ್ ಕುಮಾರ್ ಮುರಳಿ ತಮಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳ್ತಾ ಮುಂದಕ್ಕೂ ನಿಮ್ಮ ಸಂಘಟನಾತ್ಮಕ ಮಾತು ವಾಕ್ಚಾತುರ್ಯ ಈ ನಾಡಿನ ಸರ್ವರಿಗೂ ಸಿಗಲಿ ಅಂತ ಆಶಿಸ್ತಾ ತಮಗೆ ಮತ್ತೊಮ್ಮೆ ವಂದನೆಗಳನ್ನ ಅರ್ಪಿಸ್ತಾ ಮುಂದಕ್ಕೆ ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಹರೀಶ್ ಕುಮಾರ್, ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೋರ್ತಾ ಇದ್ದೇನೆ. ನಾರಾವಿ, ಕುತ್ಲೂರು, ಕೊಕ್ಕರಡಿ ಮತ್ತು ಅಂಡಿಂಜೆ ಗ್ರಾಮಗಳ ಸುಲ್ಕೇರಿ ಗ್ರಾಮಗಳ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ. ವೇದಿಕೆಯ ಮೇಲೆ ಈಗಾಗಲೇ ಪಕ್ಷದ ಮುಖಂಡರುಗಳು ಮಾತನಾಡಿದ್ದಾರೆ. ಸನ್ಮಾನ್ಯ ಮಾಜಿ ಸಂಸದರು, ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ವಿನಾಯಕ್ ಕುಮಾರ್ ಸೊರಕೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಧಾನ ಭಾಷಣಕಾರರಾಗಿ ಸನ್ಮಾನ್ಯ ನ್ಯಾಯವಾದಿಗಳಾದ ಸುಧೀರ್ ಕುಮಾರ್ ಮುರಳಿ ಅವರು ಅನೇಕ ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸಿ ರಾಜ್ಯ ಸರ್ಕಾರದ ಜನಪರ ಕಾರ್ಯಕ್ರಮಗಳು ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ಕಾರ್ಯಕ್ರಮಗಳ ಬಗ್ಗೆ ತಮಗೆ ತಿಳಿಯಪಡಿಸಿದ್ದಾರೆ. ಹಾಗೆಯೇ ಸನ್ಮಾನ್ಯ ರಕ್ಷಿತ್ ಶಿವರಾಮ್ರವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ತನ್ನ ಕಾಯಕವನ್ನು ಬೆಳ್ತಂಗಡಿ ಕ್ಷೇತ್ರದಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಸತೀಶ್ ಕಾಶಿಪಟ್ನರವರು ಹಾಗೂ ನಾಗೇಶ್ ಗೌಡರು
ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರೂ ಆದ ಜ್ಯೋತಿ ಶಾಲಿಯನ್ರವರು, ಸನ್ಮಾನ್ಯ ಶೇಖರ್ ಕುಲಕರ್ಣಿ, ಮಹಿಳಾ ಅಧ್ಯಕ್ಷೆ ವಂದನಾ ಭಂಡಾರಿ ಅವರು, ಕೃಷಿಕ ಸಮಾಜದ ಅಧ್ಯಕ್ಷರಾದ ಮಹಾವೀರ್ ಜೈನ್ರವರು, ನಾರಾವಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಸ್ನೇಹಿತರಾದ ರವೀಂದ್ರ ಪೂಜಾರಿ ಅವರು, ನಿವೃತ್ತ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯಕುಮಾರ್ ಬಂಗಾರ್ ಅವರು, ದಿವಾಕರ್ ಭಂಡಾರಿ ಅವರು ಎಲ್ಲ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ನಮ್ಮ ಗ್ರಾಮ ಸಮಿತಿ ನಾರಾವಿ ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಎಲ್ಲ ಗ್ರಾಮಗಳ ಅಧ್ಯಕ್ಷ ಪದಾಧಿಕಾರಿಗಳು ವೇದಿಕೆಯ ಮೇಲಿದ್ದಾರೆ. ಇಲ್ಲಿ ಸೇರಿರುವಂಥ ಈ 5 ಗ್ರಾಮಗಳ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಈ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕೂಡ ಇಲ್ಲಿ ಸೇರಿದ್ದಾರೆ. ತಮಗೆಲ್ಲರಿಗೂ ವಂದಿಸಿಕೊಂಡು, ಮಾಧ್ಯಮದ ಸ್ನೇಹಿತರಿಗೂ ವಂದಿಸಿ, ಈಗ ತಾನೇ ಸೊರಕೆ ಅವರು ಹಾಗೂ ನಮ್ಮ ಸುಧೀರ್ ಕುಮಾರ್ ಅವರು ಮಾತನಾಡಿದ್ದಾರೆ. ಬಹುಶಃ ಸುಧೀರ್ ಕುಮಾರ್ ಅವರು ಮಾತನಾಡಿದ ಮೇಲೆ ನಮಗೆ ಬೇರೆ ಏನು ಕೆಲಸ ಇರುವುದಿಲ್ಲ, ಮತ್ತೆ ಸುಲಭವಾಗಿ ಮುಗಿಸ್ಬೋದು. ಎಲ್ಲ ವಿಚಾರಗಳನ್ನು ಕೂಡ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಗ್ಯಾರಂಟಿಗಳ ಬಗ್ಗೆ ಬೆಳಿಗ್ಗೆ ನಾವು ಒಂದು ದೊಡ್ಡ ಸಮಾವೇಶ ಆಗಿತ್ತು ಬೆಳ್ತಂಗಡಿ ಕಿನ್ಯಮ್ಮ ಸಭಾಂಗಣದಲ್ಲಿ. ಸರ್ಕಾರಿ ಕಾರ್ಯಕ್ರಮ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಏನು ನಮ್ಮ ಸರ್ಕಾರ ಅನೇಕ ಗ್ಯಾರಂಟಿಗಳನ್ನು ಹಾಗೂ ಪ್ರಣಾಳಿಕೆಯಲ್ಲಿ ವಿಚಾರಗಳನ್ನು ಮಂಡಿಸಿದ್ರ, ಅದರ ಅನುಷ್ಠಾನವನ್ನು ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ 3 ತಿಂಗಳಲ್ಲಿ ಅದನ್ನು ಅನುಷ್ಠಾನ ಮಾಡಿ, ಒಂದು ಗ್ಯಾರಂಟಿಯನ್ನು ಕಳೆದ ತಿಂಗಳು ಜನವರಿಯಲ್ಲಿ ಅನುಷ್ಠಾನ ಮಾಡಿ, ಇವತ್ತು ನಾವು ನುಡಿದಂತೆ ನಡೆದ ಸರ್ಕಾರ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸಾಬೀತು ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ತಾವು ಕೊಟ್ಟಂತಹ ಪ್ರಣಾಳಿಕೆಯ 165 ಭರವಸೆಗಳಲ್ಲಿ 159 ಈಡೇರಿಸಿ ನುಡಿದಂತೆ ನಡೆದ ಸರ್ಕಾರ ಅಂತ ಹೆಸರನ್ನು ಗಳಿಸಿದವರು. ಇವತ್ತು ಮತ್ತೆ ನಾನು ಆ ಒಂದು ಹೆಸರು ಜನರು ನಮಗೆ ಏನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು, ಮತ್ತು ಜನರ ಮೇಲೆ ನಾವು ಕೊಟ್ಟಂಥ ಮಾತು ಮತ್ತು ಬದ್ಧತೆ, ಸರ್ಕಾರಕ್ಕೆ ಆ ಬದ್ಧತೆ ಇರೋದ್ರಿಂದ ಆ ಒಂದು ಗ್ಯಾರಂಟಿಗಳನ್ನು ಅವರು ಇವತ್ತು ಜನರ ಮುಂದೆ ಕೊಟ್ಟು ಅನುಷ್ಠಾನ ಮಾಡಿ ಜನರ ಕೈಗೆ ಸಿಗುವಂಥ ಒಂದು ಕಾರ್ಯಕ್ರಮದಲ್ಲಿ ಹಾಕಿಕೊಂಡಿದ್ದಾರೆ. ಬಹುಶಃ ಎಲ್ಲ ಕಾರ್ಯಕ್ರಮಗಳು ಕೂಡ ಮಹಿಳೆಯರಿಗೆ ಹೆಚ್ಚಿನ ಕಾರ್ಯಕ್ರಮಗಳು, ಗೃಹ ಜ್ಯೋತಿ ಮಹಿಳೆಯರಿಗೆ, ಗೃಹ ಲಕ್ಷ್ಮಿ ಮಹಿಳೆಯರಿಗೆ, ಶಕ್ತಿ ಕಾರ್ಯಕ್ರಮ ಎಲ್ಲ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಸ್ವಲ್ಪ ಪುರುಷರಿಗೆ ಸ್ವಲ್ಪ ಬೇಜಾರು, ಎಲ್ಲ ಮಹಿಳೆಯರಿಗೆ ಕೊಟ್ಟಿದ್ದೀರಿ ಅಂತ. ಏನಿಲ್ಲ, ಯುವಕರಿಗೆ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಪದವೀಧರ ಯುವಕರಿಗೆ ಕೊಟ್ಟಿದ್ದಾರೆ. ಇಲ್ಲದಿದ್ದರೆ ನೀವು ಮನೆ ಯಜಮಾನ ಅವರಿಗೆ ಖರ್ಚು ಕೊಡಬೇಕಿತ್ತು. ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ, ನಿಮ್ಮ ಮನೆ ಯಜಮಾನ ಕಟ್ಟಬೇಕಾಗಿತ್ತು. ನಿಮಗೂ ಕೂಡ ಕಾರ್ಯಕ್ರಮ ಸಿಕ್ಕಿದೆ. ಆದ್ದರಿಂದ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಏನು ಗಾಂಧೀಜಿಯವರು ಹೇಳಿದರು, ನಮ್ಮ ಅಂಬೇಡ್ಕರ್ ಅವರು ಹೇಳಿದರು, ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ನಮ್ಮ ಸರ್ಕಾರ ಇವತ್ತು ಕಟಿಬದ್ಧವಾಗಿ ಅದನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಬಂಧುಗಳೇ, ಇವತ್ತು ಜನರಲ್ಲಿ ಒಂದು ಮಾತಿದೆ. ಸುಧೀರ್ ಕುಮಾರ್ ಅವರು ಹೇಳಿದರು, ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿತ್ತು ಅನ್ನುವಂಥ ವಿಚಾರಗಳನ್ನು ಅವರು ಹೇಳಿದರು. ಇವತ್ತು ಪ್ರಚಲಿತದಲ್ಲಿರುವಂಥದ್ದು ಅದೇ. ಜನರು 5 ವರ್ಷ ಯಾವುದೇ ಸರ್ಕಾರ ಇರಲಿ, ಅವರಿಗೆ ಕೆಲಸ ಆಗಬೇಕಾದ್ರೆ ಕಾಂಗ್ರೆಸ್ ಜನಪ್ರತಿನಿಧಿಗಳು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರು ಬೇಕು. ತಾಲೂಕು ಆಫೀಸ್ನಲ್ಲಿ ಕೆಲಸ ಆಗಬೇಕು, ಕಾಂಗ್ರೆಸ್ ಕಾರ್ಯಕರ್ತರು ಬೇಕು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬೇಕು, ಕಾಂಗ್ರೆಸ್ ಪಕ್ಷದ ನಾಯಕರು ಬೇಕು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಬೇಕು. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕು, ಕಾಂಗ್ರೆಸ್ನವರು ಬೇಕು. PWD ಅಥವಾ ಇನ್ನಿತರ ಯಾವುದೇ ಕಚೇರಿಗಳಲ್ಲಿ ಕೆಲಸ ಆಗಬೇಕಾದ್ರೆ ಕಾಂಗ್ರೆಸ್ನವರು ಬೇಕು. ಕೋರ್ಟಿಗೆ ಜಾಮೀನು ಕೊಡಿಸಬೇಕಾದ್ರೆ ಕಾಂಗ್ರೆಸ್ನವರು ಬೇಕು. ರಾತ್ರಿ ಏನಾದರೂ ಅವಘಡ ಆದರೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಬೇಕಾದ್ರೆ ಕಾಂಗ್ರೆಸ್ ನಾಯಕರಿಗೆ ಫೋನ್ ಮಾಡಬೇಕು. ಆದರೆ ಓಟು ಕೊಡುವಾಗ ಮಾತ್ರ ಅವು ಈ ಸರ್ತಿ BJPಗೆ ದಯೆ, ಅವು ಇಂಕಲ್ನ ದೇವ್, ಅವು ಹಿಂದುಲೆನ ಪಾರ್ಟಿ, ಅವು ಹಿಂದುಲೆನ ಪಾರ್ಟಿ ಇಂಕಲು ಅವು BJPದಾಗಲಿ ಹಿಂದುಲೆಗೆ ಎಡ್ಡೆ ಮಲ್ಪೇರಿಗೆ ಅಂಚದೆ ಇಂಕಲು ಈ ಸರ್ತಿ ಓಟು ಮಾತ್ರ BJPಗೆ. ಕೆಲಸ ಕಾಂಗ್ರೆಸ್ನಲ್ಲಿ, ಓಟು BJPಗೆ. ಬಹುಶಃ ಜನರಿಗೆ ಇದು ಅರ್ಥ ಆಗುವಂಥ ಕಾಲ ಇವತ್ತು ಬರ್ತಾ ಇದೆ. ಬಹುಶಃ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಅರ್ಥ ಆಗಿದೆ. ಬರುವ ಲೋಕಸಭಾ ಚುನಾವಣೆಯಲ್ಲಿ ಅಂತೂ ಖಂಡಿತ ಇದನ್ನು ಅರ್ಥೈಸಿಕೊಂಡು ಜನರು ಸರಿಯಾದ ರೀತಿಯಲ್ಲಿ ತಮ್ಮ ಮತವನ್ನು ಚಲಾಯಿಸ್ತಾರೆ ಅನ್ನುವಂಥ ಒಂದು ನಮ್ಮ ಭಾವನೆ ನಮ್ಮದು. ಆದರೆ ಅದನ್ನು ಉಳಿಸಿಕೊಳ್ಳುವಂಥ ಧರ್ಮ ಕೂಡ ನಿಮ್ಮದು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವಂಥದ್ದು.
ಇಂದಿರಾ ಗಾಂಧಿಯವರ ವಿಚಾರವನ್ನು ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದರು. ಒಂದು ವಿಶೇಷ ಅಂದರೆ ಇಂದಿರಾ ಗಾಂಧಿ ಅವರು ತಂದಂತಹ ದೇವರಾಜ ಅರಸರು ತಂದಂತಹ ಈ ನಮ್ಮ ಭೂ ಸುಧಾರಣೆ ಕಾನೂನು ಏನಿದೆ, ಎಲ್ಲ ನಮ್ಮ ಜನರು, ವಿಶೇಷವಾಗಿ ನಮ್ಮ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಹೆಚ್ಚಿನ ಫಲಾನುಭವಿಗಳು ಈ ನಮ್ಮ ಜಿಲ್ಲೆಯವರು. ಇದರಿಂದ ಭೂ ಮಸೂದೆಯಿಂದ ಜಮೀನನ್ನು ಪಡೆದವರು ಎಕರೆಗಟ್ಟಲೆ ಕೊಟ್ಟಿದ್ದೇವೆ ಅಂತ ಅನ್ನುವಂಥ ವಿಚಾರವನ್ನು ಹೇಳಿದರು. ಭೂ ಮಸೂದೆಯಲ್ಲಿ ಜಾಗ ಕೊಟ್ಟಂತಹ ಜನರು ಇವತ್ತು ಯಾವ ರೀತಿ ಇದ್ದಾರೆ ಅನ್ನುವಂಥ ವಿಚಾರವನ್ನು ನಾವು ನೋಡಿದರೆ, ಇವತ್ತಿಗೆ ಮಾರ್ಚ್ 1ನೇ ತಾರೀಕು 1974, ಇವತ್ತು 2024, ಬರ್ತಿ 50 ವರ್ಷ ಆಯಿತು ಈ ಕಾನೂನು ಬಂದು. ಭೂ ಮಸೂದೆ ಕಾನೂನು ಬಂದು 50 ವರ್ಷ ಆಯಿತು. 50 ವರ್ಷದಿಂದ ಅನೇಕ ಜನ ಈ ಭೂ ನ್ಯಾಯ ಮಂಡಳಿಗಳಲ್ಲಿ ನಮ್ಮ ಜನರು ಅನೇಕ ಅದು 50 ಸೆಂಟ್ಸಿಂದ ಸಾಮಾನ್ಯ 20-25 ಎಕರೆ ಪಡ್ಕೊಂಡವರು ಇದ್ದಾರೆ. ಇಷ್ಟು ಜಮೀನನ್ನು ಪಡ್ಕೊಂಡವರು ಸಾಮಾನ್ಯ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ಅನೇಕ ಸುಮಾರು 30-35 ಸಾವಿರ ಕುಟುಂಬಗಳಿಗೆ 81ನೇ ಇಸ್ವಿಯಲ್ಲಿ 3 ಟ್ರಿಬ್ಯುನಲ್ಗಳನ್ನು ಮಾಡಿ ಹಂಚಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಯಾಕೆ ಜನರು ನಮಗೆ ಮತ ಕೊಡ್ತಾ ಇಲ್ಲ ಅಂದರೆ, ಜನರಿಗೆ ಭಾವನೆಗಳು, ಜನರು ಭಾವನೆಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಬಿಟ್ಟು ನಮ್ಮ ಭದ್ರತೆ ಏನಿದೆ, ನಮ್ಮ ಏನು ಕುಟುಂಬ ನಿರ್ವಹಣೆ ಏನು, ನಮ್ಮ ಹೊಟ್ಟೆಗೆ ಏನು, ನಮಗೆ ಬದುಕು ಕಟ್ಟಿಕೊಟ್ಟವರು ಯಾರು ಅನ್ನುವ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಬದುಕು ಕಟ್ಟಿಕೊಡಲಿಕ್ಕೆ, ಕಾರ್ಯಕ್ರಮಗಳನ್ನು ಹಾಕಲಿಕ್ಕೆ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕಾಂಗ್ರೆಸ್ನವರು ಬಂದರೆ ಮಾಡ್ತಾರೆ, ಉಳಿದ ನಮ್ಮ ಕೆಲಸವನ್ನು ಅವರು ಮಾಡ್ತಾರೆ. ಆದರೆ ಭಾವನೆಗಳಿಗೆ ಇವರು ಬೆಲೆ ಕೊಡ್ತಾರೆ. ನೋಡಿ, ನಾವು ಹಿಂದೂಗಳು, ನಮ್ಮ ಹಿಂದೂ ಧರ್ಮಕ್ಕೆ ತೊಂದರೆ ಆಗ್ತಾ ಇದೆ, ಆ ಹಿಂದೂ ಧರ್ಮಕ್ಕೆ ತೊಂದರೆ ಆಗುವಾಗ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನುವಂಥ ಭಾವನೆಗಳನ್ನು ಕೆರಳಿಸಿ ಇವತ್ತು ಅದರಿಂದ ಮುಖಾಂತರ ಮತವನ್ನು ಪಡೆಯುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಆದರೆ ಭಾವನೆಗಳಿಗಿಂತ ಬದುಕು ದೊಡ್ಡದು. ಈ ಬದುಕನ್ನು ಕಟ್ಟುವಂಥ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಈ 5 ಗ್ಯಾರಂಟಿಗಳ ಮುಖಾಂತರ ಮಾಡ್ತಾ ಇದೆ ಅನ್ನೋದನ್ನು ತಾವು ನೆನಪಿಟ್ಕೊಳ್ಬೇಕಾದಂಥದ್ದು. ಇವತ್ತು ನಿಮ್ಮ ಬದುಕು ಭದ್ರತೆ, ನಿಮ್ಮ ಮಕ್ಕಳ ಭದ್ರತೆ ಎಲ್ಲವನ್ನು ಕೂಡ ಇವತ್ತು ಮಾಡಿಕೊಟ್ಟಿದ್ರೆ ಈ ಪಂಚ ಗ್ಯಾರಂಟಿಗಳು. ನಿಮ್ಗೆ ಗೊತ್ತಿದೆ ಪಂಚ ಗ್ಯಾರಂಟಿಗಳು ಯಾಕೆ ಬಂತು ಅಂತೇಳಿ. ಈ ಪಂಚ ಗ್ಯಾರಂಟಿಗಳು ಬರಲಿಕ್ಕೆ ಕಾರಣ ಏನಂದರೆ, ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂದು ದೊಡ್ಡ ಪಾದಯಾತ್ರೆಯನ್ನು ಮಾಡಿದರು, 3000 ಕಿಲೋಮೀಟರ್. ಸ್ವಾತಂತ್ರ್ಯ ಬಂದ ನಂತರ ಇಷ್ಟೊಂದು ದೊಡ್ಡ ಪಾದಯಾತ್ರೆಯನ್ನು ಮಾಡಿದವರು ಸ್ವಾತಂತ್ರ್ಯ ನಂತರ ಯಾರೂ ಇಲ್ಲ. 3000 ಕಿಲೋಮೀಟರ್ನಷ್ಟು ಕಾಶ್ಮೀರ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ. ಈ ಸಂದರ್ಭ ಅವರು ಪ್ರತಿ ಜನರನ್ನಲ್ಲಿ ಭೇಟಿ ಮಾಡಿದಂಥ ಸಂದರ್ಭ, ಮಕ್ಕಳು, ರೈತರು, ಕೃಷಿ ಕೂಲಿ ಕಾರ್ಮಿಕರು, ಉದ್ಯಮಿಗಳು, ಅಂಗನವಾಡಿ ಅಥವಾ ನಮ್ಮ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಇವರೆಲ್ಲ ಕೃಷಿಕರು, ಇವರ ಬಗ್ಗೆ ಚರ್ಚಿಸಿ ಅವರ ದುಃಖ ದುಮ್ಮಾನಗಳನ್ನು ಆಲಿಸಿ ಅದನ್ನು ಕ್ರೋಢೀಕರಿಸಿಕೊಂಡು ಅವರು ಈ ಚುನಾವಣೆಯ ಸಂದರ್ಭ ರಾಜ್ಯದ ಕಾಂಗ್ರೆಸ್ನ ನಾಯಕರನ್ನು ಕರೆಸಿ ಅಲ್ಲಿ ಚರ್ಚೆ ಮಾಡಿ ಈ ಕಾರ್ಯಕ್ರಮಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೆ ನಾವು ಇದನ್ನು ಅನುಷ್ಠಾನ ಮಾಡಬೇಕು, ಇದರಿಂದ ಜನರ ಕಷ್ಟ ಪರಿಹಾರ ಆಗ್ತದೆ, ಆ ಪರಿಹಾರ ಮಾಡುವ ಜವಾಬ್ದಾರಿ ನಮ್ಮದು ಅನ್ನುವಂಥದ್ದನ್ನು ಹೇಳಿ ಈ 5 ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಕಾರಣೀಭೂತರಾದವರು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಅನ್ನುವಂಥ ವಿಚಾರ ನಮಗೆ ಇವತ್ತು ತಿಳಿಬೇಕು. ಬಹುಶಃ ಇವತ್ತು ಅನೇಕ ಸುಳ್ಳುಗಳನ್ನು ಹೇಳಿ ಮರಳಿಯವರು ಹೇಳಿದರು ಸರ್ಕಾರ ತಂದುಕೊಟ್ರು ಅಂತ. ಈ 5 ಗ್ಯಾರಂಟಿಗಳನ್ನು ಬರುವಾಗ ಕೂಡ ಹೇಳಿದರು ರಾಜ್ಯ ದಿವಾಳಿ ಆಗ್ತದೆ, ಕರ್ನಾಟಕವನ್ನು ದಿವಾಳಿ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳಿಂದ ದಿವಾಳಿ ಆಗ್ತದೆ ಅಂತ ಹೇಳಿದವರು ಇವತ್ತು ನಮ್ಮದು ಒಂದು ಗ್ಯಾರಂಟಿ ಇದೆ, ನಮ್ಮದು ಒಂದು ಗ್ಯಾರಂಟಿ ಇದೆ ಅಂತೇಳಿ ಒಂದೊಂದೇ ಗ್ಯಾರಂಟಿಯನ್ನು ಬಿಡ್ತಾ ಇದ್ದಾರೆ. ಬಹುಶಃ ಗ್ಯಾರಂಟಿಯ ಪ್ರಭಾವ ಏನು ಅಂತ ಅವರಿಗೆ ಎಲ್ಲವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದ್ದನ್ನು ಸುರುವಿಗೆ ಅವರು ದೂರ್ತಾರೆ. ಆಧಾರ್ ಕಾರ್ಡನ್ನು ಇದು 40,000 ಕೋಟಿ ಸರ್ಕಾರಕ್ಕೆ ನಷ್ಟ ಮಾಡಿದರು ಅಂತ ಹೇಳಿದರು. ಈಗ ಆಧಾರ್ ಇಲ್ಲದೆ ಯಾವ ಆಧಾರವೂ ಇಲ್ಲ. ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ ಸರ್ಕಾರ ಮಾಡಿದ ಹೆಸರನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಮರಳಿಯವರು ಹೇಳಿದರು ಹೆಸರು ಬದಲಾವಣೆ ಮಾಡೋದು ಮಾತ್ರ, ಕಾರ್ಯಕ್ರಮ ಎಲ್ಲ ಹಿಂದೆ ಇತ್ತು, ಅದಕ್ಕೆ ಒಂದು ಹೆಸರಿತ್ತು, ಆ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಸರ್ಕಾರ ದಿವಾಳಿ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ದಿವಾಳಿ ಆಗ್ತದೆ? ಸರ್ಕಾರ ಖಂಡಿತ ದಿವಾಳಿ ಆಗೋದಿಲ್ಲ. ಸರ್ಕಾರ ನಾವು ಕೊಟ್ಟಂಥ ಜನರಿಗೆ ಕೊಟ್ಟಂಥ ದುಡ್ಡು ಅದು ಸಮಾಜದಲ್ಲಿ ಓಡಾಡ್ತದೆ.
ದುಡ್ಡು ಕಬಾಟ್ನಲ್ಲಿಟ್ಟರೆ ಸರ್ಕಾರಕ್ಕೆ ಅಥವಾ ಜನರಿಗೆ ಯಾರಿಗೂ ಪ್ರಯೋಜನ ಇಲ್ಲ. ಇದರಿಂದ ಸರ್ಕಾರಕ್ಕೆ ನಷ್ಟ ಆಗ್ತದೆ. ಜನರ ಬಳಿ ಬಡವರ ಕೈಯಲ್ಲಿ ಹಣ ಬಂದರೆ ಅದನ್ನು ಅವರು ಖರ್ಚು ಮಾಡ್ತಾರೆ. ಖರ್ಚು ಮಾಡುವಾಗ ಹಣ ಚಲಾವಣೆ ಆಗ್ತದೆ. 1 ರೂಪಾಯಿ 10 ಸಲ ಚಲಾವಣೆ ಆದರೆ ಅದಕ್ಕೆ ಈಗಿನ GST ರೇಟ್ 18%. 10 ಸಲ ಚಲಾವಣೆ ಆದರೆ 1 ರೂಪಾಯಿ 80 ಪೈಸೆ ಆಗ್ತದೆ. ಅಷ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತದೆ. ಅದೇ ರೀತಿ ಚಲಾವಣೆ ಆಗೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೂಡ ದುಡ್ಡು ಬರ್ತದೆ. ಮತ್ತೆ ಈ ದುಡ್ಡನ್ನು ಸರ್ಕಾರ ಜನರಿಗೆ ಕೊಡಲಿಕ್ಕೆ ಅವಕಾಶ ಆಗ್ತದೆ. ನಾನು ಹೇಳಿದಾಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥದ್ದು ಸರ್ಕಾರದ ದುಡ್ಡು, ಜನರ ತೆರಿಗೆಯ ದುಡ್ಡು, ಎಲ್ರಿಗೂ ಪಾಲು ಸಿಗಬೇಕು. ಅದು ಶ್ರೀಮಂತರಿಗೆ ಮಾತ್ರ ಸಿಗುವುದಲ್ಲ, ಬಡವರಿಗೂ ಅದರ ಪಾಲು ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರ ಈ ಕಾರ್ಯಕ್ರಮಗಳನ್ನು ಇವತ್ತು ತಂದಿದೆ. ಇದೆಲ್ಲ ಸುಳ್ಳು ಅಂತ ಹೇಳಿದರು. ಇದೆಲ್ಲ ಸುಳ್ಳು. ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಅದೇ ಗಲಾಟೆ. ಆಯವ್ಯಯ ಬಂದಾಗ ಎಲ್ಲ ಸುಳ್ಳು ಅಂತ ಹೇಳಿದರು. ಯಾವುದು ಸುಳ್ಳಿಲ್ಲ. ಸುಳ್ಳಿರೋದು ಯಾವುದು ಅಂತ ಹೇಳಿದರೆ, ಮರುಳಿಯವರು ಹೇಳಿದ 15 ಲಕ್ಷ, ಜನ್ಧನ್ಗೆ ಬರುವಂಥ 5,000, 2 ಕೋಟಿ ಜನರಿಗೆ ಉದ್ಯೋಗ, ಇದಾದರೆ ಸುಳ್ಳು. ನಾವು ಮಾಡಿದ್ದು ಯಾವುದೂ ಸುಳ್ಳಲ್ಲ, ಯಾಕೆಂದರೆ ನಾವು ಅನುಷ್ಠಾನ ಮಾಡಿದ್ದೇವೆ. ಇದರಿಂದ ನನಗೆ ಒಂದು ಕತೆ ನೆನಪು ಬರ್ತದೆ. ಒಬ್ಬ ಯಜಮಾನ ಸಾಯುವ ಪರಿಸ್ಥಿತಿಯಲ್ಲಿದ್ದ. ಸಾಯುವ ಪರಿಸ್ಥಿತಿಯಲ್ಲಿರುವಾಗ 3 ಮಕ್ಕಳು ಅವನಿಗೆ. ಬರೀ ಬಡವ, ಏನಿಲ್ಲ ಮನೆಯಲ್ಲಿ. 3 ಮಕ್ಕಳನ್ನು ಕರೆದು, ಮಕ್ಕಳೇ, ನನ್ನ ಕೊನೆ ಕಾಲ ಬರ್ತಾ ಇದೆ, ನಾನು ಹೋಗ್ತಾ ಇದ್ದೇನೆ. ನಿಮಗೆ 3 ಜನರಿಗೆ ನನ್ನ ಅಕೌಂಟಲ್ಲಿ 15 ಲಕ್ಷ ರೂಪಾಯಿ ಇದೆ. ಒಬ್ಬೊಬ್ಬರಿಗೆ 5 ಲಕ್ಷ ರೂಪಾಯಿ ನಿಮಗೆ ಪಾಲು ಮಾಡಿ ಇಟ್ಟಿದ್ದೇನೆ ಅಂತೇಳಿ. ತಾಯಿಗೆ ಶಾಕ್ ಆಯಿತು. ಏನು 15 ಲಕ್ಷ ಬಿಟ್ಟು 15 ರೂಪಾಯಿ ನಮ್ಮ ಹತ್ರ ಇಲ್ಲ, ಇವನು 15 ಲಕ್ಷವನ್ನು 3 ಜನರಿಗೆ 5 ಲಕ್ಷ ಎಲ್ಲಿಂದ ಕೊಡ್ತಾನೆ ಅಂತೆ. ಸಾಯುವ ಕಾಲದಲ್ಲಿ ಹೇಳಿದಾನಂತೆ, ನಮ್ಮ ಮೋದಿಯವರು ಹೇಳಿದ್ದಾರೆ 15 ಲಕ್ಷ ರೂಪಾಯಿ ಅಕೌಂಟಿಗೆ ಬರ್ತದೆ, ಅದು ಬಂದಾಗ ನೀವು 3 ಜನ 5 ಲಕ್ಷ ಹಂಚಿಕೊಳ್ಳಿ. ಆ ರೀತಿ ಇವ್ರದ್ದು ಸುಳ್ಳು. ಆ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ. ಭಾವನೆಗಳು ಮತ್ತು ಈ ಸುಳ್ಳುಗಳು, ಇದರ ಮಧ್ಯೆಯೇ ನಾವು ಬದುಕುವಂಥ ಒಂದು ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಸರ್ಕಾರ ಬಡವರಿಗೆ ಹಣ ಕೊಟ್ಟರೆ ದಿವಾಳಿ ಆಗ್ತದೆ ಅನ್ನುವರು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಶ್ರೀಮಂತರ ದುಡ್ಡನ್ನು ಬ್ಯಾಂಕಿನಲ್ಲಿ ಮನ್ನಾ ಮಾಡಿದ್ದಾರೆ. ಈ ಸಾಲ ಮನ್ನಾ ಸಾವಿರಾರು ಕೋಟಿ ರೂಪಾಯಿ, ಅನೇಕ ಜನವನ್ನು ನೋಡಿದ್ದೀರಿ. ಮೋದಿ ಅಂತೆ, ಚೋಕ್ಸಿ ಅಂತೆ, ಮತ್ತು ಯಾರ ಮಲ್ಯ 10,000, 50,000, 1 ಲಕ್ಷ ಕೋಟಿ ಬ್ಯಾಂಕಿನಿಂದ ಸಾಲ ಪಡೆದು ಅವರು ವಿದೇಶಕ್ಕೆ ಹಾರಿ ಹೋಗಿದ್ದಾರೆ. ದೇಶಕ್ಕೆ ಬರುವುದಿಲ್ಲ. ಬ್ಯಾಂಕಿನವರಿಗೆ ನಷ್ಟ ಆಗಿದೆ. ಇದರಿಂದಾಗಿ ದೇಶ ದಿವಾಳಿ ಆಗ್ತದೆ ಹೊರತು ಬಡವರಿಗೆ ಕೊಟ್ಟ ದುಡ್ಡಿಂದ ದೇಶ ದಿವಾಳಿ ಆಗುವುದಿಲ್ಲ. ಜನಾರ್ದನ ಪೂಜಾರಿ, ನಮ್ಮ ಹಿರಿಯ ನಾಯಕರು, ನಿಮಗೆಲ್ಲ ಗೊತ್ತಿದೆ, ನಮ್ಮ ಜಿಲ್ಲೆಯವರೇ. ಅನೇಕ ಸಲ ಇಲ್ಲಿ ಓಟ್ನಲ್ಲಿ ನಾವು ಸೋಲಿಸಿದ್ದೇವೆ, ಅದಾದರೂ ನೆನಪಿದೆ ನಿಮಗೆ. ಅವರು ಬ್ಯಾಂಕಿನ ಮಂತ್ರಿ ಆಗಿದ್ದರು. ಸಾಲ ಮೇಳವನ್ನು ಮಾಡಿದರು. ಇಲ್ಲಿ ಕೂಡ ಮಾಡಿದ್ದಾರೆ ಸಾಲ ಮೇಳ ಮಾಡುವಾಗ ಈ ಬಡವರಿಗೆ 4% ಬಡ್ಡಿಯಲ್ಲಿ ಸಾಲ ಕೊಡ್ತಾಯಿದ್ರು. ಡಿಫರೆನ್ಷಿಯಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ DRIಯಲ್ಲಿ 4%ನಲ್ಲಿ ಇಂಟ್ರೆಸ್ಟ್. ಅದೇ BJP ಅವರು ಬೊಬ್ಬೆ ಹೊಡೆದ್ರು. ಆಗ ಜನಾರ್ದನ ಪೂಜಾರಿ ಬ್ಯಾಂಕ್ ಮುಳುಗಿಸ್ತಾನೆ, ದೇಶ ಮುಳುಗ್ತದೆ, ದುಡ್ಡು ಖಾಲಿ ಆಗ್ತದೆ. ಏನೂ ಆಗಲಿಲ್ಲ. ಅದಕ್ಕೆ ಆ ಬಡವರು 90% ದುಡ್ಡನ್ನು ವಾಪಸ್ ಕಟ್ಟಿದ್ದಾರೆ. 90% ಸಾಲವನ್ನು ವಾಪಸ್ ಕಟ್ಟಿದ್ದಾರೆ. ಯಾವ ಬ್ಯಾಂಕು ಆ ಸಂದರ್ಭದಲ್ಲಿ ಮುಳುಗಲಿಲ್ಲ. ಬ್ಯಾಂಕ್ ಮುಳುಗಿದ್ದು ಸನ್ಮಾನ್ಯ ಮೋದಿಯವರ ಕಾಲದಲ್ಲಿ ಇದ್ದ ಈ ನಷ್ಟದ ಬ್ಯಾಂಕಿನ, ಅವರದ ಬ್ಯಾಂಕ್ ಆಫ್ ಬರೋಡಾ ಅನ್ನುವಂಥ ಬ್ಯಾಂಕು ನಷ್ಟದಲ್ಲಿರುವಂಥ ಬ್ಯಾಂಕು. ಅದು ಗುಜರಾತಿನ ಬ್ಯಾಂಕು. ಮೋದಿಯವರು ಗುಜರಾತಿನವರು. ಆ ಗುಜರಾತಿನ ಬ್ಯಾಂಕನ್ನು ಎಲ್ಲ ವಜ್ರದ ವ್ಯಾಪಾರಿಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಕೊಟ್ಟು ಅವರು ಮುಳುಗಿಸಿದ್ರಿಂದ ಈ ವಿಜಯ ಬ್ಯಾಂಕ್ ಲಾಭದಲ್ಲಿತ್ತು, ಕಾರ್ಪೊರೇಷನ್ ಬ್ಯಾಂಕ್ ಲಾಭದಲ್ಲಿತ್ತು, ಸಿಂಡಿಕೇಟ್ ಬ್ಯಾಂಕ್ ಲಾಭದಲ್ಲಿತ್ತು. ಇದನ್ನೆಲ್ಲ ಕೊಂಡೋಗಿ ಆ ಬ್ಯಾಂಕ್ ಆಫ್ ಬರೋಡಾದ ಕತೆ ಹೇಳಿದರು. ಬನ್ನಿ ಅಂತ ಮುರಳಿಯವರು ಹೇಳಿದರು. ಈ ಎಲ್ಲ ಬ್ಯಾಂಕ್ಗಳನ್ನು ಹೋಗಿ ಬರೋಡಾ ಬ್ಯಾಂಕಿನೊಂದಿಗೆ ಮರ್ಜ್ ಮಾಡಿ ಅದಕ್ಕೆ ಅದನ್ನು ಲಾಭ ತೋರಿಸುವಂಥ ವ್ಯವಸ್ಥೆ. ಎಲ್ಲಿ ಯಾವ ಬ್ಯಾಂಕ್ ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವುದೂ ಮುಳುಗಲಿಲ್ಲ. ದೇಶ ಆರ್ಥಿಕ ಕುಸಿತವನ್ನು, ಇಡೀ ಪ್ರಪಂಚ ಆರ್ಥಿಕ ಕುಸಿತವನ್ನು ಕಂಡಂಥ ಸಂದರ್ಭ ಭಾರತ ದೇಶದ ಬ್ಯಾಂಕ್ಗಳು ಮಾತ್ರ ಸುಭದ್ರವಾಗಿದ್ದದ್ದು. ಆಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು ಮನಮೋಹನ್ ಸಿಂಗ್ ದೊಡ್ಡ ಒಬ್ಬ ಆರ್ಥಿಕ ತಜ್ಞ. ಆ ಆರ್ಥಿಕ ತಜ್ಞನ ಆರ್ಥಿಕತೆಯಿಂದಾಗಿ ಇವತ್ತು ಈ ದೇಶ ಯಾವುದೇ ಒಂದು ಆರ್ಥಿಕ ಕುಸಿತದ ಸಂದರ್ಭದಲ್ಲಿ ಕೂಡ
ಬ್ಯಾಂಕನ್ನು, ಈ ದೇಶದ ಆರ್ಥಿಕತೆಯನ್ನು ಸದೃಢವಾಗಿ ಬೆಳೆಸಿದವರು UPA ಸರ್ಕಾರ, ಸನ್ಮಾನ್ಯ ಮನಮೋಹನ್ ಸಿಂಗ್ರವರು. ಆಮೇಲೆ ಪ್ರಧಾನಿ ಆದರು. ಪ್ರಧಾನಿಯಾಗಿ ದೇಶಕ್ಕೆ ಅನೇಕ ಕಾರ್ಯಕ್ರಮ, ಆಹಾರ ಭದ್ರತೆ, ಇವತ್ತು ನಾವೆಲ್ಲ ಅಕ್ಕಿ ಕೊಡಬೇಕಾದ್ರೆ ಆಹಾರ ಭದ್ರತೆ ಅವರ ಕಾನೂನು ಕಾಯ್ದೆ ತಂದದಿಂದ ಆಗಿದೆ. RTI ಕಾನೂನು, ಮಕ್ಕಳಿಗೆ ವಿದ್ಯಾಭ್ಯಾಸ, ಸರ್ವ ಶಿಕ್ಷಣ ಅಭಿಯಾನ, ಇದನ್ನೆಲ್ಲ ತಂದು ಸುಭದ್ರತೆಯನ್ನು ಆ ಸಂದರ್ಭ ಕೊಟ್ಟದನ್ನು ಇಡೀ 10 ವರ್ಷದ ನಮ್ಮ ಈ ಮೋದಿಯ ಆಡಳಿತದಲ್ಲಿ ಭಾರತ 25 ವರ್ಷ ನಾವು ಹಿಂದೆ ಹೋಗಿದ್ದೇವೆ. ದೇಶದ ಪ್ರಗತಿ 25 ವರ್ಷ ಹಿಂದೆ ಹೋಗಿದೆ. ಆದ್ದರಿಂದ ಈ ದೇಶಕ್ಕೆ ಇವರು ಮಾಡಿದ ಉಪಕಾರ ಏನಂದರೆ ಇದೇ. ಇವತ್ತು GST ತಂದು ಬಡವರಿಗೆ ಕೂಡ ಟ್ಯಾಕ್ಸ್ ಹಾಕಿದ್ದು, ಶ್ರೀಮಂತರ ಟ್ಯಾಕ್ಸನ್ನು ಕಮ್ಮಿ ಮಾಡಿದ್ದು. 2 ಲಕ್ಷ ಕೋಟಿ ರೂಪಾಯಿ ಶ್ರೀಮಂತರ ಟ್ಯಾಕ್ಸನ್ನು ಈ ದೇಶದಲ್ಲಿ ಕಮ್ಮಿ ಮಾಡಿದ್ದಾರೆ. 2 ಲಕ್ಷ ಕೋಟಿ ವರ್ಷಕ್ಕೆ ಶ್ರೀಮಂತರ ಟ್ಯಾಕ್ಸ್ ಕಮ್ಮಿ ಆಗಿದೆ. ಆ ಟ್ಯಾಕ್ಸ್ ಕಮ್ಮಿಯಾದ ಟ್ಯಾಕ್ಸನ್ನು ಭರಿಸಲಿಕ್ಕೆ ಈ ದೇಶದ ಬಡವರ ಮೇಲೆ GSTಯನ್ನು ಹಾಕಿ 18%ರಿಂದ 28% GST ಹಾಕಿ, ಬೆಳಿಗ್ಗೆ ಎದ್ದು ಕಾಫಿ ಕುಡಿದ್ರೆ ಅದಕ್ಕೂ ನಾವು GST ಕಟ್ಟಬೇಕು, ಇಡ್ಲಿ ತಿಂದರೆ GST ಕಟ್ಟಬೇಕು. ಯಾವುದೇ ಸಾಮಾನು ತಗೊಳ್ಳಿ, GST ಇಲ್ಲದ ಸಾಮಾನು ಈಗ ಇಲ್ಲ. ಪ್ರತಿಯೊಬ್ಬರು GST. ಶ್ರೀಮಂತರು 7-10% ಇರುವಂಥ ಶ್ರೀಮಂತರು ಕಟ್ಟುವ ಟ್ಯಾಕ್ಸ್ಗಿಂತ ಈ ಬಡವರು ಕಟ್ಟುವ ಟ್ಯಾಕ್ಸ್ ಜಾಸ್ತಿ. ಅವರಿಗೆ ಟ್ಯಾಕ್ಸನ್ನು ಕಡಿಮೆ ಮಾಡಿ, ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡಿ, ಇವತ್ತು ಎಲ್ಲ ಈ ದೇಶದ ಬಡವರನ್ನು ಮತ್ತಷ್ಟು ಬಡವರನ್ನಾಗಿಯೇ ಮಾಡಬೇಕು ಅನ್ನುವಂಥ ಉದ್ದೇಶ ಇವತ್ತು ಈ ಕೇಂದ್ರ ಸರ್ಕಾರದ್ದು, ಮೋದಿ ಸರ್ಕಾರದ್ದು. ಜನರಿಗೆ, ಬಡ ಜನರಿಗೆ ಟ್ಯಾಕ್ಸ್ ಹಾಕ್ತಾರೆ. ಗ್ಯಾಸಿಗೆ ಎಷ್ಟಾಯಿತು ಬೆಲೆ? ವಿನಾಯಕ್ ಕುಮಾರ್ ಸೊರಕೆ ಅವರು ಹೇಳಿದ್ರು 400 ರೂಪಾಯಿ ಇದ್ದದ್ದು 1200 ರೂಪಾಯಿ. ಇವತ್ತು ಪೇಪರ್ನಲ್ಲಿ ನೋಡಿದರೆ 100 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅಂತೆ ಟ್ಯಾಕ್ಸಿಗೆ, ಗ್ಯಾಸಿಗೆ. ಒಂದು ಲೋಕಸಭಾ ಎಲೆಕ್ಷನ್ ಬಂತು. ಇದೇ ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರು ಒಂದು ಮಾತು ಹೇಳಿದರು, ಪೆಟ್ರೋಲಿಗೆ ಬೆಲೆ ಜಾಸ್ತಿ ಆಗ್ತದೆ, ಪೆಟ್ರೋಲಿಗೆ ಬೆಲೆ ಜಾಸ್ತಿ ಆಗ್ತದೆ ಅಂತ ನಾವು ಕಾಂಗ್ರೆಸ್ನವರು ಸ್ಟ್ರೈಕ್ ಮಾಡಿದರೆ, ಪೆಟ್ರೋಲಿಯಂ ಮಿನಿಸ್ಟ್ರಿ ಹೇಳಿದರು ಅದು ಪೆಟ್ರೋಲಿಯಂ ಮಿನಿಸ್ಟ್ರಿ ಮಾಡುವಂಥದ್ದು, ಕಚ್ಚಾ ತೈಲದ ಬೆಲೆಗೆ ಅನುಗುಣವಾಗಿ ಅವರು ಮಾಡ್ತಾರೆ, ಕೇಂದ್ರ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ಪೆಟ್ರೋಲಿಯಂ ಬೆಲೆ ಏಳಿಕೆಗೂ ಸಂಬಂಧ ಇಲ್ಲ. ಇವತ್ತು 100 ರೂಪಾಯಿ ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತದೆ, ಅದು ಹೇಗೆ? ಇವರಿಗೆ ಸಂಬಂಧ ಇಲ್ಲ. ಇಲೆಕ್ಷನ್ ಬಂದಿದೆ, ಅದಕ್ಕೋಸ್ಕರ 1,000 400 ರೂಪಾಯಿ ಇದ್ದದನ್ನು 1,200 ರೂಪಾಯಿ, 800 ರೂಪಾಯಿ ಜಾಸ್ತಿ ಮಾಡಿ 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಚುನಾವಣೆ ಬರುವಾಗ ಮೋದಿಯವರು 100 ರೂಪಾಯಿ ಕಮ್ಮಿ ಮಾಡ್ತಿರೋದು, ಇನ್ನೆಲ್ಲ ಅದೇ ಮಾತಾಡ್ತಾರೆ. ನಮ್ಮ BJP ಅವರಿಗೆ ಅದೇ ಕೆಲಸ. ಒಂದು ಸುಳ್ಳನ್ನು 10 ಬಾರಿ ಹೇಳಿ ಆ ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ ಇವರಷ್ಟು ನಿಸ್ಸೀಮರು ಇನ್ನೊಬ್ಬರಿಲ್ಲ, ಅವರಷ್ಟು ನಿಸ್ಸೀಮರು ಇನ್ನೊಬ್ಬರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶ ಇದೆ ಅನ್ನುವಂಥದ್ದು ವಿಚಾರವನ್ನು ನಾನು ಹೇಳಿಕೊಂಡು, ಬಹುಶಃ ಈ ಒಂದು ಕಾರ್ಯಕ್ರಮ ಕುಟುಂಬ ಸಮ್ಮಿಲನ, ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ. ನಾರಾವಿ ನಮ್ಮ ಈ ಒಂದು 5 ಗ್ರಾಮದವರು ಬೆಳ್ತಂಗಡಿ ತಾಲೂಕಿಗೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಗೆ ಒಂದು ಮಾದರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಹಳ ಸ್ವಾಗತಾರ್ಹ. ಕೇರಳದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಕೇರಳದಲ್ಲಿ ಕುಟುಂಬ ಸಮ್ಮಿಲನ ಅನ್ನುವಂಥ ಕಾರ್ಯಕ್ರಮ ಪ್ರತಿ ಗ್ರಾಮದಲ್ಲಿ ನಡೀತದೆ. ಆ ಗ್ರಾಮದ ಎಲ್ಲ ಸದಸ್ಯರು, ಪಕ್ಷದವರು ಒಂದು ಮನೆಯಲ್ಲಿ ಸೇರಿಕೊಂಡು ಸಾಯಂಕಾಲ ಒಂದು 2 ಗಂಟೆ 3 ಗಂಟೆ ಸೇರಿಕೊಂಡು ಊಟ ಎಲ್ಲ ಮಾಡಿ ಅಲ್ಲೆಲ್ಲ ವಿಚಾರ ವಿನಿಮಯ ಮಾಡಿಕೊಂಡು ಮಾಡುವಂಥದ್ದು. ಹೀಗೆ ಮೈಕಿಟ್ಕೊಂಡು ಈ ಕಾರ್ಯಕ್ರಮ ಮಾಡುವಂಥದ್ದಲ್ಲ ಕುಟುಂಬ ಸಮ್ಮಿಲನ. ಬಟ್ ನೀವು ಮಾಡ್ತಾ ಇರುವಂಥ ಒಂದು ಪ್ರಯೋಗ ಏನಿದೆ, ಇದು ಎಲ್ಲರಿಗೂ ಸ್ವಾಗತಾರ್ಹ ಮತ್ತು ಮಾದರಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಕೇರಳದಲ್ಲಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಅಷ್ಟು ಬಲಿಷ್ಠವಾಗಿ ಯಾಕೆ ಇದೆ ಅಂತ ಹೇಳಿದರೆ, BJP ಅವರಿಗೆ ಇವತ್ತು ಅಲ್ಲಿ ಉಸಿರೆತ್ತರಿಕೂ ಆಗ್ತಾಯಿಲ್ಲ BJP ಅವರಿಗೆ. ಯಾಕೆ ಅಂದರೆ ಅಲ್ಲಿಯ ಜನರು ಅಷ್ಟೊಂದು ಸುಶಿಕ್ಷಿತರು ಮತ್ತು ಬಹಳಷ್ಟು ಪ್ರಜ್ಞಾವಂತರು, ಯಾವುದೇ ವಿಚಾರವನ್ನು ಕೂಡ ವಿಚಾರ ಮಾಡದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋರಲ್ಲ. ಮೋದಿಯ ಯಾವ ಸುಳ್ಳು ಕೂಡ ಅಲ್ಲಿ ನಡೆಯುವುದಿಲ್ಲ, ಯಾವುದೂ ನಡೆಯುವುದಿಲ್ಲ. ಅಂಥ ಕೇರಳದಲ್ಲಿ ಇಂಥ ಕುಟುಂಬ ಸಮ್ಮೇಳನಗಳು ಮಾಡ್ತಾ ಇರುವಂಥ ಸಂದರ್ಭ, ನಾವು ಇನ್ನು ಇದನ್ನು ಬೆಳ್ತಂಗಡಿ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಕೂಡ ಸನ್ಮಾನ್ಯ ರಕ್ಷಿತ್ ಶಿವರಾಮ್ರವರ ನೇತೃತ್ವದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿದ್ದಾರೆ, ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿಕೊಂಡು, ಈ ಒಂದು ಉತ್ತಮ ಕಾರ್ಯಕ್ರಮವನ್ನಾಗಿ ಮಾಡಿದ ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಪಿಸಿಕೊಂಡು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಂಥ ರವೀಂದ್ರ ಪೂಜಾರಿ ಅವರು ಭಾಳಷ್ಟು ಉಮೇದಿನಿಂದ ನನಗೊಂದು ಸನ್ಮಾನವನ್ನು ಮಾಡಿದರು. ಯಾಕೆ ಸನ್ಮಾನ ಮಾಡಿದ್ರು ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಅದು ಬಹುಶಃ ವಿಧಾನ ಪರಿಷತ್ ಶಾಸಕ ಸ್ಥಾನ ನಮ್ಮದು ಜೂನ್ 17ನೇ ತಾರೀಕಿಗೆ ಮುಗೀತದೆ. ಆದ್ದರಿಂದ ಮುಗಿಯುವ ಸಂದರ್ಭದಲ್ಲಿ
ಈ ಇಲ್ಲ, ಇಲ್ಲಿಗೆ ನಾನೇನು ದುಡ್ಡು ಹಾಕಲಿಲ್ಲ. ನಾನು ನನ್ನ ಸಮಸ್ಯೆ ಏನಂತ ಹೇಳಿದರೆ, ಇಲ್ಲಿ ನಿಜವಾಗಿ ನಾನು ಬೆಳ್ತಂಗಡಿ ತಾಲೂಕಿಗೆ ಹಾಕಬೇಕಾಗಿತ್ತು. ಏನಾಯಿತು ಅಂತೇಳಿದರೆ, ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇದ್ದದ್ರಿಂದ ನನ್ನ ದುಡ್ಡು ಇಡೀ ಜಿಲ್ಲೆಗೆ ಹೋಯಿತು. ಸ್ವಲ್ಪ ಪಾಲು ವಿನಯ್ ಕುಮಾರ್ ಸೊರಕೆ ಅವರು ಎಳ್ಕೊಂಡಿದ್ದಾರೆ, ಇಲ್ಲ ಅಂತ ಅಲ್ಲ, ಬೇರೆ ಬೇರೆ ಜಿಲ್ಲೆಗೂ ಕೂಡ ಕೊಡಬೇಕಾಯಿತು. ಪಕ್ಷದ ನಾಯಕರುಗಳು ಹೇರುವಾಗ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಅಂತೂ ನಾನು ಶೇಕಡ ಒಂದು 60-70 ಭಾಗ ಮಾತ್ರ ಬೆಳ್ತಂಗಡಿಗೆ ಹೋಗಿರ್ಬೋದೇ ಹೊರತು ಶೇಕಡ 40 ಭಾಗ ಬೇರೆ ಕಡೆ ಹೋಗಿದೆ. ಅದು ಕೂಡ ಉಪಾಯ ಇಲ್ಲದಂಥ ಒಂದು ಸಂದರ್ಭ ಅಂತ ಹೇಳಿಕೊಂಡು ನೀವು ಏನು ಆತ್ಮೀಯವಾಗಿ ಪ್ರೀತಿಯಿಂದ ಸನ್ಮಾನ ಮಾಡಿದ್ದೀರಿ, ಅದನ್ನು ನಾನು ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು, ಈ ಪಕ್ಷದ ಸಂಘಟನೆ ನಾವು ಇವತ್ತು ಮುಂದುವರಿಸ್ಕೊಂಡು ಹೋಗಬೇಕು. ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಚುನಾವಣೆ ಬಂದಿದೆ, ಪಾರ್ಲಿಮೆಂಟ್ ಚುನಾವಣೆ ಇನ್ನೇನು ಬರ್ತದೆ. ವಿನಯ್ ಕುಮಾರ್ ಅವರು ಓಡಾಡ್ತಾ ಇದ್ದಾರೆ, ಡೆಲ್ಲಿ, ಮಂಗಳೂರು, ಡೆಲ್ಲಿ, ಉಡುಪಿ, ಮಂಗಳೂರು ಓಡಾಡ್ತಾ ಇದ್ದಾರೆ. ಶುಭವಾಗಲಿ ಅವರಿಗೆ. ಆದ್ದರಿಂದ ಈ ಚುನಾವಣೆ ಬರುವಂಥ ಸಂದರ್ಭ ನಾವು ಪಕ್ಷವನ್ನು ತಳಮಟ್ಟದಿಂದ, ಬೂತ್ ಮಟ್ಟದಿಂದ ಅದನ್ನು ನಾವು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕಾಗಿದೆ. ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸದೃಢವಾಗಿ ಮಾಡದಿದ್ದರೆ ಪಕ್ಷ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಯುವಕರು, ಮಹಿಳೆಯರು, NSUI, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಇದನ್ನೆಲ್ಲ ನಾವು ಬಲಿಷ್ಠವಾಗಿ ಕಟ್ಟಿದರೆ ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಅವಕಾಶ ಇದೆ. ಇಲ್ಲಿದ್ದರೆ ಖಂಡಿತ ಬಹಳ ಕಷ್ಟ ಆಗ್ತದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಇದು ಜನರ ಕೆಲಸವನ್ನು ಮಾಡಿ, ಜನರ ಒಳಿತಿಗೆ, ಶ್ರೇಯಸ್ಸಿಗೆ ಒಂದು ಹೋರಾಟ ಮಾಡಿದಂಥ ಪಕ್ಷ. ಜನರ ಒಂದು ಸುಖ ಕಷ್ಟಗಳಲ್ಲಿ ಬೆರೆತು ಅವರಿಗೆ ಸುಭದ್ರ ಒಂದು ಬದುಕನ್ನು ಕಟ್ಟಿಕೊಟ್ಟಂಥ ಪಕ್ಷ. ಕೇವಲ ಇವತ್ತು ಏನು ಆ ಒಂದು ಭಾವನೆಗಳಿಗೋಸ್ಕರ ಈ ಪಕ್ಷ ಇವತ್ತು ಸೋಲ್ತದೆ ಅಂದರೆ ನಮಗೆ ನಿಜವಾಗೂ ಇದು ಪಕ್ಷದ ಸೋಲಲ್ಲ, ಈ ರಾಜ್ಯದ, ಈ ದೇಶದ ಬಡ ಜನರ ಸೋಲು ಅಂತ ನಾನು ಹೇಳಲಿಕ್ಕೆ ಬಹಳ ವಿಷಾದ ವ್ಯಕ್ತಪಡಿಸಿಕೊಂಡು, ಮುಂದಿನ ದಿನಗಳಲ್ಲಿ ನಾವು ಮತ್ತಷ್ಟು ಬಲಿಷ್ಠರಾಗಬೇಕು. ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು. ಶ್ರೀಮತಿ ಇಂದಿರಾ ಗಾಂಧಿಯ ಕಾಲದಲ್ಲಿ ಏನಿತ್ತೋ ಅವರೊಂದು ನಮಗೆ ವೋಟ್ ಬ್ಯಾಂಕ್ ಅಂತ ಮಾಡಿಟ್ಟಿದ್ರು. ಒಂದು 30-40-45% ವೋಟು ನಮ್ಮ ವೋಟ್ ಬ್ಯಾಂಕ್ ಆಗಿತ್ತು. ಇವತ್ತು ಆ ವೋಟ್ ಬ್ಯಾಂಕ್ ಎಲ್ಲ ಛಿದ್ರವಾಗಿ ಹೋಗಿದೆ. ಇವತ್ತು ಅದನ್ನು ನಾವು ಆ ಅಕೌಂಟಲ್ಲಿ ಇದ್ದದನ್ನೆಲ್ಲ ಖರ್ಚು ಮಾಡಿದ್ದೇವೆ. ಬ್ಯಾಂಕ್ ಅಕೌಂಟಲ್ಲಿ ಏನು ಇಟ್ಟಿದ್ರು ಅದನ್ನು ಖರ್ಚು ಮಾಡಿದ್ದೇವೆ ಹೊರತು ನಾವು 1 ಪೈಸೆ ಕೂಡ ಅದಕ್ಕೆ ಜಮಾ ಮಾಡಲಿಲ್ಲ. ನಾವು ಈ ಜಮಾ ಮಾಡುವ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲ್ಲಬೇಕು. ರಾಜ್ಯದಲ್ಲಿ ಗೆದ್ದಿದೆ, ದೇಶದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಇನ್ನೂ ಒಂದು ಅವಧಿಗೆ ಮೋದಿ ಸರ್ಕಾರ ಬಂದರೆ ಸುಧೀರಣ್ಣ ಮತ್ತೆ 5 ವರ್ಷದಲ್ಲಿ ಓಟ್ ಇರುವುದಿಲ್ಲ. ಪ್ರಜಾಪ್ರಭುತ್ವ ಮುಗೀತದೆ. ಪ್ರಜಾಪ್ರಭುತ್ವ ಖಂಡಿತ ಇನ್ನು 5 ವರ್ಷದಲ್ಲಿ ಇರುವುದಿಲ್ಲ ಅನ್ನೋದನ್ನು ನಾವು ನೆನಪಿಸಿಕೊಂಡು ಈ ಒಂದು ದೇಶಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಲಿಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷದ ನಮ್ಮ ಪಾರ್ಲಿಮೆಂಟ್ ಸದಸ್ಯರನ್ನು ನಾವು ಇಲ್ಲಿ ಗೆಲ್ಲಿಸುವುದರ ಮುಖಾಂತರ ಈ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಆಡಳಿತಕ್ಕೆ ಬರುವಂಥ ವ್ಯವಸ್ಥೆಗೆ ತಾವೆಲ್ಲರೂ ಭಾಗಿಗಳಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು, ಈ ಉತ್ತಮ ಕಾರ್ಯಕ್ಕಾಗಿ ತಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿಕೊಂಡು, ಇದರ ಹಿಂದೆ ದುಡಿದಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಕೂಡ ಅಭಿನಂದನೆ ಸಲ್ಲಿಸಿಕೊಂಡು ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ತನ್ನ ಅನುದಾನದಿಂದ ನಾಡಿನುದ್ದಕ್ಕೂ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಿರುವಂತಹ ಶ್ರೀಯುತ ಹರೀಶ್ ಕುಮಾರ್ ಅವರ ಸಂಘಟನಾತ್ಮಕ ನುಡಿಗಳಿಗೆ ವಂದನೆಗಳನ್ನ ಅರ್ಪಿಸ್ತಾ, ಖಂಡಿತವಾಗಿಯೂ ಭೂತಕಾಲದ ಹಿನ್ನಡೆಯನ್ನು ವಿಷಾದವಿಲ್ಲದೆ ಸ್ವೀಕರಿಸಿ ವರ್ತಮಾನವನ್ನು ವಿಶ್ವಾಸದಿಂದ ನಿರ್ವಹಿಸಿ ಭವಿಷ್ಯವನ್ನು ಭಯವಿಲ್ಲದೆ ಎದುರಿಸುವಂತಹ ಶಕ್ತಿ ಇರುವುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಅಂತಹ ಪಕ್ಷದ ಸದಸ್ಯರಾಗಿ ನಾವೆಲ್ಲ ಇದ್ದೀವಿ ಅಂದರೆ ಅದೆಲ್ಲ ನಾವು ಹೆಮ್ಮೆ ಪಡಬೇಕಾದ ವಿಚಾರ ಎಂಬ ಮಾತನ್ನು ಹೇಳ್ತಾ ಮುಂದಕ್ಕೆ ನನ್ನ ದುಬ್ಬುಗು ಮಿತ್ತ ಚಾವಡಿಗೆ ಬಾಮಿತ್ತೊಂದುಲ್ಲೆ ಬೆಳ್ತಂಗಡಿ ತಾಲೂಕುಡು ಬೆಸ್ಟ್ ಫೌಂಡೇಶನ್ ಪಂಪನ ಗಟ್ಟಿದ ಒಂಜಿ ಕೂಟನ್ನು ಕಟ್ಟದು ಅವೆತ್ತೋ ಬಡವ ಬಗ್ಗದಿರಿಗೆ ಸಕಾಯದ ನಿರೇಲಾದು ಬರವು ಕಲ್ಪನ ಜೋಗಲಿಗೆ ಬೆರಿತಾಂಗದ ಬಲ ಹುರಿದು ಅವೇತೋ ಬಡವೇರನ ಕಣ್ಣರು ಒರೆಸುನಂಚಿತನ ಮಾಮಲ್ಲ ಕೆಲಸನು ಮಲ್ತೊಂದಿತ್ತನಾರು ರಕ್ಷೀಶ್ವರಂ ಮೆರೆನು ಈ ಮಲ್ಲ ಚಾವಡಿಡು ಮತ್ತೆರ್ಮದ ಎತ್ತರದ ಮನೆಟ್ಟು ಕುಲ್ಲದ ಅರಿನೊಂಜಿ ಮಾನದಿಗೆ ಮಲ್ಪಡು ಪನ್ಪನ ಒಂಜಿ ಅಂಗಲಾಪುನದಿ ಒಂದಿರು ಬಲ್ಲೆ ಈ ಒಂಜಿ ಲೇಸಡು ಗುರುಕರ್ಮದ ಸಾನುಡು ವಯಸ್ಸೊಂದಿನ ರಕ್ಷೀಶ್ವರಂ ಮೇರು ಮಾನದಿಗೆದ ಮನೆಟ್ಟು ಓಲಗಾವಡು ಪನದು ಭಿನ್ನೈತೊಂದುಲ್ಲೆ ಮತ್ತೆರ್ ಮೆಡಿತಿನ ಮಾತ ಭಿನ್ನಿರಲ ಅಂಜಿನಿ ಈ ಒಂಜಿ ಮಾನದಿಗೇನು ಮಲ್ಪಡು ಪನದು ಭಿನ್ನೈತೊಂದುಲ್ಲೆ ಶಿಶುಪಾಲ್ ಮಹಾವೀರ ಜೈನ್ ಮುನಿರಾಜ್ ಜೈನ್ ಅಂಜಿನಿ ಸಮಸ್ತ ಜೈನ ಬಾಂಧವ್ಯರು ಈ ಒಂಜಿ ಮಾನದಿಗೆಯನ್ನು ಮಲ್ಪಡು
ಬೆಳ್ತಂಗಡಿ ತಾಲೂಕು ಹೇರಾಜ ಮನೆತನದ ಶ್ರೀಮತಿ ಗೀತಾ ಮತ್ತು BK ಶಿವರಾಮ್ ದಂಪತಿಗಳ ಸುಪುತ್ರರಾದ ಇವರು LLB ಪದವೀಧರರಾಗಿ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಕೈಗೊಂಡು ಸಾವಿರಾರು ಬಡ ಕುಟುಂಬಗಳಿಗೆ ನೆರವಿನ ಹಸ್ತವನ್ನು ನೀಡಿ ಅದೆಷ್ಟೋ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ದಾರಿದೀಪವಾಗಿದ್ದಾರೆ. ತಾನು ಹುಟ್ಟಿ ಬೆಳೆದಿರುವ ಊರಾದ ಬೆಳ್ತಂಗಡಿಗೆ ಏನಾದರೂ ಸೇವೆಯನ್ನು ಸಲ್ಲಿಸಬೇಕೆಂಬ ಉದ್ದೇಶದಿಂದ ಬೆಸ್ಟ್ ಫೌಂಡೇಶನ್ ಎಂಬ ಟ್ರಸ್ಟ್ ಸ್ಥಾಪಿಸಿ ಹಲವಾರು ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಸಂಚರಿಸಿ ಬಡ ಕುಟುಂಬಗಳಿಗೆ ಆಹಾರ ವಸ್ತುಗಳನ್ನು ವಿತರಿಸಿ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಯಕ್ಷಗಾನ ತರಬೇತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ, ಕ್ರೀಡೆಯನ್ನು ಬೆಳೆಸುವ ಸಲುವಾಗಿ ಹಲವಾರು ಕ್ರೀಡಾಕೂಟಗಳನ್ನು ನಡೆಸಿರುವ ಇವರು ತಾಲೂಕಿನಲ್ಲಿ ಮೊದಲ ಬಾರಿಗೆ ಉಚಿತವಾಗಿ ಕಬಡ್ಡಿ ಮ್ಯಾಟನ್ನು ಒದಗಿಸಿರುತ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಇವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಇವರು ವಿಶೇಷವಾಗಿ ಸುಮಾರು 800 ವರ್ಷಗಳ ಇತಿಹಾಸವಿರುವ ನಾರವಿಮಾಗಣೆಯ ಭಗವಾನ್ ಸಾವಿರದಂಡ ಶ್ರೀ ಧರ್ಮನಾಥ ಸ್ವಾಮಿ ಬಸದಿಯ ಜೀರ್ಣೋದ್ಧಾರಕ್ಕೆ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯಿಂದ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ತಿಳಿಸಬೇಕಾದಂಥ ವಿಚಾರ, ಸುಮಾರು 800 ವರ್ಷಗಳ ಇತಿಹಾಸವಿರುವ ನಾರವಿಮಾಗಣೆಯ ಭಗವಾನ್ 1008 ಶ್ರೀ ಧರ್ಮನಾಥ ಸ್ವಾಮಿ ಬಸದಿಯ ಜೀರ್ಣೋದ್ಧಾರಕ್ಕೆ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯಿಂದ ರೂಪಾಯಿ 50 ಲಕ್ಷ ಅನುದಾನವನ್ನು ಮೊನ್ನೆ ತಾನೇ ತನ್ನ ಮುತುವರ್ಜಿಯಿಂದ ಬಿಡುಗಡೆಗೊಳಿಸಿದ್ದಾರೆ. ನಿಮ್ಮ ಈ ಸಹಕಾರಕ್ಕೆ ನಾರವಿಮಾಗಣೆಯ ಸಮಸ್ತ ಜೈನ ಬಾಂಧವರು ಹಾಗೂ ಊರವರ ಪರವಾಗಿ ನಿಮಗಿದು ನಮ್ಮ ಅಭಿನಂದನಾ ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳ ಅಕಾಡೆಮಿಯ ನಿರ್ದೇಶಕರಾಗಿರುವಂತಹ ಶ್ರೀ ಜ್ವಾಲಾಪ್ರಸಾದ್ರವರು ಕಂಬಳದ ಬೆತ್ತವನ್ನು ನೀಡಿ ಅಭಿನಂದಿಸಿದ್ದಾರೆ. ಮಗದೊಮ್ಮೆ ತಮಗೆ ಕ್ಷೇತ್ರದ ಧರ್ಮನಾಥ ಸ್ವಾಮಿ, ಶಾಂತಿನಾಥ ಸ್ವಾಮಿ ಹಾಗೂ ಮಹಾಮಾತೆ ಪದ್ಮಾವತಿ ಅಮ್ಮ ತಮಗೆ ಸಕಲ ಐಶ್ವರ್ಯಗಳನ್ನಿತ್ತು ಮುಂದಕ್ಕೂ ಕೂಡ ತಮ್ಮ ಕೀರ್ತಿಯನ್ನು ಪಸರಿಸಲಿ ಎನ್ನುವಂತಹ ಬೇಡಿಕೆಯನ್ನು ಮುಂದಿಡುತ್ತಾ ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸನ್ಮಾನ ಪತ್ರವನ್ನು ವಾಚಿಸಿದಂತಹ ಶ್ರೀಯುತ ವಿಶ್ವಕುಮಾರ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಮುಂದಕ್ಕೆ ಅಧ್ಯಕ್ಷೀಯ ನುಡಿಗಳಿಗಾಗಿ ಶ್ರೀಯುತ ರಕ್ಷ ಶಿವರಾಮ್, ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಮಾತೆರೆಗ್ಲ ನಮಸ್ಕಾರ. ನಾರಾವಿ, ಕುತ್ಲೂರು, ಕೊಕ್ರಾಡಿ, ಅಂಡಿಂಜೆ, ಸುಲ್ಕೇರಿ ಈ ಭಾಗದ ಜನಕ್ಲೆನ ಕುಟುಂಬ ಸಮ್ಮಿಲನ ಪನ್ಪುನಂಚಿತ್ನ ವಿನೂತನ ಕಲ್ಪನೆದ ಕಾರ್ಯಕ್ರಮ ಮಂತಿನಂಚಿತ್ನ ಈ ವೇದಿಕೆ ಉಪ್ಪುನಂಚಿತ್ನ ಜಿಲ್ಲೆದ ಕಾಂಗ್ರೆಸ್ ಅಧ್ಯಕ್ಷರೇನಂಚಿತ್ನ ಹರೀಶ್ ಕುಮಾರ್ರೆ ಈ ಊರ್ದ ಮರ್ಮಯಾದ ಈ ನಾಡಿಗೆ ಅರ್ನ ಜೀವನದ ಉದ್ದಗಲ ಸೇವೆ ಮಂತೊಂದು ವಿದ್ಯಾರ್ಥಿ ದೇಶ ಹಿಡ್ದಲ ಒಂಜಿ ನಾಯಕತ್ವ ಗುಣನು ಬೇತೆ ನಾಯಕರೇನು ಸೃಷ್ಟಿ ಮಂತದ್ದು ಸಂಸದರಾದ ಸಚಿವರಾದ ಬೇಲೆ ಮಂತ್ರಿನಂಚಿತ್ನ ವಿನಯ್ ಕುಮಾರ್ ಸೊರಕೆರೆ ಅವೇ ರೀತಿ ಕಾಂಗ್ರೆಸ್ದ ವಿಚಾರಧಾರೆನ ಜನಕ್ಲೆಗೆ ಮನಸ್ಸಿಗೆ ಮುಟ್ಟು ಲೆಕ್ಕ ಪನ್ಪುನಂಚಿತ್ನ ಮರೋಳಿಯರೇ ರಡ್ಡು ಬ್ಲಾಕ್ದ ಅಧ್ಯಕ್ಷರೇ ಮಹಿಳಾ ಕಾಂಗ್ರೆಸ್ ದಕುಲೆ ಯುವ ಕಾಂಗ್ರೆಸ್ ದಕುಲೆ ಸೇರ್ದಿನಂಚಿತ್ನ ಮಾತಾ ಬಂದುಲೆ ಬಹುಶಃ ಈ ಕಾರ್ಯಕ್ರಮ ಮಾತ ವಿಚಾರನ್ಲ ವೇದಿಕೆ ಉಪ್ಪುನಂಚಿತ್ನ ಇಂಕಲ ನಾಯಕರನ್ನ ಕುಲು ಪಂತೇರು ಗ್ಯಾರಂಟಿದ ವಿಚಾರ ಅದುಪ್ಪು, ಪಕ್ಷ ಸಂಘಟನೆದ ವಿಚಾರ ಅದುಪ್ಪು, ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ಭಾಗಗ ಮಂತಿನಂಚಿತ್ನ ಬೇತೆ ಕಾರ್ಯಕ್ರಮದ ವಿಚಾರಲೇನು ಪೂರ ನಿಕ್ಲೆಗೆ ಸಂಕ್ಷಿಪ್ತವಾದ ಪನ್ಪುನಂಚಿತ್ನ ಬೇಲೇನು ಮಂತೀರು. ಸುನಿಲ್ ಕುಮಾರ್ ಮರಳಿಯರ್ ಪನ್ನಾಗ ಈ ಕುಟುಂಬ ಮಿಲನ ಪನ್ಪುನನೇ ಒಂಜಿ ಅದ್ಭುತ ಪರಿಕಲ್ಪನೆ. ಕುಟುಂಬ ಗಟ್ಟಿಯಾವಡು, ಕುಟುಂಬಡ್ ಫಸ್ಟ್ ನಮ್ಮ ಕುಟುಂಬ ನೆಂಕುಲು ಗಟ್ಟಿ ಮಂತೋನುಡು, ಒಂಜಿ ಕುಟುಂಬ ನೆಂಕುಲು ಗಟ್ಟಿ ಮಂತೊಂಡ ಆ ಗ್ರಾಮ ಗಟ್ಟಿ ಆಪುಂಡು, ಗ್ರಾಮ ಗಟ್ಟಿ ಅಂಡ ಆ ತಾಲೂಕು ಗಟ್ಟಿ ಆಪುಂಡು, ತಾಲೂಕು ಗಟ್ಟಿ ಅಂಡ ಈ ಜಿಲ್ಲೆ ಆಗ್ಬೇಕ, ರಾಜ್ಯ ಆಗ್ಬೇಕ, ರಾಷ್ಟ್ರ ಪನ್ಪುನಂಚಿತ್ನ ಪರಿಕಲ್ಪನೆಯನ್ನು ಅದ್ಭುತವಾದ ಪಂಡೇರು. ಅಂಡ್ ಇನಿ ದೇಶ ಕಟ್ಟಗ ಪನ್ಪುನಂಚಿತ್ನ ವಿಚಾರ ಪನೊಂದು ಎಂಕಲ್ನ ಯುವಕರೇನು ದಾರಿ ತಪ್ಪವನಂಚಿತ್ನ ಬೇಲೆ ಈ ದೇಶ ನಡತೊಂದುಡ್ಡು. ಮುನ್ನೊಂಜಿ ಕಾರ್ಯಕ್ರಮಡ್ ಸ್ಕಾಲರ್ಶಿಪ್ ಕೊರ್ಪುನಂಚಿತ್ನ ಕಾರ್ಯಕ್ರಮಕ್ಕೆ ನಾನು ಲೆತ್ತಿತ್ತೇರು 400 ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊರಿಯರು ಆಣ್ ಜೋಕುಲು 8 ಜನಕ್ಕೆ ಸ್ಕಾಲರ್ಶಿಪ್ ಪಂಡ ಖಾಲಿ 30 ಜನ ಉಳ್ಳೇರು. ನೆತ್ತ ಅರ್ಥ ಒಂದು ಚಿಂತಾಜನಕ ಪರಿಸ್ಥಿತಿ ಎಂಕುಲುಲ್ಲ. ವಿದ್ಯೆ ತೊಂದು ಉದ್ಯೋಗ ಮನ್ಪುನಂಚಿತ್ನ ಯುವಕರನ್ನು ದಾರಿ ತಪ್ಪವನಂಚಿತ್ನ ಬೇಲೆನ್ ಮಂತೊಂದುಲ್ಲೇರು. ಪೊಂಜೋ ನಕಲ್ನ ಕಣನೀರುಡು ಪೋಯಿ ಸರ್ತಿದ
ಒಂದು ಇಡೀ ಬಿ ಜೆ ಪಿದ ಸರ್ಕಾರ ಐಟು ಕೊಚ್ಚಿದು ಬೋಂಡು ಪನ್ಪುನಂಚಿತ್ನ ವಿಚಾರನಲ್ಲ ಯಾನು ಪಂಡ್ರ ಇಷ್ಟಪಡ್ತಂದುಲ್ಲೆ ದಯಪಂಡ ವೈಕ್ ತುಂಡಲ ಬೆಲೇರಿಕೆ ಆಪುನಂಚಿತ್ನ ಪರಿಸ್ಥಿತಿ ಇತ್ತು ಇನಿ ಕೇಂದ್ರ ಸರ್ಕಾರ ಮೋದಿಯರು ಪನೊಂದುಲ್ಲೇರು ಮೋದಿ ಪರಿವಾರ ಪನ್ಪುನಂಚಿತ್ನ ವಿಚಾರ ಪನೊಂದುಲ್ಲೇರು ಅಂಡ್ ಎಂಕುಲು ಪನೊಂದುಲ್ಲ ಎಂಕುಲು ಪರಿವಾರವಾದತ್ತು ಪರಿಹಾರ ಕೊರ್ಪುನಂಚಿತ್ನ ಬೇಲೆ ಏರಾಣಲ್ಲ ಮಂತೊಂದಿತ್ತಂಡ ಅವು ಕಾಂಗ್ರೆಸ್ ಎಂದು ಪಂಡ್ರೆ ಅನ್ನು ಅತ್ಯಂತ ಹೆಮ್ಮೆಡು ಪಂಡ್ರೆ ಇಷ್ಟಪಡುತ್ತೊಂದುಲ್ಲೇರು ಐನು ಗ್ಯಾರಂಟಿದ ವಿಚಾರ ಎಲ್ಲ ಪಂಡೇರು ಐನು ಗ್ಯಾರಂಟಿದ ವಿಚಾರ ಎಂಚ ಜನಕುಲು ಐನು ಸ್ವೀಕಾರ ಮಂತೊಂದುಲ್ಲೇರು ಒಂಜಿ ಅಪ್ಪೆ ಎಂಚ ಮರ್ದಕ್ಕೆ ಅಂತದು ಕುಟುಂಬನ ಸಾಂಕೊಂದುಲ್ಲೇರು ಕಾಂಡೆ ವಂದನ ಭಂಡಾರಿ ಪಂಡೇರು ಬಸ್ಸಡು ಪೋನಾಗ ಎಂಕ್ಲಿಗೆ ದುಂಬು ಪೋಡಿಗೆ ಒಂದಿತ್ತುಂಡು ಬಸ್ಸಡು ಪೋನಾಗ ಎಂಕ್ಲ ಮೇತ ಕೈಪಾಡೊಂದಿತ್ತೇರು ಅಂಡ ಇನಿ ಬಸ್ಸದ ಉಲಾಯಿ ಮಹಿಳೆಯರೇ ಜಿಂಚಿದು ಏರಾಂಡಲವರಿಗೆ ಪುರುಷ ಮಹಿಳೆಯರ ನಮಿತ್ತು ಕೈಪಾಡ್ಯಂಡ ಆಗ ಅಲ್ಪರೇ ಬುದ್ಧಿ ಕಲ್ಪವನ ಚಿತ್ನ ಬೇರೆ ನೀನು ಮಹಿಳೆಯರು ಮಂತೊಂದುಲ್ಲೇರು ಅವು ಎಂಕಲ್ನ ಶಕ್ತಿ ಯೋಜನೆದ ಶಕ್ತಿಯಿಂದ ಪಂಡ್ರೆ ಇಷ್ಟಪಡ್ತೊಂದುಲ್ಲೇರು ಒಂಜಿ ಕಾಲ ಇತ್ತಂಡು ಬಸ್ಸಡು ಪೋನಾಗ ಬೋರ್ಡ್ ಪಾಡೊಂದಿತ್ತೇರು ಪುರುಷರಿಗೆ ಎಂದು ಬೋರ್ಡ್ ಮಹಿಳೆಯರಿಗೆ ಎಂದು ಬೋರ್ಡ್ ಪಾಡೊಂದಿಲ್ತಿದ್ದಾರೆ ಅಣ್ಣ ಇನಿ ಕಾಲ ಬೈತುಂಡು ಸಿದ್ದರಾಮಯ್ಯ ರಂಚಿತ್ನ ಕಾಲ ಕಂತೇರು ಇನಿ ಬೋರ್ಡ್ ಪಾಡೊಂದುಲ್ಲೇರು ಪುರುಷರಿಗೆ ಪನ್ಪುನಂಚಿತ್ನ ಕಾಲಲ್ಲ ಸಿದ್ದರಾಮಯ್ಯರು ಕಂತದೇರು ಅಂಚಿತ್ನ ಒಂಜಿ ಮಹಿಳಾ ಸಬಲೀಕರಣದ ಬೇಲೆ ರಣ ಮಂತಿತ್ತಂಡ ಅವು ಕಾಂಗ್ರೆಸ್ ಪಕ್ಷ ಅಂತ ಪಂಡ್ರೆ ನಾನು ಇಷ್ಟಪಡ್ತಂದುಲ್ಲೆ ಇನಿ ರಾಜ್ಯದ ವಿಚಾರ ಏನು ಪಾತಿರ ಪೋಪೂಜೆ ಬೆಳ್ತಂಗಡಿದ ವಿಚಾರ ಪಾತಿರ್ಗ ಇನ್ನು ಬೆಳ್ತಂಗಡಿಡು ಶಾಸಕರು ಒಂಜಿ ಪಾತೆರ ಪಂದಿತ್ತೇರು ಕಾಂಗ್ರೆಸ್ದ ಕಾರ್ಯಕರ್ತರನ್ನು ಟಾರ್ಚ್ ಪಾಡ್ದು ನಾಡೋಡು ಪನ್ಪುನಂಚಿತ್ನ ಪಾತೆರನ್ನು ಪಂದಿತ್ತೇರು ಚುನಾವಣೆ ಹಿಡಿದು ದುಂಬು ಪನೊಂದಿತ್ತೇರು ಯಾನು 10,000 ಜನ 70,000 ಗೆಂದೋಲಿಯ ಪನ್ಪುನಂಚಿತ್ನ ವಿಚಾರ ಇತ್ತೇರು ಅಣ್ಣ ಕಾಂಗ್ರೆಸ್ ಕಾರ್ಯಕರ್ತರನ್ನ ಶಕ್ತಿ 83,000 ಓಟನ್ನು ಇಡೀ ಜಿಲ್ಲೆಡೆ 2ನೇ ಸ್ಥಾನದ ಓಟನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮುಲ್ಪ ಇಂಕ್ಲೆ ಕೊರ್ಪವನಂಚಿತ್ನ ಬೇಲೆನು ಮಂತಾರು ಕಾಂಗ್ರೆಸ್ ಸಕ್ರಿಯವಾದುಂಡು ಈ 15 ದಿನ ಟಾಪುನಂಚಿತ್ನ ಕಾರ್ಯಕ್ರಮದ ಬಗ್ಗೆ ನಿಕ್ಲೆಗೆ ಪನ್ಪೆ ಈ 15 ದಿನಟ್ಟು 81 ಗ್ರಾಮಡು ಎಂಕಲ ರಡ್ಡು ಬ್ಲಾಕ್ ಅಧ್ಯಕ್ಷರನ ನೇತೃತ್ವಡು ಅಜ್ಪ ಗ್ರಾಮಡು ಸಭೆ ಮನ್ಪುನಂಚಿತ್ನ ಕಾರ್ಯಕ್ರಮ ನಿಂಕುಲು ಮಂತ ಕುಡ್ಲಾಡಾಪುನಂಚಿತ್ನ ಸಮಾವೇಶಕ್ಕೆ ದಾಖಲೆ ಸೃಷ್ಟಿ ಮನ್ಪುನಲ ರೀತಿಡು ಅಜ್ಪ ಬಸ್ಸನ್ನು ಬೆಳ್ತಂಗಡಿಡ್ದು ಕೊನಪುನಂಚಿತ್ನ ಬೇಲೆನು ಮಂತ ಇನಿ ನಡತಿನ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಆದಿತ್ತದಲ್ಲ ನಿರಂತರವಾದ ಎಂಕಲ ಬ್ಲಾಕ್ ಅಧ್ಯಕ್ಷರು ಎಂಕಲ ಮುಂಚೂಣಿ ಘಟಕದಕ್ಕಲು ಎಂಕಲ ಗ್ರಾಮ ಸಮಿತಿ ದಕ್ಕಲು ಮಾತೆರ್ಲ ಸೇರ್ದು ಇನಿ 10,000 ಜನನು ಸೇರ್ನವನಂಚಿತ್ನ ಬೇಲೆನು ಕಾಂಗ್ರೆಸ್ ಪಕ್ಷ ಮಂತಡು ಕಾಂಡೆ ಕಾರ್ಯಕ್ರಮ ಮಂತ ಬಯ್ಯಡು ಸಾಕಾಪುಂಡು ಜಪ್ಪೋಡು ಸುಸ್ತಾಂಡು ದಾಲೆಜ್ಜಿ ಕೂಡ ನಿಷ್ಕ್ರಿಯರಾಯರು ಕೂಡ ಚಲಾವಣೆಗೆ ಬತ್ತೇರು ಇನಿ ಬೈಯಾಗಲೊಂಜಿ ಕಾರ್ಯಕ್ರಮ ದೀಕ ಬಂಡದು 500 ಜನನ ಮುಲ್ಪ ಸೇರವನಂಚಿತ್ನ ಬೇಲೆನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಂತದೇರು ಬಂಡ ಒಂದು ಕಾಂಗ್ರೆಸ್ದ ಶಕ್ತಿಯಿಂದ ಪಂಡ್ರೆ ಇಷ್ಟಪಡುತ್ತಂದಿಲ್ಲ ಇನ್ನು ಟಾರ್ಚ್ ಪಾಡ್ದು ನಾಡೋಡು ಏರೇನು ಟಾರ್ಚ್ ಪಾಡ್ದು ನಾಡೋಡು ಬ್ರಹ್ಮಕಲಶಡು ಲೂಟಿ ಮಂತಿನ ದುಡ್ಡು ಏರ್ದೆ ತೊಂದಿರಂದು ಟಾರ್ಚ್ ಪಾಡ್ ನಾಡೋನ ಪರಿಸ್ಥಿತಿ ಬೈದುಂಡು ಏರು 40% ತೊಂದು ಜನಕ್ಲೆಗೆ ಮೋಸ ಮಂತದೇರು ಅಕ್ಲೇನಿತ್ತೆ ಟಾರ್ಚ್ ಪಾಡ್ದು ನಾಡೊಂದಿಲ್ಲ ಏರು ಪಂಡೇರು 100 ಮೀಟರ್ದ ರೋಡ್ಗೂ 200 ಮೀಟರ್ದ ಬ್ಯಾನರ್ ಪಾಡೊಂದಿತ್ತೇರು ಆ ಬ್ಯಾನರ್ಲು ಓಲ್ ಪಾಡೋಡು ಪೋತುನು ನಿತ್ತೆ ಟಾರ್ಚ್ ಪಾಡ್ದು ನಾಡಿನ ಪರಿಸ್ಥಿತಿ ಬೈದುಂಡು ಆ ತಾರಾಯ್ಲು ಓಲ್ ಪೋತು ನಿತ್ತೆ ಟಾರ್ಚ್ ನಾಡಿನ ಪರಿಸ್ಥಿತಿ ನೀ ಬೈದುಂಡು ಪಂಡ್ರೆ ಅನ್ನು ಇಷ್ಟಪಡ್ತೊಂದುಲ್ಲೆ ಕೋಡೆ ಒಂಜಿ ಪರಿಸ್ಥಿತಿ ಆಂಡು ಕೋಡೆ ಎಂಗ್ಲ ಬಳಂಜ ಗ್ರಾಮ ಪಂಚಾಯತಿಗೆ ಒಂಜಿ ಮಲ್ಲ ಘಟನೆ ಆಂಡು ಚುನಾವಣೆ ಹಿಡಿದು ದುಂಬು ಶಾಸಕರು ಬೇತೆ ಮಾರ್ಗಕ್ಕೆ ಹೋದು ವಾ ಸರ್ಕಾರದ ಅನುದಾನ ಇಜ್ಜಂದೆ ವಾ ಬೇಡಿಕೆಲ್ಲ ಇಜ್ಜಂದೆ ವಾ ಟೆಂಡರ್ ಇಜ್ಜಂದೆ ವಾ ಕಾಮಗಾರಿಗೆ ಅನುಮೋದನೆ ಇಜ್ಜಂದೆ 400 ಕೋಟಿದಾತ ದುಡ್ಡು ಎಂಕುಲು ಕಂತದ ಪನ್ಪುನಂಚಿತ್ನ ವಿಚಾರನ ಪಂಡದು ಜನಕ್ಲೇನು ಮೂರ್ಖ್ಯರಾದ ಮನ್ಪುನಂಚಿತ್ನ ಬೇಲೆನ್ ಮಂತಿರು ಜನಕ್ಕುಲು ದೀತಿನಂಚಿತ್ನ ನಂಬಿಕೆಗೆ ಮೋಸ ಮನ್ಪುನಂಚಿತ್ನ ಬೇಲೆನು ಮುಲ್ತ ಶಾಸಕರು ಮಂತಿರು 400 ಕೋಟಿದ ಬ್ಯಾನರ್ ಪಾಡ್ದು ಅಲ್ಪ ತಾರಾಯಕುನ್ನ ಬೇಲೆ ಮಂತದು ಮುಲ್ಪ ರಸ್ತೆ ಮಂತದು ಕೊರಪೆ ಮುಲ್ಪ ಹೊಸ ಅನುದಾನ ಬೈತುಂಡು ಟೆಂಡರ್ ಆತಂಡು ಪಂಡದು ಒಂಜಿ ಲೋಡು ಜಲ್ಲಿ ಕಂತದು ಒಂಜಿ ಡಕೋಟಾ ಗಾಡಿಲೇನು ಕಂತದು ಅಲ್ಪ ಉಂತದು ಜನಕ್ಲೇನು ಮೋಸ ಮನ್ಪುನಂಚಿತ್ನ ಬೇಲೆನ್ ಮಂತೇರು ಕೋಡೆ ಒಂಜಿ ಗುತ್ತಿಗೆ ದಾರೆ ಸಾಧಾರಣ 7 ತಿಂಗೋಲು ಕಾತದು ಓಲಾಂಡಲ ಒಂತೆ ಕಾಸು ಒರಿಪಾಗ ಪಂಡದು ಆ ಜಲ್ಲಿನ ಪೂಜಿದು ಕೊನಪುನಂಚಿತ್ನ ಬೇಲೆಗೆ ಬತ್ತಿತ್ತೇರು ಎಂಗ್ಲ ಕಾರ್ಯಕರ್ತರು ಅಲ್ತ ಸ್ಥಳೀಕರು ಮಾತೆರ್ಲ ಪತ್ತದು ಬೆರಿ ಪತ್ತು ನಂಚಿತ್ನ ಬೇಲೆ ಮಂತೇರು ಗುತ್ತಿಗೆದಾರೆ ಪೂರ ಬಿಡ್ದು ಬಲ್ಪು ನಂಚಿತ್ನ ಬೇಲೆ ನೀ ಆತನ ಪಂಡ್ರೆ ಇಷ್ಟಪಡ್ತೊಂದುಲ್ಲೆ ಒಂದೇನು ಮಂತದಿ ನಾವು ಏರು ಮುಲ್ಪ ಉಪ್ಪು ತಿಂತೇರ ಅಕ್ಲೆಗೆ ನೀರು ಪರ್ಪವನ ಬೇಲೆನು ಎಂಗ್ಲು ಮಂತದೇ ಮನ್ಪುವ ಪನ್ಪು ನಂಚಿತ್ನ ವಿಚಾರಣೆ ಮುಲ್ಪ ಪಂಡ್ರೆ ಇಷ್ಟಪಡ್ತೊಂದುಲ್ಲೆ ಕೋಡೆ ರಾತ್ರೆ ಎಂಕಲ್ನ ಈ ಸಮಾವೇಶ ಆವೊಂದುಂಡು ಈ ಸಮಾವೇಶಕ್ಕೆ ಜನಕುಲು ಬರೊಂದುಲ್ಲೇರು ಪನ್ಪುನಂಜಿ ವಿಚಾರ ಈ ಸಮಾವೇಶಕ್ಕೆ ಅಡ್ಡಿಪಡಿ ಸಾವಡು ಪಂಡದು ಎಂಗ್ಲ ಕಟ್ಟೆ ವ್ಯಾಪ್ತಿಡು ಅಳದಂಗಡಿದಲ್ಪ ಕಟ್ಟೆ ಉಪ್ಪುಂಡು ಆ ಕಟ್ಟೆದಲ್ಪ ಕೋಡೆ ರಾತ್ರಿ ಮಲ್ಲ ಹಲ್ಲೆ ಆತುಂಡು ಹಲ್ಲೆ ಆದ
ಮದ್ಯಪಾನ ಮಂತದ ಪಂಚಾಯತ್ದ ಅಧ್ಯಕ್ಷೆ ಅಲ್ಪ ಹಲ್ಲೆ ಮಂತದೇರು ಏರೆಗೆ ಹಲ್ಲೆ ಮಂತದೇರು ಒಂಜಿ ASI ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ಹಲ್ಲೆ ಮಂತದು ಇನಿ ಆಜಿ ಜನಲ ಅಲ್ಪ ಜೈಲ್ಡ್ ಕುಲ್ದೇರು ಒಂಜಿ ವಿಚಾರನಲ್ಲ ಮಾಧ್ಯಮದ ಕುಲು ನೀನು ತೂಪಾದಿದ್ಯರು ದಯಮಂತದ ಮಾಧ್ಯಮದ ಕ್ಲೇಕ್ ಏನೊಂದುಲ್ಲೆ ಕಾಲಚಕ್ರ ಇಂಚನೆ ಉಪ್ಪುಜಿ ಹೊರ ಎಂಕುಲಿನಿ ತೀರ್ಥ ಬತ್ತದುಪ್ಪ ಅಂಡ ಒಂಜಿ ದಿನ ಬರ್ಪುಂಡು ಎಂಕುಲ್ನ ಮಿತ್ ಬರ್ಪ ಆನಿ ನಿಕ್ಲೆಗೆ ಎಂಕುಲು ಕಲ್ಪವ ದಯಪಂಡ ನಿಕುಲು ತಾರತಮ್ಯ ಮನ್ಪೋಚಿ ಜನಕ್ಲೆಗೆ ನಿಜಾಂಶನು ತೆರಿಪವನಂಚಿತ್ನ ಬೇಲೆನ್ ನಿಕುಲು ಮನ್ಪುಲಿ ದಾಯ ನಿಕುಲವೇನು ವರದಿ ಮಂತೊಂದಿಜ್ಜರು ಒಂಜಿ ಪಂಚಾಯತ್ ಅಧ್ಯಕ್ಷೆ ನೀ ಜೈಲ್ಡ್ ಕುಲ್ದೆ ಒಂಜಿ ವಿಚಾರ ನಿಕುಲು ತೂಪ ಹೊಂದಿಜ್ಜರು ದಾಯಗಿಂದ ಅನ್ ಕೇಂದ್ರ ಇಷ್ಟಪಡ್ತೊಂದುಲ್ಲೆ ಅಕ್ರಮ ಸಕ್ರಮದ ಸಮಿತಿ 27 ಜನಕ್ಕೆ ಎಂಕುಲು ಅವಕಾಶನ ಮಂತು ಕೊರಿಯ ಸನ್ಮಾನ್ಯ ಹರೀಶ್ ಕುಮಾರ್ ಮಾತೆರೆಗೆ ಎಂಕುಲು ಕೊರ್ತಿನ ಚಿತ್ತ ಮಾತಾ ಲೆಟ್ರ್ಗಳ ಒವ್ಲಾರು ಕೇನಂದೆ ಮಾತೆರೆಗಳ ಅವಕಾಶ ಮಂತು ಕೊರು ಬನ್ಪುನ ಚಿತ್ನ ವಿಚಾರನ ಪಂಡೇರು 27 ಕಾರ್ಯಕರ್ತರಿಗೆ ಅವಕಾಶ ಮಂತು ಕೊರತ ಅಕ್ರಮ ಸಕ್ರಮ ಸಮಿತಿ ಆದುಪ್ಪು ಭೂಮಂಡಲಿ ಆದುಪ್ಪು ಆರಾಧನಾ ಸಮಿತಿ ಆದುಪ್ಪು ಇಂಚಿತ್ನ ಬೇತೆ ಸಮಿತಿಲಿಗೆ ಎಂಕುಲು ಕಾರ್ಯಕರ್ತರಿಗೆ ಅವಕಾಶ ಕೊರತ ಒವ್ವೇ ಕಾರ್ಯಕರ್ತೆ ಮಲ್ಲ ಕುಟುಂಬಡ್ದು ಬೈದೆ ಮಲ್ಲ ಇನ್ಫ್ಲೂಯೆನ್ಸ್ ಅಂಚಿತ್ನ ಏರೆಗ್ಲ ಕೊರ್ತಿಜ ಅತಂಡ ಎನ್ನ ಬೊಡೆದಿಗೆ ಕೊರಲೆ ಏರೆಗ್ಲ ಕೊರ್ತಿಜ ಸಾಮಾನ್ಯ ಕಾರ್ಯಕರ್ತರೆನ್ನಾಡದು ಅಕಲು ವಾ ಫಲಾಪೇಕ್ಷೆ ಇಜ್ಜಂದೆಲ್ಲ ರಾತ್ರ ಪಗೆಲು ಬೆನ್ಪುನ ಚಿತ್ನ ಕಾರ್ಯಕರ್ತರೆನ್ನಾಡದು ಇಡೀ ತಾಲೂಕುಡು ಮಾತಾ ಜಾತಿದ ಕ್ಲೆಗ್ ಮಾತಾ ಧರ್ಮದ ಕ್ಲೆಗ್ ಮಾತಾ ಸ್ತರತ್ತ ಕಾರ್ಯಕರ್ತರೆಗ್ಲ ಕೊರ್ಪುನ ಚಿತ್ನ ಬೇಲೆನ್ ಮಂತದ ಒಂದು ಇಡೆಗೆ ಮುಗ್ಯೂಜಿ ಸಿದ್ದರಾಮಯ್ಯರು ಪಂತೇರು ರಡ್ಡರೆ ವರ್ಷಕ್ಕೆ ಕೂಡ ಹೊಸ ಜನಕ್ಲಿಗೆ ಹೊಸ ಕಾರ್ಯಕರ್ತರಿಗೆ ಅವಕಾಶ ಮಂತು ಕೊರಲೆಂದು ಅವಿತ ಉದ್ದೇಶ ಮಾತ ಕಾರ್ಯಕರ್ತರೆಗ್ಲ ಅಕಲು ಬೇಲೆ ಮಂತಿನ ಅನುಗುಣವಾದ ಮಾತೆರೆಗ್ಲ ಅವಕಾಶ ದುಂಬುದ ದಿನಟ್ಟು ಮಂತು ಕೊರ್ಪ ಪನ್ಪುನ ಚಿತ್ತ ವಿಚಾರ ನಾನು ಪಂಡ್ರೆ ಇಷ್ಟಪಡ್ತೊಂದುಲ್ಲೆ ಇನಿ ಪೋಯಿ ಅವಧಿಡ್ ಅಕ್ರಮ ಸಕ್ರಮ ಸಮಿತಿದ ಒಂಜಾತ್ ಸಭೆ ಕುಲಾಯ ಗ್ರಾಮ ಬರ್ಪುನ ಅಕ್ರಮ ಸಕ್ರಮದ ಸಮಿತಿ ಲೆಪ್ಪುನ ಇಡೀ 5 ವರ್ಷಡು ಒಂಜಿ ಮೀಟಿಂಗ್ ಲೆಪ್ಪಂದೆ ಚುನಾವಣೆ ಬನ್ನಾಗ ಅಕ್ರಮ ಸಕ್ರಮ ಸಮಿತಿದ ಮೀಟಿಂಗ್ ಲೆಪ್ಪುನ ಚಿತ್ನ ಬೇಲೆನೆ ಶಾಸಕರು ಮಂತೀರು ಆ ಬೇಲೆಡ್ ಆ ಗ್ರಾಮದ BJPದ ಅಧ್ಯಕ್ಷೆ ಪನೋಡು ಏರೆಗೆ ಕೊರೋಡು ಒಂದೊಂಜಿ ಗ್ರಾಮಡ್ ಮೀಟಿಂಗ್ ಮಂತದು ವಾ ಕುಮ್ಕಿ ಹಕ್ಕುದ ಕಾನೂನು ಬೈದಿಜಿ ವಾ ಕಾನೂನು ಬರಂದೆಲ್ಲ ಕುಮ್ಕಿ ಹಕ್ಕು ನಿಕ್ಲೆ ಕೊರ್ಪೆ ಪನ್ಪುನ ಚಿತ್ನ ಸುಳ್ಳುನು ಮುಲ್ತ ಶಾಸಕರು ಪಂಡೇರು ಆ ವಾಯ್ ಬೊಕ್ಕ ಆರು ಪನೊಂದಿತ್ತಿರು ಒಂಜಿ ಗ್ರಾಮಡ್ದು 10 ಜನತ ಆಯ್ಕೆ ಮಂತದ ಪನ್ಪುನ ಚಿತ್ನ ವಿಚಾರನೆಲ್ಲ ಪಂಡೇರು ಒಂಜಾತ್ ಜನ ಐಕ ದುಡ್ಡು ಕೊರ್ದಲ್ಲ ಮೋಸ ಪೋತಿನ ಚಿತ್ನ ವಿಚಾರನ ನಿಕ್ಲೆ ಅಂದ್ರೆ ಪಂಡ್ರೆ ಇಷ್ಟಪಡ್ತೊಂದಿಲ್ಲ 10 ಜನ ಅಕ್ರಮ ಸಕ್ರಮದ ಎಂಕ್ಲೆಗೆ ಹಕ್ಕುಪತ್ರ ತಿಕ್ಕೊಂಡು ಪನ್ಪುನ ಚಿತ್ನ ಕಾತೊಂದಿತ್ತೇರು ಅಂಡ್ ಅಕ್ಲೆಗೆ ಮಾತೆರೆಗ್ಲ ಮೋಸ ಮನ್ಪುನ ಚಿತ್ನ ಬೇಲೆ ಮಂತೀರು ಮುರಾಣಿ ಆಯ್ನ ಚಿತ್ನ ಕೇಡಿಪೀಡು ಒಂಜಿ ಪ್ರಶ್ನೆ ಬತ್ತುಂಡು ಏತ್ ಅಕ್ರಮ ಸಕ್ರಮ ಸಮಿತಿದ ಹಕ್ಕುಪತ್ರ ನೀರು ಕೊರ್ತೇರು ಬನ್ನಾಗ ಒಂದುವೇ ಶಾಸಕಿಯರು ಪಂಡೇರು ಯಾನು ಬೆಳ್ತಂಗಡಿಡು ಒಂಜೇ ಅಕ್ರಮ ಸಕ್ರಮಗಳ ಹಕ್ಕುಪತ್ರನ ಕೊರ್ತಿಜೆ ಪನ್ಪುನ ಚಿತ್ನ ವಿಚಾರನೆಲ್ಲ ಪಂಡದು ಮುಲ್ತ ಜನಕುಲ್ದೀತಿನ ಚಿತ್ನ ನಂಬಿಕೆಗೆ ಮೋಸ ಮಂತದೇರು ಎಂದು ಪನ್ಪುನ ಚಿತ್ನ ವಿಚಾರ ನಾನು ಪಂಡ್ರೆ ಇಷ್ಟಪಡ್ತೊಂದುಲ್ಲೆ ಅಂಡ ಕಾಂಗ್ರೆಸ್ ಪಕ್ಷ ಈ ಬಾಗಡು 33,000 ಅಕ್ರಮ ಸಕ್ರಮ ಕೊರ್ತಿನ ಚಿತ್ನ ಇತಿಹಾಸ ಇಪ್ಪುನ ಚಿತ್ನ ಪಕ್ಷ ಇನ್ನು ಎಂಕಲ್ನ ಅಕ್ರಮ ಸಕ್ರಮ ಸಮಿತಿದ ಸದಸ್ಯರೇನು ಮಂತದ ದುಮ್ಮು ಬರ್ಪುರ ದಿನಟ್ಟು ಅರ್ಹರೆಗ್ ಮಾತೆರೆಗ್ಲ ಅಕ್ರಮ ಸಕ್ರಮ ಕೊರ್ಪುನ ಚಿತ್ನ ಹಕ್ಕುಪತ್ರ ಕೊರ್ಪುನ ಚಿತ್ನ ಬೇಲೆನು ಎಂಕುಲು ಮಂತದೇ ತೀರುವ ಪನ್ಪುನ ಚಿತ್ನ ವಿಚಾರಣೆ ನಾನು ಪಂಡ್ರೆ ಇಷ್ಟಪಡ್ತೊಂದುಲ್ಲೆ ಯಾನು ಒಂಜಿ ಪಾತೆರ ಪೂರ ಕೊಡಿಡ್ಲ ಪನೊಂದುಲ್ಲೆ ದಯಮಂತದ ಏರೆಗ್ಲ ದುಡ್ಡು ಕೊರ್ರ ಪೋಚಿ ಪ್ರಾಮಾಣಿಕರೇ ಎಂಕುಲು ಈ ಸತಿ ಆಯ್ಕೆ ಮಂತದ ಪ್ರಾಮಾಣಿಕ ಕಾರ್ಯಕರ್ತರು ಎಂಕುಲೊಂಟು ಗುಲ್ಲೇರು ಅಕುಲು ವಾ ಫಲಾಪೇಕ್ಷೆ ಇಜ್ಜೆಂದಿಲ್ಲ ಉಚಿತವಾದ ನಿಕ್ಲೆಗೆ ಕುಬ್ಬ ಬೇಲೆ ಮಂತು ಕೊರ್ಪುನ ಚಿತ್ನ ಕಾಯಕ ಅಕುಲು ಜಾತದೇರು ದಯಮಂತದ ಸಾಕಾರ ಮನ್ಪೋಡು ಒಂದು ನಿಕ್ಲೆಡ ಮಾತಾಡ್ಲಕ್ಕೆ ಏನೊಂದುಲ್ಲೆ ಕಾಂಗ್ರೆಸ್ ಪಕ್ಷ ಬನ್ನಾಗ ನಿಕ್ಲ ಮಾತಾ ಬೇಲೆನ್ಲ ನಿಕುಲು ಮನ್ಪಾಡು ಪನ್ಪುನ ಚಿತ್ನ ವಿಚಾರನೆಲ್ಲ ಪಂಡ್ರೆ ಇಷ್ಟಪಡ್ತೊಂದುಲ್ಲೆ ಇನಿ ಗೃಹಲಕ್ಷ್ಮಿ ಕಾರ್ಯಕ್ರಮಡು ಅಜ್ಪ 1043 ಅರ್ಹತೆ ಉಪ್ಪುನ ಚಿತ್ನ ಕುಟುಂಬಲು ಬೆಳ್ತಂಗಡಿಡುಲ್ಲ ಶೇಕಡ 55,000 ಕುಟುಂಬಲೇಗಿ ಇನ್ನು 2,000 ರೂಪಾಯಿ ಕೊರ್ಪುನ ಚಿತ್ನ ಬೇಲೆ ಮಂತ ದಯಮಂತದ ಈ ಐನು ಗ್ಯಾರಂಟಿದ ಫಲಾನುಭವಿಲು ಮುಲಿತ್ತಿನ ಹೊರ ಕೈದರ್ಪುಲೆ ನಿಕ್ಲೇನ ಪೂರರೆಗ್ಲ ಒಂದೊಂದು ಗ್ಯಾರಂಟಿದ ಫಲಾನುಭವಿಲು ನಿಕ್ಲು ಆದುಪ್ಪಾರು ಏತು ಜನಕ್ಕೆ ಈ ಫಲಾನುಭವಿಲದ ನೆತ್ತು ಈ ಗ್ಯಾರಂಟಿಲದ ಫಲಾನುಭವಿಲು ಉಳ್ಳಾರು ಹೊರ ಕೈದರ್ತದ ತೂಪಾಲೆ ಸಾಧಾರಣ ಮಾತೆರೆಗ್ಲ ಯಾನ್ಲ ಫಲಾನುಭವಿ ಒವ್ವೇ ಇಂದು ಯಾನ್ಲ ಪನೊಂದುಲ್ಲೆ ಗೃಹ ಜ್ಯೋತಿಲ ಎಂಕ್ಲೆ ಬರೊಂದುಂಡು ಎನ್ನ ಬೊಡೆದಿ ಆಫೀಸ್ಗೆ ಪೋನಾಗ ಬಸ್ ಪೋಪೇರು ಆ ಬಸ್ಲ ಟಿಕೆಟ್ ಫ್ರೀ ಪನ್ಪುನ ಚಿತ್ನ ವಿಚಾರನಿಕ್ಲೆ ಪಂಡ್ರೆ ಇಷ್ಟಪಡ್ತೊಂದುಲ್ಲೆ ಬೆಳ್ತಂಗಡಿಡು ಗೃಹಲಕ್ಷ್ಮಿಡು 93%
93% ಜನಕ್ಲೆಗೆ ಈ ನೆತ್ತ ಫಲಾನುಭವಿ ಇಲ್ಲ ಹತ್ತಿರು ಏತು ರೂಪಾಯಿ ಬರೋದುಂಡು 85,85,00,000 ರೂಪಾಯಿ ಗೃಹಲಕ್ಷ್ಮಿದ ಫಲಾನುಭವಿಲು ಬೆಳ್ತಂಗಡಿ ತಾಲೂಕಿಗೆ ಬರೋದುಂಡು ಪನ್ಪುನಂಚಿತ್ತ ಹೆಮ್ಮೆದ ವಿಚಾರ. ಅವೇ ರೀತಿ ಅನ್ನಭಾಗ್ಯಗ ತಿನ್ಪುನ ನುಪ್ಪುಗ್ಲ ಒಂಜಾತ್ ಅಡೆ ತಡೆಯಲು ಬತ್ತ ಐನು ಕೊರ್ಪುಜೆ ಪನ್ಪುನಂಚಿತ್ನ ವಿಚಾರ ಅಲ್ಪ ಕುರಿಯೊಂದಿತ್ತಂಡಲ್ಲ ಮಲ್ಲೆಜ್ಜಿ ಜನಕ್ಲೆಗು ಕೊರ್ಪುಜೆ ಪನ್ಪುನಂಚಿತ್ನ ವಿಚಾರಲ್ಲ ಬತ್ತ. ಇನಿ 47,000 ರೇಷನ್ ಕಾರ್ಡ್ ಬೆಳ್ತಂಗಡಿಡುಂಡು. ಆ 47,000 ರೇಷನ್ ಕಾರ್ಡ್ ಅಕ್ಲೆಗೆ ನೇರವಾದ ವರ್ಗಾವಣೆ ಒಂದುಂಡು. 96% ಫಲಾನುಭವಿಗಳಿಗೆ ಓಲಾಂಡಲ ಬರೋದಿತ್ತಂಡ ಈ ಜಿಲ್ಲೆಡ್ ಹೈಯೆಸ್ಟ್ ಇತ್ತಂಡ ಅವು ಬೆಳ್ತಂಗಡಿಡು ಅಂತ ಪಂಡ್ರೆ ಯಾನು ಇಷ್ಟಪಡ್ತೊಂದುಲ್ಲೆ. ಯುವ ನಿಧಿ ಇದು ಸಾಧ್ಯ ಇಜ್ಜಿ ಯುವಕರಿಗೆ ಮೋಸ ಮಂತೊಂದುಲ್ಲೇರು ಪನ್ಪುನಂಚಿತ್ನ ವಿಚಾರ ಪಂಡಿರು ಅಂಡ ಬೆಳ್ತಂಗಡಿಡು ಇನಿ ಕಾರ್ಯಕ್ರಮ ಪಂಡಿನಂಚಿತ್ನ ಅಂಕಿಅಂಶಲು 532 ಯುವ ನಿಧಿಗೆ ನೋಂದಾವಣೆ ಆತುಂಡು. ಐಟ್ 48 ಜೋಕ್ಲೆಗೆ ನೇರವಾದ 3,000 ರೂಪಾಯಿ ಬರೋದು ಪುನಂಚಿತ್ನ ಕೆಲಸನ ಈ ಪಕ್ಷ ಮಂತದನ್ನು ಈ ಸರ್ಕಾರ ಮಂತದನ್ನು ಪನ್ಪುನಂಚಿತ್ನ ವಿಚಾರ. ಗೃಹ ಜ್ಯೋತಿ 75,000 ಕುಟುಂಬಗೆ ಅರ್ಹತೆ ಉಂಡು. ಐಟ್ 61,000 ಕುಟುಂಬಗೆ ಗೃಹ ಜ್ಯೋತಿದ ಇಂಕುಲು ಕಾರ್ಯಕ್ರಮದ ಫಲಾನುಭವಿಲು ಬೆಳ್ತಂಗಡಿ ಉಲ್ಲೇರು 91% ಜನಕ್ಕುಲು ನೆತ್ತ ಫಲಾನು ಪಡೆಯೊಂದುಲ್ಲೇರು ಪಂಡ್ರಲ್ಲ ಇಂಕ್ ಖುಷಿ ಒಂದುಂಡು. ಅಂಡ್ ಈ ರಿಜಿಸ್ಟ್ರೇಷನ್ ಉಂತುದಿಜಿ ನಿಕುಲು ನಿರಂತರವಾದ ನೆಕ್ ಅರ್ಜಿನ ಕೊರೋಲಿ ನೆತ್ತ ರಿಜಿಸ್ಟ್ರೇಷನ್ ಮನ್ಪೋಲಿ ಕೆಲವರಿಗೆ ಬತ್ತಿಜಿಂಡ ಗೃಹಲಕ್ಷ್ಮಿದವು ಸಾಧಾರಣ 5,000 ಪೊಂಜೋನಕ್ಲಿಗೆ ನಲ್ಲ ಬೈದಿಜಿ ನಿಕ್ಲಿಗೆ ಅರ್ಹತೆ ಉಂಡು ಅಂಡ ಬೈದಿಜಿ ದಾಯ ಬೈದಿಜಿ ಪಂಡ ಆಧಾರ್ ಕಾರ್ಡ್ ಒಂಜಿ ಪುದರ್ ಉಪ್ಪುಂಡು, ರೇಷನ್ ಕಾರ್ಡ್ ಒಂಜಿ ಪುದರ್ ಉಪ್ಪುಂಡು, ಜೋಡಣೆ ಆದುಪ್ಪುಜಿ, KYC ಆದುಪ್ಪುಜಿ ಈ ಮಾತ ಕಾರಣಕ್ಕೆ ಬರೊಂದು ಪೂಜಿ ದಯಮಂತದ ನಿಕ್ಲಡ ಒಂಜಿ ವಿನಂತಿನ ಮಂತೊಂದುಲ್ಲೆ ನಿಕ್ಲಿಗೆ ಏರೆಗೆ ಬೈದಿಜ ದಯಮಂತದ ಎಂಕಲ್ನ ನಾಯಕ ಎರಡು ಆತನ ಎಂಕಲ್ನ ಕಚೇರಿಗೆ ಬತ್ತದನ್ನು ಕೊರಲೆ ಮಾತೆರೆಗ್ಲ ಕೊರ್ಪುನಂಚಿತ್ನ ಬೇಲೆನ ಎಂಕುಲು ದುಮ್ಮದ ದಿನಟ್ಟು ಮನ್ಪುವ ಪನ್ಪುನಂಚಿತ್ನ ವಿಚಾರನ ಈ ವೇದಿಕೆಯ ಮುಖಾಂತರ ನಿಕ್ಲಿಗೆ ಪಂಡ್ರೆ ಇಷ್ಟಪಡ್ತೊಂದುಲ್ಲೆ. ಈ ತೊಟ್ಟುಗು ನಾರಾವಿ ಬಸದಿದ ವಿಚಾರ ಪಂಡಿರು ಕಾಂಗ್ರೆಸ್ನ ಮಿತ್ತೊಂಜಿ ಆಪಾದನೆ ಕಾಂಗ್ರೆಸ್ ಮುಸ್ಲಿಮರ್ನ ಪಾರ್ಟಿ ಮಾತ ಅನುದಾನಲ್ಲ ಮುಸ್ಲಿಮರಿಗೆ ಕೊರ್ಪಾರು ಪನ್ಪುನಂಚಿತ್ನ ಆಪಾದನೆ ಅಂಡ ನಿಕ್ಲಿಗೆ ಒಂಜಿ ವಿಚಾರ ಗೊತ್ತುಪಡು ಮುರಾಣಿ ನಡೆತ್ತಿನಂಚಿತ್ನ ಐತಿಹಾಸಿಕ ವೇಣೂರು ಬ್ರಹ್ಮ ಕಲಶಗ್ 4 ಕೋಟಿ ಅನುದಾನ ಕೊರ್ಪುನಂಚಿತ್ನ ಬೇಲೆನು ಕಾಂಗ್ರೆಸ್ ಸರ್ಕಾರ ಮಂತದಂಡು ಪನ್ಪುನಂಚಿತ್ನ ವಿಚಾರನ ನಿಕ್ಲಿಗೆ ಪಂಡ್ರೆ ಇಷ್ಟಪಡ್ತೊಂದುಲ್ಲೆ. ಮಸ್ತಕಾಭಿಷೇಕದ ನಾರಾವಿ ಬಸದಿಗೆ ಸನ್ಮಾನ ಮಂತಿರು ಅವೇ ರೀತಿ ಸನ್ಮಾನ್ಯ ಹರೀಶ್ ಕುಮಾರ್ ರೆಗ್ಲ ನಿಖಲು ಒಂದು ಸನ್ಮಾನ ಮಂತ್ಪಡು ಸುಲ್ಕೇರಿ ಬಸದಿಗೆ 45 ಲಕ್ಷ ರೂಪಾಯಿ ಕೊರ್ಪುನಂಚಿತ್ನ ಬೇಲೆಲ್ಲ ಸನ್ಮಾನ್ಯ ಹರೀಶ್ ಕುಮಾರ್ ಮಂತದೇರು ಪನ್ಪುನಂಚಿತ್ನ ವಿಚಾರ ಪಂಡ್ರೆ ಇಷ್ಟಪಡ್ತೊಂದುಲ್ಲೆ. ಕುತ್ಲೂರು ಚರ್ಚ್ ದಕ್ಕಲು ಸಿರೋ ಮಲಬಾರ್ ಚರ್ಚ್ ದಕ್ಕಲು ಅಕುಲ್ಲ ಬತ್ತೇರು ಬೇಡಿಕೆ ದಿಯರು ಎಂಕ್ಲೆ ಕೆಲವು ಕಾಮಗಾರಿಲ್ಲ ಅವಡು ಹೊಸ ಚರ್ಚ್ ಕಟ್ಟದ ಅಂದ್ ಪಂಡಿರು ಅಕ್ಲೆಗ್ಲ 15 ಲಕ್ಷ ರೂಪಾಯಿ ಕೊರ್ಪುನಂಚಿತ್ನ ಬೇಲೆನು ಎಂಕುಲು ಮಂತದ ಪನ್ಪುನಂಚಿತ್ನ ವಿಚಾರನ ಮುಲ್ಪ ಪಂಡ್ರೆ ಇಷ್ಟಪಡ್ತೊಂದುಲ್ಲೆ. ಇನಿ ಮಲ್ಲ ರೈತಾಪಿ ವರ್ಗ ಉಪ್ಪುನಂಚಿತ್ನ ಈ ಬಾಗಡು ಎಂಕುಲು ಮಾತ ಅಡಿಕೆದ ಮಿತ್ತು ಬಜ್ಜೆದ ಮಿತ್ತು ನೇರವಾದ ಪರೋಕ್ಷವಾದ ಅವಲಂಬಿತರಾದುಲ್ಲ ಅಂಡ ಕೇಂದ್ರ ಸರ್ಕಾರ ಇನಿ ಬರ್ಮಾಡ್ದು ಶ್ರೀಲಂಕಾಡ್ದು ಬಜ್ಜೆ ಕನಪುನಂಚಿತ್ನ ಬೇಲೆನ್ ಮಂತೊಂದುಂಡು ಬಜ್ಜೆದ ರೇಟ್ ದಿನ ದಿನ ಜತ್ತೊಂದುಂಡು ನೇರವಾದ ಪರೋಕ್ಷವಾದ ಎಂಕುಲು ಬಜ್ಜೆದ ಮಿತ್ತ ಅವಲಂಬಿತರಾದ ಉಪನಕ್ಲಿಗೆ ಒಂಜಿ ಮಲ್ಲ ಪೆಟ್ಟನ್ನು ಕೊರ್ಪುನಂಚಿತ್ನ ಬೇಲೆನ್ ಕೇಂದ್ರ ಸರ್ಕಾರ ಮಂತೊಂದುಂಡು. ಏರೆಗಾಸ್ತ್ರ ಏರ್ನ ಉದ್ಧಾರಗೋಸ್ಕರ ಈ ಕಾರ್ಯಕ್ರಮ ನಕಲು ಮಂತೊಂದುಲ್ಲೇರು ಪಂಡ ಅಮಿತ್ ಶಾನ ಮಗೆ ಜಯಶಾ ಪನ್ಪುನಾಯೆ ಆಯತ್ತೆ ಬಜ್ಜೆದ ವ್ಯಾಪಾರಗಳ ಜೈದೆ ಅಂಬಾನಿ ಅದಾನಿ ನಕಲು ಮಾತಾ ವ್ಯಾಪಾರಗಳ ಜತ್ತೇರು ಮುರಾಣಿ ಅಂಬಾನಿನ ಮಗನ ಮದ್ಮೆ ಅಂಡ್ ಅಂಬಾನಿನ ಬೊಡೆದಿ ಪಾಡ್ದಿನ ನೆಕ್ಲೆಸ್ದ ಬೆಲೆನೆ 500 ಕೋಟಿ ರೂಪಾಯಿ 500 ಕೋಟಿ ರೂಪಾಯಿದ ಖಾಲಿ ಒಂಜಿ ನೆಕ್ಲೆಸ್ ಪಾಡ್ ನಂಚಿತ್ನ ಶ್ರೀಮಂತೆಲ ಈ ದೇಶದ ಉಲ್ಲೇ ಪನ್ಪು ನಾವು ಒಂಜಿ ಎನ್ಮನೆ ವಿಸ್ಮಯ ಪನ್ಪುನಂಚಿತ್ನ ವಿಚಾರಣೆ ಪಂಡ್ರೆ ಇಷ್ಟ ಮಾಡೋದು. ಅಮಿತ್ ಶಾ ಇದನ್ನ ಮಗೆ ಜಯಶಾ ಪನ್ಪುನಾಯೆ ಇತ್ತೆ ಬಜ್ಜೆದ ಬ್ಯಾರಗ ಜೈದೆ ಆಗ ಬಜ್ಜೆ ಕಡಿಮೆಡು ಬರೋಡು ಪಂಡದು ಮಾತ ಕಾನೂನಲ್ಲ ಸಡಿಲಗೊಳಿಸೋದು ಇತ್ತೆ ಶ್ರೀಲಂಕಾಡ್ದು ಬರ್ಮಾಡ್ದು ಬಜ್ಜೆ ಬರೋದುಂಡು ನೆತ್ತ ಕಾರಣ ಎಂಕಲ್ನ ಬಜ್ಜೆದ ರೇಟ್ ಜತ್ತೊಂದುಲ್ಲ. ದಯಮಂತದ ಮಾಧ್ಯಮದ ಮುಖಾಂತರ ಕೇಂದ್ರ ಸರ್ಕಾರಗ ನೆತ್ತ ವಿರುದ್ಧ ನಿಕುಲು ಧ್ವನಿ ತೆತ್ತಿಜರ್ಣ ದುಮ್ಮದ ಚುನಾವಣೆಗೆ ಈ ತುಳುನಾಡದ ಜನಕುಲು ಉಡುಪಿದ ಜನಕುಲು ಚಿಕ್ಕಮಂಗ್ಳೂರು ಶಿವಮೊಗ್ಗ ದಾವಣಗೆರೆ ದಕ್ಕಲು ಸರಿಯಾದ ಪಾಠ ನಿಕ್ಲಿ ಕಲ್ಪಾವಿರು ಪನ್ಪುನಂಚಿತ್ನ ವಿಚಾರ ಈ ವೇದಿಕೆದ ಮುಖಾಂತರ ಪಂಡ್ರೆ ಇಷ್ಟಪಡ್ತೊಂದುಲ್ಲೆ. ಕಾಂಗ್ರೆಸ್ದ MP ಚುನಾವಣೆ ಬರೋದುಂಡು ಚುನಾವಣೆ ಬಂದಾಗ ಒಂಜಿ ಮಲ್ಲ ಪ್ರಶ್ನೆ ಕಾಂಗ್ರೆಸ್ದ ಕ್ಯಾಂಡಿಡೇಟ್ ಏರು ಕಾಂಗ್ರೆಸ್ಗೆ ಏರ್ ಕ್ಯಾಂಡಿಡೇಟ್ ಆಪೇರು ಯಾನ್ ನಿಕ್ಲೆ ಪಂಡ್ರೆ ಇಷ್ಟಪಡ್ತೊಂದುಲ್ಲೆ.
ಕಾಂಗ್ರೆಸ್ದ ಪಕ್ಷದ ಚಿಹ್ನೆಡೆ ಎಂಕುಲು ಚುನಾವಣೆಯನ್ನು ಎದುರಿಸವ ಅವು ಏರೇ ಕ್ಯಾಂಡಿಡೇಟ್ ಅದು ಉಪ್ಪಾಡು ಅವು ನಳಿನತ್ತು ಅವು ಏರೇ ಕ್ಯಾಂಡಿಡೇಟ್ ಅದು ಉಪ್ಪಾಡು ಅಕ್ಲೇನು ಸೋಪಾವನಂಚಿತ್ನ ಬೇಲೆ ಕಾಂಗ್ರೆಸ್ದ ಕಾರ್ಯಕರ್ತೆಯರು ಮನ್ಪೇರು ಕಾಂಗ್ರೆಸ್ದ ಚುನಾವಣೆ ಚಿಹ್ನೆದ ಮಿತ್ತು ಎಂಕುಲು ಪೋಪ ಕಡಾಖಂಡಿತವಾದ ಈ ಸತಿ ಒಂದು ಇತಿಹಾಸನ ಮುಲ್ಪ ನಿರ್ಮಾಣ ಮನ್ಪ ಪನ್ಪುನಂಚಿತ್ನ ವಿಚಾರನ ಪನ್ರ ಇಷ್ಟಪಡತೊಂದುಲ್ಲ ಅವೇ ರೀತಿ ಇನ್ನಿತ ಕಾರ್ಯಕ್ರಮಡು ಎಂಕುಲು 94 ಸೀದಾ ಹಕ್ಕುಪತ್ರ ಕೊರ್ಪುನಂಚಿತ್ನ ಕಾರ್ಯಕ್ರಮಲ್ಲ ಒಂಜಿ ಸರ್ಕಾರಕ್ಕೆ ಮನವಿ ಮಂತಿತ್ತು ಇನ್ನು ಕೊರೋಡು ಒಂದು ದಯಪಂಡ ಚುನಾವಣೆದ ನೀತಿ ಸಂಹಿತೆ ಬರೊಂದುಂಡು ಅಂಡ ಎಂಕಲ್ನ ಸನ್ಮಾನ್ಯ ಉಸ್ತುವಾರಿ ಸಚಿವರು ಬೇತೊಂಜಿ ಕಾರ್ಯಕ್ರಮ ಇತ್ತಿನ ಹಿಡ್ದು ಇನಿ ಬರ್ರ ಇಜ್ಜಿ ಇನಿ ಯಾರೆಗೆ ಎಂಕುಲು ವಿನಂತಿನ ಮಂತಿ ಬೊಕ್ಕ ಆರು ಎಲ್ಲೆ ಮೂಜಿ ಗಂಟೆಗೆ ಬೆಳ್ತಂಗಡಿ ತಾಲೂಕಿಗೆ ಬರೊಂದುಲ್ಲೇರು ಬೆಳ್ತಂಗಡಿ ತಾಲೂಕುದ ಕುಲಾಲ ಭವನಡು ಬಯ್ಯ ಮೂಜಿ ಗಂಟೆಗೆ ಹವ್ಯಕ ಭವನ ನಮ್ಮ ಗುರೈನ್ಕೆರೆದಲ್ಲಿ ಬೊಪ್ಪುನಂಚಿತ್ತ ಹವ್ಯಕ ಭವನಡು ಈ ಒಂಜಿ ಕಾರ್ಯಕ್ರಮ ಉಂಡು ಮೂಜಿ ಗಂಟೆಗೆ ಸರಿಯಾದ ಫಲಾನುಭವಿಲು ಬರೋಡು ನಿಕ್ಲೆಗೆ ಮಾತಾ ಫೋನ್ ಬರ್ಪುಂಡು ದಯಮಂತದಡೆ ಬಲೆ 94 ಸೀದಾ ಹಕ್ಕುಪತ್ರನು ಕೊರ್ಪಾವನಂಚಿತ್ನ ಬೇಲೆನು ವಾ ಘೋಷಣೆ ನೆಂಕುಲು ಚುನಾವಣೆ ಸಂದರ್ಭಡು ಮಂತಿತ್ತ ಐನು ಕೊರ್ದೇ ತೀರುವ ಎಲ್ಲೇ ಪನ್ಪುನಂಚಿತ್ನ ವಿಚಾರ ನಿಕ್ಲೆ ಎದುರು ಪನೊಂದು ಎನ್ನ ಪ್ರೀತಿದ ಕಾಂಗ್ರೆಸ್ ಕಾರ್ಯಕರ್ತೆಯರ ಕುಡೊಂಜಿ ವಿಚಾರ ನಾನು ಪಂಡದನ್ನ ಪಾತ್ರದ ಮುಗಿಪುವೆ ಇನಿ ಮಲ್ಲ ಮಟ್ಟದ ನೀರದ ಸಮಸ್ಯೆ ಒಂದುಂಡು ಪಶ್ಚಿಮ ಘಟ್ಟದ ಭೂಪ್ರದೇಶ ಎಂಕುಲು ಇತ್ತಂದಲ್ಲ ನೀರಿಗೆ ಮಲ್ಲ ಸಮಸ್ಯೆ ಒಂದುಂಡು ಬೋರ್ವೆಲ್ಲೆಡು ನೀರಿಜ್ಜಿ ಎಂಗ್ಲ ಸುದೆಕ್ಲೆಡು ನೀರಿಜ್ಜಿ ಜನಕ್ಲೆನ ಫೋನ್ಲು ಬರೊಂದಿಲ್ಲ ನೀರು ಬರೊಂದಿಜ್ಜಿ ಎಂದುಂಡು ಎಂಕುಲು ಈತ ಮಲ್ಲ ಕಾರ್ಯಕ್ರಮ ಮನ್ಪುವ ಈತ ಶಕ್ತಿ ಎಂಕ್ಲಡ ಉಂಡು ಮಲ್ಲ ದಾನಿಲು ಎಂಕ್ಲಡ ಉಲ್ಲೇರು ದಯಮಂತದ ಎಂಕ್ಲ ಕಾರ್ಯಕರ್ತೆರಡ ಕೇನ್ನ ಪಾಪದಕ್ಲೆಗೆ ನೀರು ಕೊರ್ಪುನಂಚಿತ್ನ ಬೇಲೆನು ಈ ಅರೆಗಾಲಡ ಎಂಕುಲು ಮನ್ಪೋಡು ಎಂಕುಲ ಸಂಘಟನೆದ ಶಕ್ತಿನ ಎಂಕುಲು ತೂಪಾಡು ಏರೆಗೆ ಓಲಾಂಡಲ ನೀರ್ದ ಸಮಸ್ಯೆ ಇತ್ತಂಡ ಅಕ್ಲೆಗೆ ಮಾತೆರೆಗ್ಲ ಎಂಕುಲ ಶಕ್ತಿ ಮೀರ್ದು ಅಕ್ಲೆಗೆ ಒಂಜಿ ನೀರು ಕೊರ್ಪುನಂಚಿತ್ನ ಬೇಲೆನು ಎಂಕುಲು ಮನ್ಪೋಡು ಪನ್ಪುನಂಚಿತ್ನ ವಿಚಾರ ಪನೊಂದು ಈತ ಪೊರ್ತು ಕಾತದು ರಾತ್ರಿ 10 ಅಂಡಲ ಈ ಮಲ್ಲ ಸಂಖ್ಯೆಡು ಕಾತದಿನಂಚಿತ್ನ ಎಂಕ್ಲೆಗೆ ಮಾತೆರೆಗ್ಲ ಕೊಡೋರ ವಂದಿಸಾದು ಕುಡೊಂಜಿ ದಿನ ಬರ್ಕ ಗ್ರಾಮ ಬೂತ್ಗಳ ಪೋಪುನಂಚಿತ್ನ ಬೇಲೆನು ಮನ್ಪುವ ಪನ್ಪುನಂಚಿತ್ನ ವಿಚಾರ ಪಣ್ಣದು ಎನ್ನ ಪಾತ್ರೆ ಮುಗಿಪೆ. ಜೈ ಹಿಂದ್, ಜೈ ಕಾಂಗ್ರೆಸ್. ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾಗಿ ತೊಡಗಿಸಿಕೊಂಡು ನಿರಂತರವಾಗಿ ಜನಸೇವೆಯಲ್ಲಿರುವಂತಹ ಶ್ರೀಯುತ ರಕ್ಷಿತ್ ಶಿವರಾಮ್ರವರು ಅಧ್ಯಕ್ಷೀಯ ನುಡಿಗಳನ್ನು ನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ವಂದನಾರ್ಪಣೆ. ಈ ವಂದನಾರ್ಪಣೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಉಪಾಧ್ಯಕ್ಷರು ಶ್ರೀಯುತ ಎನ್ ದಿವಾಕರ ಭಂಡಾರಿ ಇವರು ನೆರವೇರಿಸಿಕೊಡ್ಬೇಕಾಗಿ ಕೋರ್ತಾ ಇದ್ದೇನೆ. ಇಷ್ಟರ ತನಕ ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಕ್ರಮಬದ್ಧವಾಗಿ ಸುಂದರವಾಗಿ ನಿರೂಪಿಸಿದಂತಹ ಸಂದೀಪ್ ನೀರಲ್ಕೆ, ವಿಶ್ವಕುಮಾರ್ ಮರೋಡಿ, ಹರೀಶ್ ಕುಮಾರ್ ಕೊಕ್ರಾಡಿ ಇವರಿಗೆ ಅಧ್ಯಕ್ಷರು ಅವರನ್ನು ಶಾಲು ಹಾಕಿ ಅಭಿನಂದಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕುಟುಂಬ ಸಮ್ಮಿಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ವಿಧಾನ ಪರಿಷತ್ತಿನ ಶಾಸಕರೂ ಆದಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೂ ಆದಂತಹ ಶ್ರೀಯುತ ಹರೀಶ್ ಕುಮಾರ್ ರವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ತಮ್ಮ ಉತ್ತಮ ವಾಕ್ಚಾತುರ್ಯದಿಂದ ನಮ್ಮೆಲ್ಲರಿಗೂ ಕಾಂಗ್ರೆಸ್ಸಿನ ಶಕ್ತಿ ಏನು ಎಂದು ತಿಳಿಸಿಕೊಟ್ಟಂತಹ ಇವತ್ತಿನ ಪ್ರಧಾನ ಭಾಷಣಕಾರರಾದಂಥ ಸುಧೀರ್ ಕುಮಾರ್ ಮುರಳ್ಳಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮಗೆ ಕಾಂಗ್ರೆಸ್ಸಿನ ಇತಿಹಾಸವನ್ನು ತಿಳಿಸಿಕೊಟ್ಟಂತಹ ಮಾಜಿ ಸಚಿವರು, ಕಾಪು ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರೂ ಆಗಿದ್ದಂತಹ
ಶ್ರೀಯುತ ವಿನಯಕುಮಾರ್ ಸೊರಕೆ ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷರಾದಂಥ ಇಂದಿನ ಈ ಕಾರ್ಯಕ್ರಮದ ರೂವಾರಿಯೂ ಆದಂಥ ಶ್ರೀಯುತ ಸತೀಶ್ ಕಾಶ್ಪಟ್ನ ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮೀಣ ಘಟಕದ ಅಧ್ಯಕ್ಷರು ಅವರು ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿದ್ದರೂ ಸಹ ಸತೀಶ್ ಕಾಶ್ಪಟ್ನ ಇವರೊಟ್ಟಿಗೆ ಸೇರಿಕೊಂಡು ನಮ್ಮ ಈ ನಗರ ಸಮಿತಿಯಲ್ಲಿ ಆಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರವನ್ನು ನೀಡುತ್ತಾ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುತ್ತಿರುವಂತಹ ಶ್ರೀಯುತ ನಾಗೇಶ್ ಗೌಡ ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸ್ಥಳೀಯರು ಎಲ್ಲರಿಗೂ ಚಿರಪರಿಚಿತರೂ ಆದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು ಶ್ರೀಮತಿ ಜ್ಯೋತಿ ಆರ್ ಸಾಲಿಯಾನ್ರವರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಅಭಿನಂದಿಸ್ತೇನೆ. ಹಾಗೆ ಬೆಳ್ತಂಗಡಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು ಸಕ್ರಿಯ ಕಾರ್ಯಕರ್ತರು ಆಗಿರುವಂಥ ಶ್ರೀಮತಿ ವಂದನಾ ಭಂಡಾರಿಯವರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರು ನಮ್ಮೆಲ್ಲರ ಚಿರಪರಿಚಿತರು ಶ್ರೀ ಕೊಡಮಣಿತಾಯ ದೇವಸ್ಥಾನ ಇದರ ಗೌರವಾಧ್ಯಕ್ಷರು ಆಗಿರುವಂಥ ಶ್ರೀಯುತ ಮಹಾವೀರ್ ಜೈನ್ ಇವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ನಾರಾವಿ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರು ಪ್ರಸ್ತುತ ಸದಸ್ಯರು ಆಗಿರುವಂತಹ ಶ್ರೀಯುತ ರವೀಂದ್ರ ಪೂಜಾರಿ ಅವರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ವಿಷಯಗಳಲ್ಲೂ ನಮಗೆ ಸಹಕರಿಸಿ ಪ್ರತಿಯೊಂದು ವಿಷಯದಲ್ಲೂ ಸಹಕರಿಸ್ತಾ ಬಂದಂಥ ನಮ್ಮ ನಾರಾವಿ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ವಿಜಯಕುಮಾರ್ ಬಂಗಾರ ಅವರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಶಕ್ತಿಯಾಗಿ ಬೆಳೆಸುವಲ್ಲಿ ಇಲ್ಲಿ ಹಗಲಿಡಲು ಶ್ರಮಿಸ್ತಾ ಇರುವಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ನೆಚ್ಚಿನ ನಾಯಕರು ಆದಂಥ ಶ್ರೀಯುತ ರಕ್ಷೀಶ್ವರಮ್ರವರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿರುವಂಥ ನಾರಾವಿ ಗ್ರಾಮ ಪಂಚಾಯತಿನ ಸದಸ್ಯರುಗಳಾದ ಯಶೋಧರವರಿದ್ದಾರೆ, ಮಲ್ಲಿಕಾರವರಿದ್ದಾರೆ, ಡೈನಾರವರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಅಬ್ದುಲ್ ಕರೀಮ್ರವರಿದ್ದಾರೆ, ಹಕೀಮ್ ಕೊಕ್ಕಡಾರವರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಪತ್ರಿಕಾ ಮಿತ್ರರು, ಸುದ್ದಿ ಮಾಧ್ಯಮದವರು ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮತ್ತು ಈ ಗ್ಯಾರಂಟಿ ಯೋಜನಾ ಫಲಾನುಭವಿಗಳು ಇವರೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಜೈನ್ ಕಂಫರ್ಟ್ ಇದರ ಮಾಲಕರಾದ ಸನತ್ ಕುಮಾರ್ ಜೈನ್ರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಧನ್ಯವಾದವನ್ನು ಮುಗಿಸ್ತಾ ಇದ್ದೇನೆ. ಜೈ ಕಾಂಗ್ರೆಸ್. ಖಂಡಿತವಾಗಿಯೂ